हरे कृष्ण गुरुजी। हरे कृष्ण माता जी, हरे कृष्ण। हरे कृष्ण गुरुजी। हरे कृष्ण प्रभु, हरे कृष्ण। हरे कृष्ण गुरुजी। हरे कृष्ण प्रभु, हरे कृष्ण। हरे कृष्ण गुरुजी। हरे कृष्ण प्रभु, हरे कृष्ण। हरे कृष्ण गुरुजी। हरे कृष्ण माता जी, हरे कृष्ण। हरे कृष्ण गुरुजी। हरे कृष्ण प्रभु, हरे कृष्ण। हरे हरे कृष्ण। कृष्ण प्रभु जी। हरे कृष्ण प्रभु, हरे कृष्ण। हरे कृष्ण गुरु जी। हरे कृष्ण प्रभु, हरे कृष्ण। हरे कृष्ण। हरे कृष्ण। हरे कृष्ण। हरे कृष्ण माता जी। See, let's start Marana. Namo Vishnupadaya Krishna Prishtaya Bhutale Srimate Bhakti Vedanta Swami Iti Namine Namaste Saraswate Devi Gauravani Pracharine Nirvishesha Shunyavadi Paschatya Deshatarine Jaya Shri Krishna Chaitanya Prabhu Nityananda Shri Advaita Gadadhar Srivasadi Gaur Bhakta Vrinda Jaya Shri Krishna Chaitanya Prabhu Nityananda Shri Advaita Gadadhar Srivasadi Gaur Bhakta Vrinda Hare Krishna Hare Krishna 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 Hare 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 Rama Hare Rama Ram Rama Hare 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 Krishna Hare Krishna 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 Hare 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 Rama Hare Rama 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 Hare 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 Krishna Hare Krishna 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 Hare 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 Rama Hare Rama 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 Hare 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 Krishna Hare Krishna 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 Hare 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 Rama Hare Rama 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 Hare Hare Hare
ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸ್ವಾಗತ. ಸೊ ಇವತ್ತು ನಮ್ಮದು 3ನೇ ಅಧ್ಯಾಯ. ಹರೇ ಕೃಷ್ಣ. ನೀಲಮ್ಮ ಮಾತಾಜಿ ಕಾಣಿಸುತ್ತಲ್ಲ ಮಾತಾಜಿ? ಹಾ ಪ್ರಭುಜಿ. ಮಾತಾಜಿ ಓಕೆ. ಅಧ್ಯಾಯ 3 ಕರ್ಮಯೋಗ. ಅರ್ಜುನ ಉವಾಚ ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಅರ್ಜುನನು ಹೇಳಿದನು, ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ಯಾಕಂದ್ರೆ ಈ 2ನೇ ಅಧ್ಯಾಯದಲ್ಲಿ ಭಗವಂತನು ಸಾಂಖ್ಯಯೋಗ ಅಂದ್ರೆ ಮುಖ್ಯವಾಗಿ ನಾವು ದೇಹ ಅಲ್ಲ, ನಾವು ಆತ್ಮ, ಈ ಒಂದು ತಿಳಿವಳಿಕೆಯನ್ನು ನಮಗೆ ತಿಳಿಸಿದ್ದು. ಸೊ ನಂತರ ಭಗವಂತನು ಈ ಭಕ್ತಿಯ ಮಾರ್ಗದಲ್ಲಿ ಮತ್ತೆ ತಮ್ಮ ವಿದ್ಯುಕ್ತ ಕರ್ಮಗಳನ್ನು ಅನುಸರಿಸುತ್ತಾ ಆ ಕರ್ಮಗಳು ಕರ್ತವ್ಯಗಳು ಮಾಡ್ತಾನೆ ನಾವು ಈ ದಿವ್ಯ ಸ್ಥಿತಿಯನ್ನು ಪಡೆಯೋ ರೀತಿಯಲ್ಲಿ ಕೂಡ ಇದೆ. ಮತ್ತೆ ಮನಸ್ಸು ಇಂದ್ರಿಯಗಳನ್ನ ನಿಗ್ರಹಿಸುವ ಬಗ್ಗೆ ಇದೆ. ಸೊ ಇದೆಲ್ಲ ಇವೆ ಹೇಳ್ಬೇಕು ಅಂದ್ರೆ ಕರ್ಮಯೋಗ ಅದು ಭಕ್ತಿ ಯೋಗದ ಒಂದು ಭಾಗವೇ. ಸೊ ಒಂದು ಕಡೆ ಕರ್ಮಯೋಗ ಕೆಲಸ ಮಾಡೋದು, ಆ ರೀತಿ ಕೃಷ್ಣ ಹೇಳ್ತಾ ಇದ್ದಾರೆ. ಇದು ಕಾಣ್ತಾ ಇದೆ ಅನ್ಕೊಳ್ತೀನಿ ಎಲ್ಲರಿಗೂ. ಇದು ಮತ್ತೆ ಇದು ಕಾಣ್ತಾ ಇದೆ, ಇದು PPT ಇದು ಹರೇ ಕೃಷ್ಣ. ಸುನೀಲ ಮಾತಾಜಿ ಕಾಣಿಸುತ್ತೆ? ಇದು PPT ಕಾಣುತ್ತಲ್ಲ ಮಾತಾಜಿ? ಎಸ್ ಪ್ರಭು. ಸೊ ಅರ್ಜುನ ಪ್ರಶ್ನೆ ಏನಂದ್ರೆ, ಈಗ 2ನೇ ಅಧ್ಯಾಯ ಕೃಷ್ಣ ಒಂದು ರೀತಿ ಜ್ಞಾನ ಪಡೆಯೋದು, ನಾವು ದೇಹ ಅಲ್ಲ ಆತ್ಮ ಅಂತ ಈ ತಿಳಿವಳಿಕೆ, ಇದರಿಂದ ನಮ್ಮ ನಿಜವಾದ ಸತ್ಯಾಂಶದಲ್ಲಿ ನಾವು ಜೀವನ ನಡೆಸೋದು. ಸೊ ಅದನ್ನ ಪಡೆಯೋದಕ್ಕೆ ನಾವು ತುಂಬಾ ಒಂದು ವೇದಗಳು ಉಪನಿಷತ್ತುಗಳು ಇದೆಲ್ಲ ಅಧ್ಯಯನ ಮಾಡಿ ಆ ಅಭ್ಯಾಸದಿಂದ ತೀವ್ರ ತಪಸ್ಸೆಯಿಂದ ಅರ್ಥ ಮಾಡ್ಕೊಳ್ಳೋದು. ಸೊ ಹೀಗೆ ಇದು ಜ್ಞಾನ ಮಾರ್ಗ ಅಂತ ಹೇಳ್ಬೋದು. ಇನ್ನೊಂದು ತಮ್ಮ ವಿದ್ಯುಕ್ತ ಕರ್ಮಗಳು. ಸೊ ಈ ಕರ್ಮ ಫಲವನ್ನು ಭಗವಂತನಿಗೆ ಅರ್ಪಿಸುತ್ತಾ ಈ ಕರ್ಮಯೋಗ. ಸೊ ಇದು ಕೆಲಸ ಮಾಡ್ತಾ ಸೊ ಅರ್ಜುನನ ಯುದ್ಧ ಮಾಡ್ಬೇಕು, ಯಾಕಂದ್ರೆ ಕ್ಷತ್ರಿಯನಾದ್ರಿಂದ ಅವನ ಕ್ಷತ್ರಿಯ ಧರ್ಮ ಅದು. ಸೊ ಹೀಗೆ 2 ರೀತಿಯಲ್ಲಿ ಹೇಳೋ ರೀತಿಯಲ್ಲಿ ಅನಿಸ್ತಾ ಇದೆ ಅರ್ಜುನನಿಗೆ. ಸೊ ಅದಕ್ಕೆ ಕೃಷ್ಣನ ಕೇಳ್ತಾ ಇರೋದು, ಯಾವ್ದಾದ್ರು ಒಂದು ಹೇಳು ಕೃಷ್ಣ ನನಗೆ. ಇದು ಏಕಂವದ, ಒಂದು ನೀನು ಕರ್ಮಯೋಗ ಇದನ್ನ ಕರ್ಮ ಮಾಡ್ಬೇಕು ಅಂತ ಹೇಳ್ತಾ ಇದೆಯಾ, ಇಲ್ಲ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಈ ಜ್ಞಾನ ಯೋಗ ಇದೇ ಜೀವನದ ಅಂತಿಮ ಇದಾದ್ರೆ, ಗುರಿ ಆದ್ರೆ ಯಾಕೆ ನಾವು ಇಷ್ಟು ಕೆಲಸಗಳು ಮಾಡ್ಬೇಕು, ನಾನು ಇದನ್ನಿಷ್ಟು ಕ್ಷತ್ರಿಯ ಧರ್ಮದಲ್ಲಿ ಕೊಲ್ಬೇಕು, ಹಿಂಸೆ ಮಾಡ್ಬೇಕು, ಇದೆಲ್ಲ ಯಾಕೆ ಅಂತ ಅರ್ಜುನನ ಪ್ರಶ್ನೆ. ಸೊ ಈ 3ನೇ ಅಧ್ಯಾಯದಲ್ಲಿ ಅರ್ಜುನನು ನೇರವಾಗಿ ಕೃಷ್ಣನಿಗೆ ಹೇಳ್ತಾ ಇರೋದು, ಯಾವ್ದು ಮಾಡ್ಬೇಕು, ಜ್ಞಾನ ಇದನ್ನು ಮಾಡ್ಬೇಕಾ ಇಲ್ಲ ಕರ್ಮ ಇದು ಮಾಡ್ಬೇಕಾ ಅಂತ. ಸೊ ಕೃಷ್ಣ ಇದಕ್ಕೆ ಏನ್ ಹೇಳ್ತಾರೆ ಕೇಳೋಣ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋ ಅಹಂ ಆಪ್ನುಯಾಮ್. ನಿನ್ನ ಸಂದಿಗ್ಧ ಅರ್ಥದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತಿದೆ.
ಆದುದರಿಂದ ದಯವಿಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು. ಶ್ರೀ ಭಗವಾನ್ ಉವಾಚ ಲೋಕೆ ಅಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪಾಪರಹಿತನಾದ ಅರ್ಜುನನೇ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು 2 ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೇನೆ. ಕೆಲವರು ಅದನ್ನು ಅನುಭವ ಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ, ಅಂದ್ರೆ ಜ್ಞಾನದ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ. ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ. ಕೃಷ್ಣ ಹೇಳ್ತಾರೆ, ಹೌದು, 2 ರೀತಿಯ ಆಧ್ಯಾತ್ಮಿಕವಾದಿಗಳಿದ್ದಾರೆ, ಕರ್ಮಯೋಗಿಗಳು, ಜ್ಞಾನಯೋಗಿಗಳು ಅಂತ ಹೇಳ್ಬೋದು. ನ ಕರ್ಮಣಾಂ ಅನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋ ಅಶ್ನುತೆ ನ ಚ ಸನ್ಯಸನ ಏವ ಸಿದ್ಧಿಂ ಸಮಧಿಗಚ್ಚತಿ. ಕಾರ್ಯ ಮಾಡುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ. ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ್ ಕಾರ್ಯತೆ ಹ್ಯವಶ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ. ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನೂ ಮಾಡದೆ ಇರಲು ಸಾಧ್ಯವಿಲ್ಲ. ಸೊ ಇದು ತುಂಬಾ ಮುಖ್ಯವಾದ ಇಲ್ಲಿ ವಿಷಯ ಭಗವಂತ ಹೇಳ್ತಾ ಇರೋದು. ನಾವು ಬಾಹ್ಯವಾಗಿ ಹೊರಗೆ ಚಟುವಟಿಕೆಗಳು ನಿಲ್ಲಿಸಿಬಿಡುವುದು, ಆದ್ರೆ ಆಂತರ್ಯವಾಗಿ ಮನಸ್ಸಿನಲ್ಲಿ ನಮ್ಮ ಚಿಂತನೆಗಳು ನಡೀತಾ ಇರ್ತವೆ. ಸೊ ಈ ಮನಸ್ಸಿನ ಚಿಂತನೆ ನಡೀತಾ ಇದೆ ಅಂದ್ರೆ ಅದು ಒಂದು ಕ್ಷಣದಲ್ಲಿ, ಒಂದು ಸಮಯದಲ್ಲಿ ಅದು ಹೊರಗೂ ಕೂಡ ಅದು ಚಟುವಟಿಕೆ ಆಗುತ್ತೆ. ಸೊ ಹೇಳೋದು, ನಾವು ಮೊದಲು ಆಲೋಚನೆ, ಮತ್ತೆ ನಮ್ಮ ಭಾವನೆ, ನಮ್ಮ ಚಟುವಟಿಕೆ, ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್, ಆಕ್ಟಿಂಗ್ ಅಂತ ಹೇಳೋದು. ಹೇಗೆ ನಮ್ಮ ಮನಸ್ಥಿತಿಯಿಂದ ಮೊದಲಾಗಿ ಮತ್ತೆ ನಂತರ ಕಾರ್ಯಗಳು ಸಾಧ್ಯವಾಗುತ್ತೆ. ಸೊ ಆ ರೀತಿಯಲ್ಲಿ ನಾವು ಹೊರಗೆ ಚಟುವಟಿಕೆಗಳು ಮಾಡಲಿಲ್ಲ ಅಂದ್ರೆ, ನಮ್ಮ ಕೈಗಳು, ನಮ್ಮ ಕಾಲುಗಳ ಮೂಲಕ ಮಾಡಲಿಲ್ಲ ಅಂದ್ರೆ, ಮನಸ್ಸಿನಲ್ಲಿ ಮನಸ್ಸು ಕಂಟಿನ್ಯೂಸ್ ಆಗಿ ನಾವು ನಿದ್ರೆ ಮಾಡಿದಾಗಲೂ ಕೂಡ ಮನಸ್ಸು ಅದು ಒಂದು ಸ್ವಪ್ನದಲ್ಲಿ ಎಷ್ಟೆಷ್ಟು ಅನುಭವಗಳು ಪಡಿತಾ ಇರುತ್ತೆ. ಸೊ ಅಂದ್ರೆ ಮನಸ್ಸನ್ನು ನಿಲ್ಸಕ್ಕಾಗೋದಿಲ್ಲ. ಈ ಆತ್ಮ ಅನ್ನೋದು ಅದು ಚಟುವಟಿಕೆ ಅನ್ನೋದು ಅದರ ಗುಣ. ಅದು ಮನಸ್ಸಿನ ಮೂಲಕ ಮಾಡುತ್ತೋ, ಇಲ್ಲ ಅಂದ್ರೆ ನಮಗೆ ಹೊರಗಿನ ದೇಹದ ಮೂಲಕ ಮಾಡುತ್ತೋ. ಸೊ ಇಲ್ಲಿ ಕೃಷ್ಣ ಹೇಳೋದು, ಯಾರು ಕೂಡ ಒಂದು ಕ್ಷಣ ಕೂತ್ಕೊಳ್ಳೋಕ್ಕಾಗಲ್ಲ. ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರ್ಬೇಕು, ಏನೋ ಒಂದು ಚಟುವಟಿಕೆ ಮನಸ್ಸಿನಲ್ಲಾದ್ರೂ ಆಲೋಚನೆ ಮಾಡ್ತಾ ಇರ್ಬೇಕು. ಸೊ ಹೀಗಿರುವಾಗ ಕೃಷ್ಣ ಹೇಳೋದು, ಇದು ಅಷ್ಟು ಸುಲಭ ಅಲ್ಲ. ಇವಾಗ ಜ್ಞಾನ ಮಾರ್ಗದಲ್ಲಿ ನಾನು ದೇಹ ಅಲ್ಲ, ನಾನು ಆತ್ಮ ಅಂತ ಅವರು ಭಗವಂತನ ಮೇಲೆ ಧ್ಯಾನ ಮಾಡೋದು, ಸಮಾಧಿ ಹೋಗೋದು ಅಷ್ಟು ಸುಲಭದ ಕಾರ್ಯ ಅಲ್ಲ. ಸೊ ಇದು ತುಂಬಾ ಒಂದು ಪವಿತ್ರತೆ ಬೇಕು, ತುಂಬಾ ಒಂದು ಹೃದಯದ ನಿರ್ಮಲತೆ ಬೇಕು. ಅದರ ನಂತರ ಈ ರೀತಿಯ ಧ್ಯಾನ, ಈ ರೀತಿಯ ಒಂದು ಚಟುವಟಿಕೆ, ಏನು ಕೆಲಸ ಮಾಡದೆ ಭಗವಂತನ ಮೇಲೆ ಮನಸ್ಸು ನಿಲ್ಸಕ್ಕೆ ಸಾಧ್ಯ. ಸೊ ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು, ಇದಷ್ಟು ಸುಲಭ ಅಲ್ಲ ಇದು. ಸೊ ನಾವು ಒಂದೊಂದು ವಿಧಾನದಲ್ಲಿ ನಾವು ಎಲ್ಲ ಬಿಟ್ಬೇಡೋಣ. ಬೇಸರ ಆಯ್ತು, ಈ ಮನೆ ಜೀವನ ಬೇಸರ ಆಯ್ತು, ಗೃಹಸ್ಥ ಜೀವನ ಬೇಸರ ಆಯ್ತು, ಈ ಕರ್ತವ್ಯಗಳೆಲ್ಲ ಬೇಸರ ಆಯ್ತು, ನಾನು ಸನ್ಯಾಸ ತಗೊಂಡ್ಬಿಡ್ತೇನೆ ಅಂತ ಎಲ್ಲಾದ್ರೂ ಒಂದು ಕಾಡಿಗೆ, ಒಂದು ಇದಕ್ಕೆ ಹಿಮಾಲಯಕ್ಕೆ ಹೋಗ್ಬೋದು ಕೆಲವು ದಿವಸಗಳಷ್ಟೇ. ಅದರ ನಂತರ ಅದೇ ಮನಸ್ಸು ನಮ್ಮ ಜೊತೆಗಿರೋದು. ಸೊ ನಮಗೆ ಆ ಇಚ್ಛೆಗಳು, ಭೌತಿಕ ಬಯಕೆಗಳಿರೋದ್ರಿಂದ ನಮ್ಗೆ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಕೃಷ್ಣ ಹೇಳ್ತಾ ಇರೋದು, ಈ ಇರೋ ಸ್ಥಿತಿ, ಏನೇ ಸ್ಥಿತಿಯಲ್ಲಿದ್ರು ನಾವು ನಮ್ಮ ಕರ್ತವ್ಯಗಳನ್ನ ಮಾಡ್ಕೊಂಡು ಹೋಗಿ ಕ್ರಮೇಣವಾಗಿ ನಮ್ಮ ಮನಸ್ಸನ್ನು, ಹೃದಯವನ್ನು ನಾವು ಪರಿಶುದ್ಧ ಮಾಡಬೇಕು. ಸೊ ಈ ರೀತಿಯಾಗಿ ಕರ್ಮಯೋಗವೇ ಅದು ಶ್ರೇಷ್ಠ ಅಂತ ಕೃಷ್ಣ ಇಲ್ಲಿ ತಿಳಿಸ್ಕೊಡ್ತಾ ಇರೋದು. ಅಭ್ಯಾಸವಿಲ್ಲದೆ, ನಮ್ಗೆ ಒಂದು ತರಬೇತಿ ಇಲ್ಲದೆ ನಾವು ಈ ಕರ್ತವ್ಯಗಳು ಬಿಟ್ಬಿಟ್ಟು ನಾವು ಈ ರೀತಿಯ ಒಂದು ವೈರಾಗ್ಯ ಮಾರ್ಗವನ್ನು ತಗೊಳ್ಬಾರದು ಅಂತಾನೆ ಕೃಷ್ಣ ಹೇಳ್ತಾರೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಸೊ ಈ ರೀತಿಯಲ್ಲಿ ಯಾರಾದರೂ ಕರ್ಮ ಇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು, ಮಿಥ್ಯಾಚಾರಿ ಎಂದು ಕರೆಯುವರು. ಸೊ ಮಿಥ್ಯಾಚಾರಿ ಅಂದ್ರೆ ಅವರು ಒಳಗೆ ಒಂದು, ಹೊರಗೆ ಒಂದು. ಸೊ ಯಾರಿಗೂ ಕೂಡ ಇದು ಇಷ್ಟ ಆಗಲ್ಲ. ಸೊ ಒಳಗೆ ಹೊರಗೆ ಒಂದು ರೀತಿಯಲ್ಲಿ ನಾವು ವ್ಯವಹಾರ ಮಾಡೋದು. ಕೃಷ್ಣ ಹೇಳ್ತಾರೆ, ಅರ್ಜುನ, ನೀನ್ ಈ ರೀತಿಯಾಗಿ ಯುದ್ಧವನ್ನು ಬಿಟ್ಬಿಟ್ಟು ನೀನೆಲ್ಲೋ ಹೋಗಿ ಇನ್ನು ಕಾಡಿನಲ್ಲಿ ಇದರಲ್ಲಿ ನೀನು ತಪಸ್ಸೆ ಮಾಡೋದು, ಧ್ಯಾನ ಮಾಡೋದು ಅಂತ ನೀನು ಮಾಡಬೇಡ, ನೀನು ಮಿಥ್ಯಾಚಾರಿ ಆಗ್ಬೇಡ ಅಂತ ಆ ರೀತಿಯಲ್ಲಿ ಕೃಷ್ಣ ಇಲ್ಲಿ ಹೇಳ್ತಾರೆ. ಯಸ್ತು ಇಂದ್ರಿಯಾಣಿ ಮನಸ ನಿಯಮ್ಯ ಆರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಾಸ ವಿಶಿಷ್ಯತೆ. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನು ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮನು. ಸೊ ಕೃಷ್ಣ ಇಲ್ಲಿ ತನ್ನ ನಿರ್ಣಯ ಹೇಳ್ತಾ ಇರೋದು, ಈ ತರ ಮಿಥ್ಯಾಚಾರಿ ಆಗೋ ಬದಲು ನಾವೆಲ್ಲಿದ್ದೇವೋ ಅಲ್ಲಿದ್ದು ನಾವು ಕ್ರಮೇಣವಾಗಿ ನಮ್ಮ ಸ್ಥಿತಿಯನ್ನು ಪವಿತ್ರತೆ ಕಿರಣಗೊಳಿಸ್ಕೊಂಡು ನಾವು ಭಗವಂತನ ಸಂಬಂಧವನ್ನು ಬೆಳೆಸ್ಕೊಳ್ಳೋದು
ಉತ್ತಮ ಅಂತ ಕೃಷ್ಣ ಇಲ್ಲಿ ನೇರವಾಗಿ ಇಲ್ಲಿ ಹೇಳ್ತಾರೆ. ಕರ್ಮಯೋಗ ವಿಧಾನವೇ ಬೆಟರ್ ಎಲ್ಲರಿಗೂ. ಜನಸಾಮಾನ್ಯರಿಗೆ ಮುಖ್ಯವಾಗಿ ಇದೇ ಬೆಟರ್. ನಾವೆಲ್ಲರೂ ಜನಸಾಮಾನ್ಯರು, ಕಲಿಯುಗದಲ್ಲಿ ನಾವ್ಯಾರು ಕೂಡ ಅಷ್ಟು ಮಹಾತ್ಮರಿಲ್ಲ ನಾವು. ಸೊ ನಮಗೆ ಈ ಕರ್ಮ ಮಾಡೋ ರೀತಿಯಲ್ಲೇ ನಮ್ಮ ಆಚಾರ್ಯರು, ನಮ್ಮ ಸಂಸ್ಥೆಯಲ್ಲಿ ಆಚಾರ್ಯ ಶ್ರೀಲ ಪ್ರಭುಪಾದರು ನಮಗೆ ಕೊಟ್ಟಿದ್ದಾರೆ ವಿಧಾನ, ಜಪ ಮಾಡೋ ವಿಧಾನ. ಅದು ಕೆಲವು ಸಮಯ ಅಷ್ಟೇ, 16 ಸುತ್ತು ನಾವು ಒಂದು ದಿವಸಕ್ಕೆ ಒಂದು ದಿನ 1.5 2 ಗಂಟೆ ಕಾಲ ಅಷ್ಟೇ. ಆದ್ರೆ ಬಾಕಿ ಸಮಯ ಎಲ್ಲ ನಾವು ಕೂಡ ಕೆಲಸ ಮಾಡ್ಬೇಕು. ಸೊ ಆಚಾರ್ಯರು ನಮಗೆ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಸೇವೆಗಳು, ಭಗವಂತನ ಪೂಜೆ ಇದರಲ್ಲಾಗ್ಬೋದು, ಭಗವಂತನಿಗೆ ಅಡುಗೆ ಮಾಡೋದ್ರಲ್ಲಾಗ್ಬೋದು, ಇಲ್ಲಾಂದ್ರೆ ಭಗವಂತನ ಮಂದಿರವನ್ನು ಸ್ವಚ್ಛ ಮಾಡೋದ್ರಲ್ಲಾಗ್ಬೋದು, ಇಲ್ಲಾಂದ್ರೆ ಭಗವಂತನ ಈ ಪುಸ್ತಕಗಳನ್ನ ತೆಗೆದುಕೊಂಡು ಹೋಗಿ ಅದನ್ನ ಮಾರಾಟ ಮಾಡಕ್ ಹೋಗ್ಬೋದು. ಈ ರೀತಿಯಲ್ಲಿ ಬೇರೆ ಬೇರೆಯಾಗಿ ನಾವು ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸನ್ನು ಉಪಯೋಗಿಸಿ ನಾವೇನೋ ಒಂದು ಕೆಲಸ ಮಾಡಬೇಕು. ಸೊ ಆಚಾರ್ಯರು ಈ ರೀತಿಯಲ್ಲಿ ನಮಗೆ ಹೆಚ್ಚಾಗಿ ಕರ್ಮದ ಚಟುವಟಿಕೆಗಳು ಕೊಟ್ಟಿದ್ದಾರೆ. ಯಾಕಂದ್ರೆ ಕಲಿಯುಗದಲ್ಲಿ ನಮಗೆ ಆ ಒಂದು ಆ ಉನ್ನತ ಸ್ಥಿತಿ ನಮಗೆ ಇಲ್ಲ ನಮಗೀಗ. ಸೊ ಒಂದೇ ಸಲ ನಾವು ಅಲ್ಲಿ ಇದ್ದೇವೆ ಅಂತೇಳಿ ನಾನು 24 ಗಂಟೆ ನಾನು ಭಗವಂತ ನಾಮ ಜಪನೆ ಮಾಡ್ತೇನೆ, ಇಷ್ಟೇ ಸಾಕು, ಇದೇ ಪರಿಪೂರ್ಣತೆ ಅಲ್ವಾ, ನಾನು ಇಷ್ಟೇ ಮಾಡ್ತೀನಿ, ಆಗೋದಿಲ್ಲ. ನಮಗೆ ಆ ಮನಸ್ಸು ಅಲ್ಲಿ ನಿಲ್ಲಕ್ಕೆ ಇವತ್ತು ನಮ್ಗೆ ಸಾಮರ್ಥ್ಯ ಇಲ್ಲ ನಮಗೆ. ಸೊ ಹಾಗಾಗಿ ನಮಗೂ ಕೂಡ ಅವರು ಕರ್ಮ ವಿಚಾರವಾಗಿ ಅವರು ನಮಗೆ ಕೊಟ್ಟಿದ್ದಾರೆ. ಕರ್ಮಯೋಗನೇ ಪ್ರಾಧಾನ್ಯವಾಗಿ ಇಟ್ಕೊಂಡು ನಮಗೆ ಭಕ್ತಿ ಕಾರ್ಯಗಳನ್ನ ರೂಪಿಸಿಕೊಟ್ಟಿದ್ದಾರೆ, ಸಾಧನೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೃಷ್ಣನು ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇರೋದು. ಈ ರೀತಿ ನಾವು ಎಲ್ಲವನ್ನು ಬಿಟ್ಬಿಡೋದು, ಎಲ್ಲೋ ಒಂದು ದೂರ ಹೋಗೋದು ಅಂತಲ್ಲ. ನಾವ್ ಎಲ್ಲಿದ್ರು ಅಲ್ಲಿದ್ದು ನಾವು ಹೇಗೆ ಸಂಪರ್ಕ ಮಾಡೋದು ಭಗವಂತನನ್ನ, ಇದನ್ನು ಕಲೆಯನ್ನು ಕಲಿಬೇಕು. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಯ ಕರ್ಮಣಃ ಶರೀರ ಯಾತ್ರಾ ಪಿಚ್ಛತೆ ನ ಪ್ರಸಿದ್ಧಿ ಅಕರ್ಮಣಃ. ನಿನ್ನ ನಿಯಮಿತ ಕರ್ಮವನ್ನು ಮಾಡು, ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡಿದಿರೋಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. ಸೊ ಇಲ್ಲಿ ಈ ಜಗತ್ತಿನಲ್ಲಿ ಹೇಗಿದೆ ಅಂದ್ರೆ ಭಗವಂತನು ಮಾಡಿರೋದು ಪ್ರತಿಯೊಬ್ಬರು ಕೆಲಸ ಮಾಡ್ಬೇಕು. ಇಲ್ಲಿ ಯಾರು ಕೂಡ ನಾನು ಏನ್ ಹೇಳೋದು, ನಾನೊಬ್ಬ ದೊಡ್ಡ ವ್ಯಕ್ತಿ, ನನಗೆ ಆಹಾರ ಹಾಗೆ ಬರುತ್ತೆ, ಇಲ್ಲ. ಹೇಳ್ತಾರೆ ಒಂದು ಸಿಂಹನು ಕೂಡ ಅದು ಕೆಲಸ ಮಾಡ್ಬೇಕು. ಅದು ಕೂಡ ಕಾಡಿನಲ್ಲಿ ಅದು ಶ್ರಮ ಪಟ್ರೇನೆ ಅದಕ್ಕೆ ಆಹಾರ ಸಿಗೋದು. ಅದು ನಾನು ಮೃಗರಾಜ, ನಾನು ಇಲ್ಲಿ ಕೂತ್ಕೊಳ್ತೇನೆ, ನನಗೆ ಆಹಾರ ಬರುತ್ತೆ ಅಂದ್ರೆ ಆಗೋದಿಲ್ಲ. ಅದು ಕೂಡ ಕೆಲಸ ಮಾಡ್ಬೇಕು. ಸೊ ಆ ರೀತಿಯಲ್ಲಿ ಭಗವಂತನು ಮಾಡಿರೋ ಭೌತಿಕ ಜಗತ್ತಿನಲ್ಲಿ ಕೆಲಸ ಮಾಡ್ಬೇಕಾಗಿರೋದು ಪ್ರತಿಯೊಬ್ಬರು ಅದೊಂದು ಶಾಪ ಅಂತಾನೆ ಹೇಳ್ಬೋದು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದಿಲ್ಲ, ವೈಕುಂಠ ಲೋಕದಲ್ಲಿ. ಆದ್ರೆ ಭೌತಿಕ ಲೋಕಗಳಲ್ಲಿ ಇದು ಇದೆ, ಇದು ನಿಯಮ. ಇಲ್ಲಿ ಯಾರಾದ್ರೂ ಕೆಲಸ ಮಾಡ್ಲೇಬೇಕು, ಪ್ರತಿಯೊಬ್ಬರು ಕೆಲಸ ಮಾಡ್ಬೇಕು. ಸೊ ಈ ಕೃಷ್ಣ ಹೇಳ್ತಾ ಇರೋದು ಇದು ಮಾಡ್ಲೇಬೇಕು ಅಂತಾನೆ ಹೇಳ್ತಾರೆ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. ಇನ್ಫ್ಯಾಕ್ಟ್ ಹೇಳೋದು, ಇದು ಹಿಂದೆ ವೈದಿಕ ಕಾಲದ ಪ್ರಕಾರ ಯಾರು ಭಿಕ್ಷೆ ಬೇಡೋ ಹಾಗೂ ಇಲ್ಲ. ಭಿಕ್ಷುಕರು ಈ ತರ ಎಲ್ಲ ನಾವು ನೋಡ್ತೀವಿ. ಯಾರಾದ್ರೂ ಇಲ್ಲ, ಅವ್ರ ಕೆಲಸ ಮಾಡಕ್ ಆಗೋದಿಲ್ಲ, ಸಾಮರ್ಥ್ಯ ಇಲ್ಲ, ಅದಂದ್ರೆ ಅದು ಇನ್ನೊಂದು. ಆಗ ಇಲ್ಲ ಅಂದ್ರೆ ಪ್ರತಿಯೊಬ್ಬರು ಏನಾದ್ರು ಒಂದು ಕೆಲಸ ಮಾಡ್ಬೇಕು. ಸೊ ಏನಾದ್ರು ಅವರು ಕೆಲಸ ಮಾಡಿ ಮಾಡೋ ಒಂದು ರೀತಿಯಲ್ಲಿ ಇದೆ ಅದು. ಸೊ ಈ ರೀತಿಯಲ್ಲಿ ಯಾರು ಇನ್ನೊಬ್ಬರ ಮೇಲೆ ಅವರು ಒಂದು ಇದಾಗಿ ಅವಲಂಬಿಸಿ ಅವರು ಮಾಡೋ ಹಾಗೆ ಇಲ್ಲ. ಪ್ರತಿಯೊಬ್ಬರು ಅವರವರ ಈ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ಬೇಕಾದ್ರು. ಸೊ ಒಬ್ಬ ಬ್ರಾಹ್ಮಣನಾಗಿ ಒಬ್ಬ ಕೆಲಸ ಮಾಡೋದಿರ್ಬೋದು, ಕ್ಷತ್ರಿಯನಾಗಿ, ಒಬ್ಬರು ವೈಶ್ಯರಾಗಿ, ಒಬ್ಬರು ಶೂದ್ರರಾಗಿ, ಬ್ರಹ್ಮಚಾರಿ, ಕ್ಷತ್ರಿಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಬೇರೆ ಬೇರೆ ವಿಧವಾಗಿ ಇದೆ. ಆದ್ರೆ ಪ್ರತಿಯೊಬ್ಬರು ಅವರವರ ಧರ್ಮಗಳು, ಆ ಕರ್ಮಗಳನ್ನು ಮಾಡ್ಲೇಬೇಕು. ಮಾಡದೆ ಯಾರು ಕೂಡ ಇನ್ನೊಬ್ಬರ ಮೇಲೆ ಅವಲಂಬಿಸಿರೋದು ತಪ್ಪು ಅಂತಾನೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋ ಅಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಸೊ ಆದರೆ ನಾವು ಕರ್ಮ ಮಾಡ್ತಾ ಇದ್ದೀವಿ, ಸುಮ್ಮನೆ ಕರ್ಮ ಮಾಡಿದ್ರೆ ಅಷ್ಟೇ ಪರಿಪೂರ್ಣತೆ ಅಲ್ಲ. ಆ ಕರ್ಮವನ್ನು ಮಾಡುವಾಗ ನಾವು ಭಗವಂತನ ಸ್ಮರಿಸಿ, ಭಗವಂತನ ಸಂಬಂಧದಲ್ಲಿ ಭಗವಂತನ ಸಂತೋಷಕ್ಕೋಸ್ಕರ ಮಾಡ್ಬೇಕು. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಯಜ್ಞಾರ್ಥಾತ್. ಯಜ್ಞ ಅಂದ್ರೆ ಕೃಷ್ಣನ ಇನ್ನೊಂದು ಹೆಸರು, ವಿಷ್ಣುವಿನ ಒಂದೊಂದು ಹೆಸರು ಯಜ್ಞಪತಿ ಅಂತ. ಯಜ್ಞೋ ವೈ ವಿಷ್ಣು. ಸೊ ಯಜ್ಞ ಅನ್ನೋದು ಒಂದು ನಾವು ಆಹುತಿ ಇದು ಸ್ಥಾಪನೆ ಮಾಡಿ, ಮಂತ್ರೋಚ್ಚಾರಣೆ ಮಾಡಿ, ಅಲ್ಲಿ ಧಾನ್ಯಗಳಾಕಿ, ಒಂದು ತುಪ್ಪವನ್ನು ಹಾಕಿ ಅದನ್ನ ಮಾಡೋ ಒಂದು ಯಜ್ಞ ಕಾರ್ಯ. ಸೊ ಅದೇ ರೀತಿಯಲ್ಲಿ ಯಜ್ಞ ಅಂದ್ರೆ ಯಾವುದೇ ಚಟುವಟಿಕೆ, ಯಾವುದು ಭಗವಂತನಿಗೆ ಸಂತೃಪ್ತಿ ಕೊಡುತ್ತೆ, ಅದನ್ನ ಯಜ್ಞ ಅಂತಾನೆ ಹೇಳ್ತಾರೆ. ಸೊ ಅದು ಯಜ್ಞ ಅನ್ನೋದು ಮೂಲ ಅರ್ಥ, ಅದು ಯಜ್ಞದ್ದು. ಹೀಗೆ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಆ ಯಜ್ಞ ಅಂದ್ರೆ ಭಗವಂತನಿಗೆ ಉದ್ದೇಶಿಸಿ ಪ್ರತಿಯೊಂದು ಕರ್ಮವನ್ನು ಮಾಡಬೇಕು. ಇಲ್ಲ ಅಂದ್ರೆ ಕರ್ಮ ಬಂಧನಕ್ಕೆ ನಾವು ಬಂಧನ. ಇವಾಗ ನಾವು ಸಪೋಸ್ ಇವಾಗ ಹೇಳೋದು, ಇವಾಗ ಯಾವ್ದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಕಂಪನಿಯಲ್ಲಿ ಕೆಲಸ ಮಾಡುವಾಗ ಅದು ಏನಾದ್ರು ಒಂದೊಂದ್ಸಲ ಒಳ್ಳೆ ಪರಿಣಾಮ ಇರ್ಬೋದು, ಒಳ್ಳೆ ಲಾಭ ಬರ್ಬೋದು, ಒಂದೊಂದ್ಸಲ ನಷ್ಟ ಆಗ್ಬೋದು, ಏನೇನೋ ಆಗ್ಬೋದು ಕಂಪನಿಯಲ್ಲಿ. ಆಮೇಲೆ ಮಾಡುವಾಗ ನಿಮ್ಮ ಕಂಪನಿ ನಿಮ್ಮನ್ನು ನೋಡ್ಕೊಳ್ಳುತ್ತೆ, ನೀವು ಅದ್ರ ಪರವಾಗಿ ನೀವು ಮಾಡ್ತಾ ಇದ್ದೀರಾ. ಸೊ ನಿಮ್ದು ಏನಾದ್ರು ಹೆಚ್ಚು ಕಡಿಮೆ ಏನಾದ್ರು ಆಚೆ ಈಚೆ ಆದ್ರೂ ಕೂಡ ಅವ್ರು ನಿಮ್ ರಕ್ಷಣೆಗಿದ್ದಾರೆ. ಅವ್ರು ಏನಾದ್ರು ಒಂದು ಯಾವ್ದೋ ಪರ್ಚೇಸ್ ಮಾಡ್ತಾ ಇರ, ಸೇಲ್ ಮಾಡ್ತಾ ಇರ, ಇನ್ನೊಂದು ಮಾಡ್ತಾ ಇದ್ದೀರಾ, ಇಲ್ಲಿ ಮಾಡೋ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ
ಅವರ ಹೊಣೆಗಾರಿಕೆ, ಯಾಕಂದ್ರೆ ನೀವು ಅವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಿ. ಸೊ ಯಾರು ಮಾಲೀಕರು ಅಂತ ಇರ್ತಾರೆ, ಅವರು ಸೇವಕರ ಹೊಣೆಗಾರಿಕೆನ ಅವ್ರು ತಗೊಳ್ಬೇಕಾಗುತ್ತೆ. ಏನಾದ್ರು ಯಾರಾದ್ರೂ ಅವ್ರ ಪ್ರಶ್ನೆ ಮಾಡಿದ್ರೆ ಕೊನೆಗೆ ಅವರೇ ಅದಕ್ಕೆ ಆನ್ಸರ್ ಅದ. ಸೊ ಆ ರೀತಿಯಲ್ಲಿ ಇಲ್ಲಿ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇರೋದು ಮುಖ್ಯ. ಸೊ ಒಂದು ರೀತಿಯಲ್ಲಿ ಹೇಳೋದು, ನಾವು ಒಂದು ಸೈನಿಕನು ಯುದ್ಧ ಮಾಡುವಾಗ ಅವನು ಶತ್ರುಗಳ ವಿರೋಧವಾಗಿ ದೇಶಕ್ಕೋಸ್ಕರ ಎಷ್ಟೋ ಮಂದಿನ ಸಾಯಿಸ್ತಾನೆ. ಆದ್ರೂ ಕೂಡ ಆ ದೇಶದಲ್ಲಿ ಅವ್ರಿಗೆ ಒಂದು ಗೌರವ ಕೊಡ್ತಾರೆ, ಅವ್ರಿಗೊಂದು ಏನೋ ಒಂದು ಪ್ರಧಾನಮಂತ್ರಿ, ಇನ್ನೊಬ್ಬರು ಪರಮವೀರ್ ಚಕ್ರ ಏನನ್ನ ಕೊಡ್ತಾನೆ. ಸೊ ಹಾಗೆ ಅವ್ರು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇರೋದು ರಾಷ್ಟ್ರಕ್ಕೋಸ್ಕರ. ಅದೇ ವ್ಯಕ್ತಿ, ಆ ಸೈನಿಕ ತಮ್ಮ ಮನೆಗೆ ಬಂದ್ಮೇಲೆ ಅವರು ತಮ್ಮ ಯಾರಾದ್ರು ಬಂಧುಗಳನ್ನ ಯಾರೋ ಒಬ್ಬರನ್ನು ಅವರು ಕೊಲೆ ಮಾಡಿದ್ರು, ಅವಾಗ ಹೇಳ್ತಾರೆ ಅವ್ರನ್ನ ಮರಣದಂಡನೆ ವಿಧಿಸ್ತಾರೆ. ಅವ್ರು ಇಲ್ಲ ಇಲ್ಲ, ನಾನು ಅಲ್ಲಿ ಪಾಕಿಸ್ತಾನ ಅಲ್ಲಿ ಇದರಲ್ಲಿ ಎಷ್ಟೋ 100 ಜನ ಸಾಯಿಸಿದೆ, ಅಲ್ಲಿ ನಂಗೆ ಏನು ಮಾಡ್ಲಿಲ್ಲ, ಇಲ್ಲಿ ಒಬ್ಬರನ್ನ ಸಾಯಿಸಿದ್ರೆ ನಂಗೆ ಯಾಕೆ ಹೀಗೆ ಮಾಡ್ತೀರಾ, ಇದೆಂತ ನ್ಯಾಯ ಅಂದ್ರೆ? ಇಲ್ಲಿ ಅವ್ರು ಮಾಡ್ತಾ ಇರೋದು ಅವ್ರು ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೆ, ತಮಗೋಸ್ಕರ ಮಾಡ್ತಾ ಇದ್ದಾರೆ. ಅಲ್ಲಿ ಮಾಡಿದ್ದವರು ದೇಶಕ್ಕೋಸ್ಕರ. ಸೊ ಹೀಗೆ ಕರ್ಮ ಅನ್ನೋದು ನಾವು ಯಾರಿಗೋಸ್ಕರ ಮಾಡ್ತೀವಿ ಆ ರೀತಿಯಲ್ಲಿ ಅದು ಕರ್ಮದ ಪ್ರತಿಫಲವಿರುತ್ತೆ. ಆ ಪುಣ್ಯ ಕರ್ಮ ಆಗ್ಬೋದು, ಪಾಪ ಕರ್ಮವಾಗ್ಬೋದು, ಇಲ್ಲಾಂದ್ರೆ ಅಕರ್ಮ ಅಂತಾನೆ ಹೇಳ್ತೇವೆ. ಅಕರ್ಮ ಅಂದ್ರೆ ಆ ಕಾರ್ಯಕ್ಕೆ ಯಾವುದೋ ಒಂದು ಇಲ್ಲ, ರಿಯಾಕ್ಷನ್ ಇಲ್ಲ, ಅದಕ್ಕೆ ಕ್ರಿಯೆ ಇಲ್ಲ, ಪ್ರತಿಕ್ರಿಯೆ ಇಲ್ಲ. ಸೊ ಅದು ಕೃಷ್ಣ ಇಲ್ಲಿ ಹೇಳ್ತಾರೆ ನಮ್ಗೆ, ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋ ಅಯಂ ಕರ್ಮ ಬಂಧನ. ಸೊ ನಾವು ಮಾಡೋ ಒಂದೊಂದು ಸನ್ನಿವೇಶ, ಒಂದೊಂದು ಚಟುವಟಿಕೆಗೂ ಕೂಡ ಒಂದು ಇದೆ, ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್ ಅಂತ ಹೇಳ್ತಾರೆ. ಇದು ನ್ಯೂಟನ್ ಅಥವಾ ಒಂದು ಫಿಸಿಕ್ಸ್ ಲಾಸ್ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇರೋದು, ನಾವು ಪ್ರತಿಯೊಂದು ಮಾಡೋದಕ್ಕೂ ಒಂದು ನಮಗೆ ಪ್ರತಿಕ್ರಿಯೆ ಬರುತ್ತೆ. ಅದು ಒಳ್ಳೇದಾಗ್ಬೋದು, ಕೆಟ್ಟದ್ದಾಗ್ಬೋದು. ಆದರೆ ಭಗವಂತನಿಗೋಸ್ಕರ ಮಾಡಿದಾಗ ಯಾವ ಭೌತಿಕ ಕ್ರಿಯೆಗಳಿಲ್ಲದೆ ಅದು ನಮಗೆ ಭಗವದ್ಧಾಮಕ್ಕೆ ಹೋಗೋ ಒಂದು ಅರ್ಹತೆಗಳನ್ನ ಕೊಡುತ್ತೆ, ನಮ್ಗೊಂದು ಅವಕಾಶವನ್ನು ಕೊಡಿಸುತ್ತೆ. ಸೊ ಅದಕ್ಕೆ ನಾವು ಕಲಿಬೇಕು, ಕರ್ಮ ವಿಕರ್ಮ ಅಕರ್ಮ. ಅದು ಮುಂದೆ ಅಧ್ಯಾಯದಲ್ಲಿ ಕೇಳ್ತೇವೆ ನಾವು ಇದ್ರ ಬಗ್ಗೆ. ಸಹಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋ ಅಸ್ತು ಇಷ್ಟ ಕಾಮಧುಕ್. ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭುವು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳುಹಿಸಿಕೊಟ್ಟನು. ಅವರಿಗೆ ಈ ಯಜ್ಞದಿಂದ ಸುಖವಾಗಿರಿ, ಇದನ್ನು ನಡೆಸಿದರೆ ನಿಮಗೆ ಇಷ್ಟ ಕಾಮಗಳೆಲ್ಲ ಸಿದ್ಧಿಸುತ್ತವೆ ಮತ್ತು ಮುಕ್ತಿ ಸಾಧನೆ ಕೈಗೂಡುತ್ತದೆ ಎಂದು ಹೇಳಿದ. ಸೊ ಇದು ಈ ಯಜ್ಞ ವಿಧಾನ ಅನ್ನೋದು ವೇದಗಳಲ್ಲಿ ಕೊಟ್ಟಿದ್ದಾರೆ. ಇದು ಭಗವಂತನೇ ಮೊದಲ ಸೃಷ್ಟಿ ಕಾಲದಿಂದನೂ ಕೊಟ್ಟಿರುವ ವಿಧಾನ ಇದು. ದೇವಾನ್ ಭಾವಯಥಾನೇನ ತೇ ದೇವಾ ಭಾವಯಂತು ಯಃ ಪರಸ್ಪರಂ ಭಾವಯಂತ ಶ್ರೇಯ ಪರಮವಾಪ್ಸ್ಯತ. ಈ ಯಜ್ಞಗಳಿಂದ ಸಂತುಷ್ಟರಾದ ದೇವತೆಗಳು ನಿಮ್ಮನ್ನು ಸಂತೋಷಪಡಿಸುತ್ತಾರೆ. ಹೀಗೆ ಮನುಷ್ಯನ ಮತ್ತು ದೇವತೆಗಳ ಪರಸ್ಪರ ಸಹಕಾರದಿಂದ ಎಲ್ಲರಿಗೂ ಸಮೃದ್ಧಿಯುಂಟಾಗುತ್ತದೆ. ಸೊ ಇದು ಇಲ್ಲಿ ನಾವು ಈ ಪ್ರಕೃತಿಯಲ್ಲಿ ಇಲ್ಲಿ ನಮ್ಮ ಜೀವನ ನಡೆಸ್ತಾ ಇದ್ದೀವಿ ಅಂದ್ರೆ ನಾವೊಬ್ಬರೇ ಸ್ವತಂತ್ರರಲ್ಲ, ಇಲ್ಲಿ ದೇವತೆಗಳಿದ್ದಾರೆ. ಸೊ ದೇವತೆಗಳು ಹೇಗೆ ಅಂದ್ರೆ, ನಾವೊಂದು ದೇಶದಲ್ಲಿ ಒಂದು ರಾಜ್ಯದಲ್ಲಿದ್ದಾಗ ಎಷ್ಟೋ ಸಚಿವರು ಇರ್ತಾರೆ. ಸೊ ಅವರ ಹೊಣೆಗಾರಿಕೆ ನಡೆಯೋದ್ರಿಂದ ನಮಗೆ ಕರೆಂಟ್ ಸಪ್ಲೈ ಕರೆಕ್ಟ್ ಆಗುತ್ತೆ, ವಾಟರ್ ಸಪ್ಲೈ ಕರೆಕ್ಟ್ ಆಗುತ್ತೆ, ಇಲ್ಲ ಇನ್ನೇನೋ ನಮ್ಗೆ ಟ್ರಾನ್ಸ್ಪೋರ್ಟೇಷನ್, ನಮ್ಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಬಸ್ ಸರ್ವಿಸ್ ಇರ್ಬೋದು, RTO, ಎಷ್ಟು ಬೇರೆ ಬೇರೆ ಇಲಾಖೆಗಳಿವೆ. ಸೊ ಇದೆಲ್ಲ ಇರೋದ್ರಿಂದ ನಾವು ಸುಗಮವಾಗಿ ಒಂದು ನಗರದಲ್ಲಿ ನಮ್ಮ ಜೀವನ ನಡೆಯುತ್ತೆ. ಅದೇ ರೀತಿಯಲ್ಲಿ ಈ ಸಂಪೂರ್ಣ ವಿಶ್ವದಲ್ಲಿ ಈ ದೇವತೆಗಳು ಭಗವಂತನ ಆ ಅಧಿಕಾರದಲ್ಲಿ ಅವರು ಮೇಲ್ವಿಚಾರಕರಾಗಿ ಅವರು ಒಂದೊಂದು ಕೆಲಸ ಮಾಡ್ತಿದ್ದಾರೆ. ಸೂರ್ಯ ದೇವರಿದ್ದಾರೆ, ಚಂದ್ರ ದೇವರಿದ್ದಾರೆ, ಇಂದ್ರ ಇದ್ದಾರೆ, ವರುಣ, ವಾಯು, ಇವರ ಒಂದು ನೇತೃತ್ವದಲ್ಲಿ, ಇವರ ಒಂದು ಇದರಿಂದ ಜವಾಬ್ದಾರಿಯಿಂದ ಇದೆಲ್ಲ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ. ಸೊ ಹಾಗಾಗಿ ಈ ಯಜ್ಞ ಕಾರ್ಯಗಳಲ್ಲಿ ಇವರಿಗೆ ನಾವು ಕೊಡುವ ಒಂದು ಕೃತಜ್ಞತೆ, ಇದು ಇವರಿಗೆ ಟ್ಯಾಕ್ಸ್ ಕೊಡೋ ರೀತಿ. ಇವಾಗ ನಾವು ಒಂದೊಂದು ಇಲ್ಲಿ ಇಲಾಖೆಯಲ್ಲಿ ಟ್ಯಾಕ್ಸ್, ಎಲೆಕ್ಟ್ರಿಸಿಟಿ ತಗೊಳ್ಳಿಕ್ಕೆ ಎಲೆಕ್ಟ್ರಿಕ್ ಟ್ಯಾಕ್ಸ್ ಕೊಡ್ತೇವೆ, ಇನ್ನೊಂದು ಮಾಡೋಕ್ಕೆ ಕಂದಾಯ ಅವ್ರಿಗೆ ಒಂದು ಟ್ಯಾಕ್ಸ್ ಕೊಡ್ತೇವೆ, ಬೇರೆ 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 ಇಲಾಖೆಗಳು ಬೇರೆ ಬೇರೆ ಕೊಡ್ತೇವೆ. ಇದೆಲ್ಲ ಕೊನೆಗೆ ಸರ್ಕಾರಕ್ಕೆ ಸೇರೋದಿಲ್ಲ, ಆದ್ರೆ ಇವರಿವರ ಡಿಪಾರ್ಟ್ಮೆಂಟ್ ಇಲಾಖೆಗೆ ಕೊಡೋದು. ಸೊ ಆ ರೀತಿಯಲ್ಲಿ ಈ ಯಜ್ಞ ಮಾರ್ಗದಲ್ಲಿ ಈ ದೇವತೆಗಳಿಗೆ ಇಷ್ಟಿಷ್ಟು ಪರ್ಸೆಂಟೇಜ್ ಇಷ್ಟಿಷ್ಟು ಅಂತ ಅವ್ರಿಗಿವೆ. ಸೊ ಈ ವಿಧಾನವನ್ನು ಭಗವಂತನು ಕೊಟ್ಟಿರೋದು. ಇದು ವೈದಿಕ ಕಾಲದಿಂದನೂ ಈ ಯಜ್ಞಗಳ ಕಾರ್ಯ ನಡೀತಾ ಬರ್ತಾ ಇದೆ. ಸೊ ಇದು ಕೃಷ್ಣ ಇಲ್ಲಿ ಹೇಳ್ತಾ, ಈ ಯಜ್ಞ ಕಾರ್ಯದಲ್ಲಿ ಇಷ್ಟಾನ್ ಭೋಗಾನ್ ಇವೋ ದೇವ ದಾಸ್ಯಂತೆ ಯಜ್ಞ ಭಾವಿತಾ ತೈರ್ದತ್ತಾನ್ ಅಪ್ರದಾಯೇಭ್ಯೋ ಯೋನ ಭಕ್ತೆ ಸ್ಥೇನ ಏವ ಸಹ. ಸೊ ಕೃಷ್ಣ ಹೇಳಿರೋದು ಸ್ಥೇನ ಏವ ಸಹ. ಸ್ಥೇನ ಅಂದ್ರೆ ಕಳ್ಳ. ಇವಾಗ ಯಾರಾದ್ರೂ, ಇವಾಗ ನಾವು ಎಲ್ಲ ಲಾಭ ಪಡಿತೇವೆ ಯಾರಿಂದ? ಒಂದು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಇಂದ. ಆಮೇಲೆ ನಾವು ಬಿಲ್ ಕಟ್ಟೋದಿಲ್ಲ ಅಂದ್ರೆ ಏನ್ ಹೇಳ್ತಾರೆ ಅವರು? ನೀವು ಕಳ್ಳರು ಅಂತ ಹೇಳ್ತಾರೆ. ನೀವು ಹಾಗಾಗಿ ನಮಗೆ ಕೋರ್ಟ್ಗೆ ಕರ್ಕೊಂಡೋಗಿ ನಮಗೆ ಫೈನ್ ಹಾಕೋದ ಇನ್ನೊಂದು ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಕೃಷ್ಣ ಹೇಳ್ತಾರೆ, ಯಾರು ಯಜ್ಞ ಮಾರ್ಗವನ್ನು ಮಾಡೋದಿಲ್ಲ,
ಈ ದೇವತೆಗಳಿಗೆ ಆ ಕೃತಜ್ಞತೆ ಅರ್ಪಿಸೋದಿಲ್ಲ. ದೇವತೆಗಳು ಭಗವಂತನಿಂದ ನೇಮಕಗೊಂಡಿರೋದು. ಸೊ ಅವರಿಗೆ ಈ ಕ್ರಿಯೆಯನ್ನು ಮಾಡದೆ ಇರೋದ್ರಿಂದ ಅವರು ಕಳ್ಳರಾಗ್ತಾರೆ. ಸೊ ಕಳ್ಳರಾದವರು ಹೇಗೆ ಶಾಂತಿ ಸುಖ ಸಿಗುತ್ತೆ? ಸೊ ಕೃಷ್ಣನ ಈ ರೀತಿಯಲ್ಲಿ ಹೇಳೋದು, ಇದು ನೀವು ಇದು ಈ ವೈದಿಕ ವಿಧಾನವನ್ನು ಅನುಸರಿಸಬೇಕು, ಇದೊಂದು ಕ್ರಮವನ್ನು ಮಾಡಬೇಕು ಅಂತ ಕೃಷ್ಣ ಇಲ್ಲಿ ತಿಳಿಸ್ತಾ ಇರೋದು. ಬದುಕಿನ ವಿವಿಧ ಅಗತ್ಯಗಳ ಪೂರೈಕೆಯ ಹೊಣೆಗೊತ್ತಿರುವ ದೇವತೆಗಳು ಯಜ್ಞದ ಆಚರಣೆಯಿಂದ ಸುಪ್ರೀತರಾಗಿ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವರು. ಆದರೆ ಈ ವರಗಳನ್ನು ದೇವತೆಗಳಿಗೆ ಅರ್ಪಿಸದೆ ಅನುಭವಿಸುವನು ನಿಜವಾಗಿಯೂ ಕಳ್ಳನೇ. ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವಖಿಲ್ಬಿಷೈಹಿ ಭುಂಜತೆ ತ್ವಗಂ ಪಾಪ ಯೇ ಪಚಂತಿ ಆತ್ಮ ಕಾರಣ. ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಸೊ ಯಜ್ಞ ಮಾರ್ಗದಲ್ಲಿ ಇನ್ನೊಂದು ಮುಖ್ಯವಾದದ್ದು ಏನಂದ್ರೆ, ಯಜ್ಞಕ್ಕೆ ನಾವು ಇದು ಭೋಗವನ್ನು ಅರ್ಪಿಸುತ್ತೇವೆ. ಸೊ ಆ ಯಜ್ಞ ಶಿಷ್ಟ ಅಂತ ಹೇಳೋದು, ಯಜ್ಞ ಆಚರಣೆಯಲ್ಲಿ ಅದು ಅರ್ಪಣೆ ಮಾಡಿದ ಆಹಾರ, ಆ ಯಜ್ಞ ಪ್ರಸಾದ, ಇದು ಸ್ವೀಕರಿಸಬೇಕು. ಇದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಅಂತ ಕೃಷ್ಣನಲ್ಲಿ ಹೇಳ್ತಾ ಇರೋದು. ಸೊ ಇದು ಹಿಂದೆ ಆ ಯಜ್ಞ ಮಾರ್ಗದಲ್ಲಿ ಅದರ ಅರ್ಪಣೆ ನಡೀತಾ ಇತ್ತು. ನಾವು ಭಕ್ತಿ ಮಾರ್ಗದಲ್ಲೂ ಕೂಡ ಭಗವಂತನಿಗೆ ನೇರವಾಗಿ ಅವನ ಚಿತ್ರಕ್ಕೆ, ಅವನ ಮೂರ್ತಿಗೆ ನಾವು ಆಹಾರವನ್ನು ಅರ್ಪಿಸಿ ನಾವು ಸ್ವೀಕರಿಸ್ತೇವೆ. ಸೊ ಈ ಪ್ರಸಾದ ಭಗವಂತನಿಗೆ ಅರ್ಪಣೆ ಮಾಡಿ ಆಹಾರ ತಿಂದು ಮಾರ್ಗದಿಂದ ನಮ್ಮ ಎಲ್ಲ ಪಾಪಕರ್ಮಗಳಿಂದ ನಾವು ಮುಕ್ತರಾಗ್ತೇವೆ. ಅದು ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಯಾಕಂದ್ರೆ ಇದನ್ನೆಲ್ಲ ತಯಾರಿ ಮಾಡಿದ್ ನಾವಲ್ಲ. ಈ ಆಹಾರಗಳು, ಈ ಧಾನ್ಯಗಳು, ಇದೆಲ್ಲ ನಮ್ಗೆ ಸಿಗ್ತಾ ಇರೋದು, ಈ ತರಕಾರಿ, ಈ ಹಣ್ಣುಗಳು, ಇದೆಲ್ಲ ಭಗವಂತನ ಅನುಗ್ರಹದಿಂದ, ಈ ದೇವತೆಗಳ ಒಂದು ನಿರ್ವಹಣೆಯಲ್ಲಿ, ಕಾರ್ಯನಿರ್ವಹಣೆಯಲ್ಲಿ, ಅವರ ಮೇಲ್ವಿಚಾರಣೆಯಲ್ಲಿ ನಮಗೆ ಪ್ರಕೃತಿ ಕೊಡ್ತಾ ಇರೋದು. ಸೊ ಹಾಗಾಗಿ ಈ ಯಜ್ಞ ವಿಧಾನ, ಹಾಗಾಗಿ ನೀವು ನೋಡಿ ಕೇಳ್ತೀರಾ, ಮೊದಲ ಒಂದು ಬೆಳೆ ಬಂದಾಗ ಹಿಂದೆ ಕಾಲದಲ್ಲಿ ಅವರು ಆವಾಗ ಒಂದು ದೇವಸ್ಥಾನದಲ್ಲಿ ಹೋಗಿ ಅರ್ಪಣೆ ಮಾಡ್ತಾ ಇದ್ದಾರೆ. ಒಂದು ಸಂಕ್ರಾಂತಿ ಬಂದಾಗ ಅದು ಇದು ಮಾಡ್ತಾ ಇದ್ದಾರೆ. ಆ ರೀತಿ ಕ್ರಿಯೆಗಳಿರ್ತಾ ಇತ್ತು. ಮೊದಲ ಇದು ಬೆಳೆ ಭಗವಂತನಿಗೆ ಅಂತ. ಸೊ ಇದೇನಂದ್ರೆ ಇದು ಭಗವಂತನಿಂದ ಬರ್ತಾ ಇದೆ ಅಂತ ಭಗವಂತನಿಗೆ ಕೃತಜ್ಞತೆ ಭಾವದಿಂದ ನಾವು ಅವನಿಗೆ ಅರ್ಪಿಸಿ ಮತ್ತೆ ನಾವು ಸ್ವೀಕಾರ ಮಾಡೋದು. ಸೊ ಭಗವಂತನಿಗೆ ನಮ್ಮಿಂದ ಬೇಕಾಗಿಲ್ಲ, ಆದರೆ ಕೃತಜ್ಞ ಭಾವ ಅನ್ನೋದು ಮುಖ್ಯ. ಸೊ ಇದನ್ನು ಭಗವಂತನು ಈ ರೀತಿ ಯಜ್ಞಶಿಷ್ಟ, ಈ ಭಗವಂತನಿಗೆ ಅರ್ಪಿಸಿ ನಾವು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಭಗವಂತನು ಇಲ್ಲಿ ಹೇಳ್ತಾ ಇರೋದು. ಸೊ ನಂತರ ಇದು ಹೇಗೆ ದೇವತೆಗಳು ನಮಗೆ ಅವರ ಪರಸ್ಪರ ನಮಗೆ ನಮ್ಮ ಜೀವನಕ್ಕೆ ಇದು ಯಜ್ಞದ ಅಗತ್ಯ ಇದೆ ಅಂತ ಭಗವಂತನ ಹೇಳೋದು. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಎಲ್ಲ ಜೀವಿಗಳು ಆಹಾರ ಧಾನ್ಯಗಳಿಂದ ಬದುಕುತ್ತದೆ. ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಸೊ ಇದು ನಮ್ಗೆ ಫಸ್ಟ್ ಲೈನ್ ನಮ್ಗೆಲ್ಲರಿಗೂ ಗೊತ್ತು. ನಮ್ಗೆ ಅನ್ನ ಧಾನ್ಯಗಳು ಮುಖ್ಯ. ಸೊ ಯಾರು ಬೇಕಾದ್ರೂ ಆಹಾರ ತಗೊಳ್ಬೇಕು ಅಂದ್ರೆ ಮುಖ್ಯವಾಗಿ ಧಾನ್ಯಗಳೇ ಮುಖ್ಯ. ಸೊ ಈ ಧಾನ್ಯಗಳು ಎಲ್ಲಿಂದ ಬರುತ್ತೆ? ಮಳೆ ಬರ್ಬೇಕು ಇದಕ್ಕೆ. ಸೊ ಕೃಷ್ಣ ಹೇಳೋದು, ಈ ಧಾನ್ಯಗಳಿಂದ ನಮ್ಮ ಪೋಷಣೆ ಆಗುತ್ತೆ. ಆದ್ರೆ ಈ ಪೋಷಣೆ ಆಗೋದಕ್ಕೆ ಧಾನ್ಯಗಳು ಉತ್ಪತ್ತಿ ಆಗ್ಬೇಕಂದ್ರೆ ಮಳೆ ಬೇಕು. ಆದ್ರೆ ಮಳೆ ಎಲ್ಲಿಂದ ಬರುತ್ತೆ? ಸೊ ಮಳೆ ಇದು ನಮ್ಮ ಒಂದು ಇದರಿಂದ ಬರೋದಿಲ್ಲ, ಇದು ಬರೋದು ದೇವತೆಗಳು, ಇಂದ್ರ ದೇವರಿದ್ದಾರೆ, ಅವರ ಒಂದು ಕಾರ್ಯನಿರ್ವಹಣೆಯಲ್ಲಿ ಮಳೆಗಳು ಬರುತ್ತೆ. ಸೊ ಅದು ಇಲ್ಲಿ ಹೇಳ್ತಾ ಇರೋದು ಯಜ್ಞಾದ್ ಭವತಿ ಪರ್ಜನ್ಯೋ. ಸೊ ಇಂದ್ರ ಯಜ್ಞ ಅಂತ ನೀವು ಕೇಳಿರ್ತೀರಾ. ಒಂದು ಕೃಷ್ಣನು ಅವತರಿಸಿದಾಗ ಕೂಡ ಒಂದು ಸಮಯ ಕೃಷ್ಣನು ಆ ಇಂದ್ರ ಯಜ್ಞ ನಿಲ್ಲಿಸ್ಬಿಡ್ತಾನೆ ಕೃಷ್ಣ. ಯಾಕಂದ್ರೆ ಆ ಸಮಯದಲ್ಲಿ ಇಂದ್ರ ಎಷ್ಟು ಒಂದು ಅಹಂಕಾರದಲ್ಲಿ ಇರ್ತಾರೆ ಅಂದ್ರೆ, ನಾನೇ ದೇವೇಂದ್ರ, ಎಲ್ಲ ದೇವತೆಗಳ ರಾಜ ನಾನು ಅಂತ ಅವನೊಂದು ದೊಡ್ಡ ಸ್ಥಿತಿಯಲ್ಲಿದ್ದಾಗ, ಅಹಂಕಾರದಲ್ಲಿದ್ದಾಗ ಭಗವಂತನು ನಾನು ತಿಳಿಸ್ಕೊಡ್ಬೇಕು ಇದು. ಯಾಕಂದ್ರೆ ಆಕ್ಚುಲಿ ಇಂದ್ರನು ಭಕ್ತರು. ಅದ್ ಬೇರೆ ಯಾರಾದ್ರೂ ಆಗಿದ್ರೆ ಕೃಷ್ಣನ ಅವ್ರಿಗೆ ಶಿಕ್ಷೆ ಕೊಡ್ತಾ ಇದ್ರು. ಈಗ ಪೂತನ, ಅಗಾಸುರ, ಬಕಾಸುರ ಕೃಷ್ಣನ್ ಕೊಂದೇ ಬಿಟ್ಟ. ಆದ್ರೆ ಎಷ್ಟಾದ್ರೂ ಇಂದ್ರ ಭಕ್ತರು ಒಮ್ಮೊಮ್ಮೆ ಆ ಅಹಂಕಾರದಲ್ಲಿ ಅವರಿರೋ ಒಂದು ಪದವಿಯಲ್ಲಿ ಅವ್ರು ಆ ರೀತಿ ವರ್ತನೆ ಮಾಡ್ಬೋದು. ಹಾಗೆ ಕೃಷ್ಣ ಅವರಿಗೆ ಆ ಯಜ್ಞವನ್ನು ನಿಲ್ಲಿಸಿ ಆ ನಂದ ಮಹಾರಾಜರು ಮಾಡ್ಬೇಕಾಗಿದ್ದು ಯಜ್ಞವನ್ನು, ಇಂದ್ರ ಯಜ್ಞವನ್ನು. ನಂತರ ಇಂದ್ರ 7 ದಿವಸ ಸತತವಾಗಿ ಅವರು ಮಳೆ, ಬಿರುಗಾಳಿ ಎಲ್ಲ ಬಂದದ್ದು ಅಷ್ಟು ಇದಾಗಿ. ಆದ್ರೆ ಕೃಷ್ಣನು ಅದರ ಉತ್ತರವಾಗಿ, ಪ್ರತ್ಯುತ್ತರವಾಗಿ ಚಿಕ್ಕ ಬೆರಳಿನಿಂದ ಒಂದು ಗೋವರ್ಧನ ಗಿರಿಯನ್ನು ಎತ್ತದ್ದು. ಸೊ ಆ ರೀತಿಯಲ್ಲಿ ಕೊನೆಗೆ ಇಂದ್ರನಿಗೆ ತಿಳಿಯಿತು, ಸೊ ನನ್ನ ಎಷ್ಟು ಶಕ್ತಿ ಸಾಮರ್ಥ್ಯ ಇದೆ ಅದು ಕೃಷ್ಣನಿಗೆ ಏನು ದೊಡ್ಡದಲ್ಲ, ಅವನು ಚಿಕ್ಕ ಬೆರಳಲ್ಲೇ ಅದನ್ನ ಇದು ಮಾಡ್ದ ಅಂತ ಮತ್ತೆ ಬಂದು ಅವರು ಭಗವಂತನಿಗೆ ಪ್ರಾರ್ಥನೆ ಮಾಡಿ ಅವರ ಮನ್ನಣೆ ಕ್ಷಮೆ ಕೇಳಿ ಅವ್ರು ಹೋಗಿತ್ತು. ಸೊ ಈ ಇಂದ್ರ ಯಜ್ಞ ಅನ್ನೋದು ಅವರ ಮೂಲಕ ಈ ಮಳೆ ಬರೋದು. ಇದು ನಮ್ಮ ಒಂದು ಪ್ರಯತ್ನದಿಂದ ಅಂತ ಅಲ್ಲ. ಇದು ಗೊತ್ತು ನಮ್ಗೆ, ಇದು ನೀರು ಚಕ್ರ ನಡೀತಾ ಇದೆ, ಚಕ್ರ ವಾಟರ್ ಸೈಕಲ್. ಇದು ಮಳೆ ಅನ್ನೋದು ಸೂರ್ಯ ಅನ್ನೋದು ಇದೆ, ಸೂರ್ಯ ಮತ್ತೆ ಅದು ಕಡಲಿನಿಂದ, ಸಮುದ್ರದಿಂದ ಅದನ್ನು ನೀರನ್ನು ತೆಗೆದು, ಮತ್ತೆ ಗಾಳಿ ಅದನ್ನು
ಮತ್ತೆ ಮೋಡಗಳಂತ ಮಾಡಿ, ಮೋಡಗಳಲ್ಲೂ ಗಾಳಿಯಿಂದ ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬಂದು ಮತ್ತೆ ಮಳೆ ಬರುತ್ತೆ ಗೊತ್ತು ನಮ್ಗೆ, ಆದ್ರೆ ನಾವು ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ಮಾಡಿಸ್ಲಿಕ್ಕೆ ಇಂದ್ರದೇವರಿದ್ದಾರೆ. ಸೊ ಅದು ಎಲ್ಲಿ ನಮ್ಗೆ ಇಲ್ಲಿ ಹೇಳ್ತಾ ಇರೋದು ಕೃಷ್ಣ. ಆ ಯಜ್ಞ ಮೂಲಕ ಈ ಇಂದಿರ ಅವರ ದೇವತೆಗಳ ಇದು ನಡೆಯುತ್ತೆ, ಮತ್ತೆ ನಮಗೆ ಸಿಗುತ್ತೆ ಆ ಯಜ್ಞಾದ್ ಭವತಿ ಪರ್ಜನ್ಯ. ಮತ್ತೆ ಯಜ್ಞ ಅನ್ನೋದು ಇನ್ನೊಂದು ಈ ನಾವು ಮಾಡೋ ಒಂದು ಕ್ರಿಯೆಗಳು, ಧರ್ಮ ಕಾರ್ಯಗಳು, ಇನ್ನೊಂದು ನಾವು ಮಾಡೋ ಒಂದು ಕರ್ತವ್ಯಗಳು, ಕರ್ಮಗಳು ಸಹ ವಿದ್ಯುಕ್ತ ಕರ್ಮ ವೇದಗಳಲ್ಲಿ ಏನ್ ಕೊಟ್ಟಿದ್ದಾರೆ ಆ ಕರ್ಮಗಳು. ಸೊ ಅದಕ್ಕೆ ಕೃಷ್ಣ ಹೇಳೋದು ಯಜ್ಞ ಕರ್ಮ ಸಮುದ್ಭವ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಈ ನಿಯತ ಕರ್ಮಗಳು ಎಂದ್ರೇನು? ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮ ಅಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಸೊ ಕರ್ಮ ಅನ್ನೋದು ವೇದಗಳಲ್ಲಿ ಕೊಟ್ಟಿದೆ, ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನು ವಿಧಿಸಿದೆ. ಸೊ ನಾವು ಪ್ರತಿಯೊಬ್ಬರು ಯಾವ ರೀತಿಯಲ್ಲಿ ಮಾಡಬೇಕು, ನಮ್ಮ ಗುಣಗಳ ಅನುಸಾರವಾಗಿ, ಒಬ್ಬರು ಸತ್ವಗುಣದಲ್ಲಿದ್ದರೆ ಒಬ್ಬರು ರೀತಿಯಲ್ಲಿ ಕೆಲಸ ಮಾಡಬೇಕು, ರಜೋಗುಣ ನಮ್ಗೆ ಪ್ರಾಧಾನ್ಯವಾಗಿದ್ರೆ ಒಂದು ರೀತಿಯಲ್ಲಿ ಮಾಡ್ಬೇಕು, ತಮೋಗುಣ ನಮ್ಗೆ ಹೆಚ್ಚಿದ್ರೆ ಒಂದು ರೀತಿಯಲ್ಲಿ. ಸೊ ಈ ರೀತಿಯಲ್ಲಿ ವೇದಗಳಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕರ್ತವ್ಯ ಒಂದೊಂದು ಸಮಾಜದಲ್ಲಿ ಇದೆ. ಸೊ ಆ ಒಂದು ಕರ್ತವ್ಯಗಳಲ್ಲೂ ಕೂಡ ಮಾಡೋದ್ರಿಂದ ಕೂಡ ಯಜ್ಞ ಆಚರಣೆ ಆಗೋದು ಅಂತ ನಾವು ತಿಳ್ಕೊಳ್ಬಹುದು ನಾವು. ಸೊ ಇಲ್ಲಿ ಕೃಷ್ಣ ಹೇಳೋದು ಹಾಗಾಗಿ ಈ ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನು ವಿಧಿಸಿದೆ. ವೇದಗಳು ದೇವೋತ್ತಮ ಪರಮಪುರುಷನಿಂದ ನೇರವಾಗಿ ವ್ಯಕ್ತವಾಗಿವೆ. ಆದುದರಿಂದ ಸರ್ವ ಅಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಿಗೆ ಪ್ರತಿಷ್ಠಿತನಾಗಿರುತ್ತಾನೆ. ಇದನ್ನು ಯಜ್ಞಚಕ್ರ ಅಂತ ಹೇಳ್ತಾರೆ. ಸೊ ಕೃಷ್ಣ ಅದಕ್ಕೆ ಹೇಳೋದು ಏವಂ ಪ್ರವರ್ತಿತಂ ಚಕ್ರಂ ನಾನು ವ್ಯರ್ಥಯತಿ ಹಯಃ ಅಗಾಯುರ್ ಇಂದ್ರಿಯಾರಾಮೋ ಮೋಗಂ ಪಾರ್ಥಸ ಜೀವತಿ. ಅರ್ಜುನ, ವೇದಗಳು ಪ್ರವರ್ತಿಸಿದ ಈ ಯಜ್ಞ ಚಕ್ರವನ್ನು ಯಾರು ಮಾನವ ಜೀವನದಲ್ಲಿ ಅನುಸರಿಸುವುದಿಲ್ಲವೋ ಅವರದು ನಿಶ್ಚಯವಾಗಿ ಪಾಪವೇ ತುಂಬಿದ ಬದುಕು. ಇಂದ್ರಿಯಗಳ ತೃಪ್ತಿಗಾಗಿಯೇ ಬದುಕುವ ಇಂಥ ಮನುಷ್ಯನ ಬದುಕು ವ್ಯರ್ಥ. ಸೊ ಆಕ್ಚುಲಿ ಇಲ್ಲಿ ಭಗವಂತನು ಈ ಯಜ್ಞ ಚಕ್ರ ಅಂತ ಇಲ್ಲಿ ಹೇಳ್ತಾ ಇರೋದು ಇಲ್ಲಿ 3ನೇ ಅಧ್ಯಾಯದಲ್ಲಿ. ಯಜ್ಞ ಚಕ್ರ ಅಂದ್ರೆ ಮೊದಲಿಗೆ ಭಗವಂತನಿಂದನೇ ಇದು ಪ್ರಾರಂಭ ಆಗುತ್ತೆ. ಭಗವಂತನಿಂದ ಪ್ರಾರಂಭ ಆಗಿ ಇಲ್ಲಿ ನೋಡ್ತಾ ಇದ್ದೀವಿ ನಾವು. ಇದೆಲ್ಲರೂ ಕಾಣುತ್ತೆ ಅನ್ಕೊಳ್ತೇನೆ ನಾನು. ನೋಡಿ ಇಲ್ಲಿ ಪ್ರಭು, ಇಲ್ಲಿ ಭಗವಂತನು ಈ ಬ್ರಹ್ಮದೇವರಿಗೆ ಮೊದಲಿಗೆ ಈ ವೇದ ಜ್ಞಾನವನ್ನು ಕೊಟ್ಟದ್ದು. ಸೊ ನಂತರ ಈ ಬ್ರಹ್ಮದೇವರು ಗುರುಶ್ಯ ಪರಂಪರೆಯಿಂದ ಈ ವೇದ ಜ್ಞಾನವನ್ನು ಅವರ ಶಿಷ್ಯರು ಪ್ರಶಿಷ್ಯರು ಅವರಿಗೆ ಕೊಟ್ಟದ್ದು. ಸೊ ಇಲ್ಲಿ ತೋರಿಸ್ತಾ ಇರೋದು ವೇದಗಳಲ್ಲಿ ನಮ್ಮ ಕರ್ತವ್ಯಗಳು ನಾವೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವ ಒಂದು ಧರ್ಮ ಕಾರಣಗಳು ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ ಆ ರೀತಿಯಲ್ಲಿ ಇಲ್ಲಿ ಕರ್ತವ್ಯಗಳು, ಒಬ್ಬರು ಯಾರೊಬ್ಬರು ರೈತ ಅವ್ರ ಕರ್ತವ್ಯ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಬ್ರಾಹ್ಮಣ ಇನ್ನೊಂದು ರೀತಿಯಲ್ಲಿ ಮಾಡ್ತಾರೆ, ಕ್ಷತ್ರಿಯರು ಒಂದು ರೀತಿಯಲ್ಲಿ ಮಾಡ್ತಾರೆ. ಸೊ ಇದು ವೇದಗಳ ಅನುಸಾರವಾಗಿ ನಾವು ಮಾಡ್ಬೇಕು. ಆ ಒಂದು ಈ ನಮ್ಮ ಒಂದು ವಿದ್ಯುತ್ ಕರ್ಮಗಳ ಆಚರಣೆಯಿಂದ, ಧರ್ಮ ಕಾರ್ಯಗಳಿಂದ ನಮಗೆ ಈ ಯಜ್ಞದ ಆಚರಣೆಯಿಂದ ಮಳೆ ಬರುತ್ತೆ. ಸೊ ಈ ಮಳೆಯಿಂದ ನಮಗೆ ಧಾನ್ಯಗಳ ಉತ್ಪತ್ತಿ ಆಗುತ್ತೆ. ಧಾನ್ಯಗಳ ಉತ್ಪತ್ತಿಯಿಂದ ನಾವು ಒಂದು ಆಹಾರವನ್ನು ತಯಾರಿ ಮಾಡ್ತೇವೆ. ಆಹಾರವನ್ನು ಭಗವಂತನಿಗೆ ಅರ್ಪಿಸ್ಬೇಕು, ಮತ್ತೆ ನಾವು ಸ್ವೀಕಾರ ಮಾಡ್ಬೇಕು, ಆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಇದನ್ನು ಯಜ್ಞ ಚಕ್ರ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಮುಖ್ಯವಾದದ್ದು, ಯಜ್ಞ ಚಕ್ರ ನಾವು ಪಾಲನೆ ಮಾಡಲಿಲ್ಲ ಅಂದ್ರೆ ನಾವು ಸುಖ ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೇಗೆ ನೀವೊಂದು ಕೆಲಸ ಮಾಡ್ತಾ ಇದ್ರೆ ಎಲ್ಲಾದ್ರೂ ಜಾಬ್ ಅಲ್ಲಿ ನಿಮ್ಗೆ ಹೇಗೆ ಬಾಸ್ ಹೇಳ್ತಾರೋ ಆ ರೀತಿ ಕೆಲಸ ಮಾಡ್ಬೇಕು ನೀವು. ಅದು ಬಿಟ್ಬಿಟ್ಟು ನೀವೇ ಒಂದು ಸ್ವತಂತ್ರವಾಗಿ ಕೆಲಸ ಮಾಡಿದ್ರೆ ಹೇಗೆ ನಿಮ್ಗೆ ಸುಖ ಶಾಂತಿ ಸಿಗುತ್ತೆ? ಅವ್ರು ಯಾವಾಗ ಬೇಕಾದ್ರೂ ನಮಗೆ ಆ ಕೆಲಸದಿಂದ ನಿಮ್ಗೆ ಪದಚ್ಯುತಿ ಕೊಡ್ಬೋದು, ಅವ್ರು ರಾಜೀನಾಮೆ ಮಾಡಿಸ್ಬೋದು ನಿಮ್ಗೆ. ಸೊ ಆ ರೀತಿಯಲ್ಲಿ ಸಂಪೂರ್ಣ ವಿಶ್ವವೇ ಇದು ಕೃಷ್ಣನಿಗೆ ಸೇರಿದ್ರಿಂದ ಕೃಷ್ಣನ್ ಕೊಟ್ಟಿದ ನಿಯಮವನ್ನು ನಾವು ಅನುಸಾರ ಮಾಡಿದ್ರೆ ನಮಗೆ ಸುಖ ಶಾಂತಿ, ಇಲ್ಲ ಅಂದ್ರೆ ನಮಗಿಲ್ಲ ನಮಗೆ. ಸೊ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಈ ಯಜ್ಞ ಚಕ್ರ ಈ ಕಲಿಯುಗದಲ್ಲಿ ಈ ಯಜ್ಞಗಳ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಈ ಯಜ್ಞ ಅಂದ್ರೆ ಹೇಳ್ತಾ ಇರೋದು ಈ ರೀತಿಯ ಒಂದು ಅಷ್ಟು ಬೆಂಕಿ ಅಗ್ನಿ ಕುಂಡ ಸ್ಥಾಪನೆ ಮಾಡಿ ಒಂದು ಧಾನ್ಯಗಳನ್ನು ಅದ್ರಲ್ಲಿ ಹಾಕಿ ಮತ್ತೆ ತುಪ್ಪವನ್ನು ಸುರಿದು ಮತ್ತೆ ಆ ಮಂತ್ರೋಚ್ಚಾರಣೆ ಮಾಡುವ ಆ ಒಂದು ಪರಿಣತ ಬ್ರಾಹ್ಮಣರು ಈಗಿಲ್ಲ. ಇದನ್ನು ಯಾಜ್ಞಿಕ ಬ್ರಾಹ್ಮಣರು ಅಂತ ಹೇಳ್ತಾರೆ. ಯಾಜ್ಞಿಕ ಬ್ರಾಹ್ಮಣರು ಅವ್ರು ಎಷ್ಟು ಸ್ಪಷ್ಟವಾಗಿ ಅವರ ಒಂದು ಮಂತ್ರೋಚ್ಚಾರಣೆ ಇರುತ್ತೆ ಅಂದ್ರೆ ಅದರಿಂದನೇ ಮತ್ತೆ ಅವರ ಪವಿತ್ರತೆಯಿಂದ ಅಲ್ಲಿ ಆ ಬೆಂಕಿ ಅನ್ನೋದು ಉತ್ಪತ್ತಿ ಆಗುತ್ತೆ. ಮತ್ತೆ ಆ ದೇವತೆಗಳು ಅಲ್ಲಿ ಆಹ್ವಾನಿತರಾಗ್ತಾರೆ, ಅವರು ಇದನ್ನು ಸ್ವೀಕರಿಸ್ತಾರೆ. ಸೊ ಇವಾಗ ಎಲ್ಲಿ ಯಾರಿಗೆ ಶಕ್ತಿ ಇದೆ ಆ ರೀತಿಯಲ್ಲಿ ಅವರು ಮಾಡುವ ಒಂದು ಪವಿತ್ರವಾದ ಒಂದು ಉಚ್ಚಾರಣೆಯಿಂದ, ಒಂದು ಪ್ರಾಮಾಣಿಕವಾದ ಒಂದು ಪ್ರಾರ್ಥನೆಯಿಂದ ಅಲ್ಲಿ ದೇವತೆಗಳು ಬರೋದಾಗ್ಬೋದು, ಅವರು ಇದನ್ನು ಸ್ವೀಕರಿಸೋದಾಗ್ಬೋದು, ಇವೆಲ್ಲ ಎಲ್ಲಿ ಈ ಕಲಿಯುಗದಲ್ಲಿ ಇದೆಲ್ಲ ಆಗೋದಿಲ್ಲ. ಇದ್ರಲ್ಲಿ ನಾವು ಕಲಿಯುಗದಲ್ಲಿ ಇದು ತ್ರೇತಾಯುಗದಲ್ಲಿ ವಿಧಾನ ಇದೆ. ತ್ರೇತಾಯಾಮ್ ಯಜತೋ ಮಖೈ. ಸೊ ಒಂದೊಂದು ಕಾಲ ಸಮಯದಲ್ಲೂ ಭಗವಂತನು ಒಂದೊಂದು ವಿದ್ಯುಕ್ತ ವಿಧಾನ ಕೊಟ್ಟಿದ್ದಾನೆ. ಸತ್ಯಯುಗದಲ್ಲಿ ಧ್ಯಾನ ಮಾರ್ಗ, ತ್ರೇತಾಯುಗದಲ್ಲಿ ಈ ಯಜ್ಞ ಮಾರ್ಗ, ದ್ವಾಪರ ಯುಗದಲ್ಲಿ ಅರ್ಚನಾ ಮಾರ್ಗ, ಕಲಿಯುಗದಲ್ಲಿ ಹರಿನಾಮ, ನಾವು ಭಗವಂತನ ನಾಮವನ್ನು ಉಚ್ಚರಿಸೋದು ಇದೇ ಕಲಿಯುಗದ ಯಜ್ಞ. ಸೊ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಕೃಷ್ಣ ವರ್ಣಂ ತ್ವಿಷಾ ಅಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯರ್
ಯಜಂತಿ ಸುಮೇಧ ಸಹ. ಇದು ಭಾಗವತ 11ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಹೇಳೋ ಮಾತು ಏನಂದ್ರೆ, ಕಲಿಯುಗದಲ್ಲಿ ಈ ಯಜ್ಞ ಆಚರಣೆ ಅಂದ್ರೆ ಎಲ್ಲರೂ ಸೇರಿ ಒಂದು ಸಾಮೂಹಿಕವಾಗಿ ಭಗವಂತನ ನಾಮವನ್ನು ಉಚ್ಚರಿಸೋದು. ಇದು ಒಬ್ಬರೇ ನಾವು ಏಕಾಂತವಾಗಿ ಮಾಡೋದಕ್ಕೆ ಯಜ್ಞ ಜಪ ಅಂತ ಹೇಳ್ತೇವೆ ನಾವು. ಸೊ ನಾವು ಇದನ್ನ ಜಪ ಯಜ್ಞ ಅಂತ ಕೂಡ ಹೇಳ್ತೇವೆ. ಕೃಷ್ಣ ಗೀತೆಯಲ್ಲಿ ಮುಂದೆ 10ನೇ ಅಧ್ಯಾಯ ಹೇಳೋದು ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಸರ್ವ ಯಜ್ಞಗಳಲ್ಲಿ ಶ್ರೇಷ್ಠವಾದ ಯಜ್ಞ ಜಪ ಯಜ್ಞ, ಭಗವಂತ ನಾಮವನ್ನು ಹೇಳೋದು. ಸೊ ನಾನು ಅದು ಅಂತ ಕೃಷ್ಣ ಹೇಳೋದಿದೆ 10ನೇ ಅಧ್ಯಾಯದಲ್ಲಿ. ಸೊ ಅದೇ ರೀತಿಯಲ್ಲಿ ಭಾಗವತದಲ್ಲಿ ಕೂಡ ಹೇಳೋದು ಈ ಸಂಕೀರ್ತನ ಯಜ್ಞ, ನಾವೆಲ್ಲರೂ ಸಾಮೂಹಿಕವಾಗಿ ಸೇರಿ ಭಗವಂತ ನಾಮವನ್ನು ಹೇಳೋದು, ಈ ಮಹಾಮಂತ್ರವನ್ನು ಜಪಿಸೋದು, ಇದು ಸಂಕೀರ್ತನ ಯಜ್ಞ. ಈ ಕಲಿಯುಗದಲ್ಲಿ ಯಜ್ಞದ ಸ್ಥಳ ಸ್ಥಿತಿಯನ್ನು ತಗೊಳುತ್ತೆ. ಹಿಂದೆ ಈ ಕಾಲದಲ್ಲಿ ಯಾರು ಆ ಯಾಜ್ಞಿಕ ಬ್ರಾಹ್ಮಣರು ಆಚರಿಸ್ತಾರೆ, ಯಾಜ್ಞಿಕ ಬ್ರಾಹ್ಮಣರು. ಸೊ ಇನ್ನೊಂದ್ ಕಡೆ ಬರುತ್ತೆ, ನೀವು ಕೃಷ್ಣ ಲೀಲೆಯಲ್ಲಿ ಕೇಳ್ಬೋದು. ಕೃಷ್ಣ ಆಗ ವೃಂದಾವನದಲ್ಲಿದ್ದಾಗ ಒಮ್ಮೆ ತನ್ನ ಸ್ನೇಹಿತರೊಟ್ಟಿಗೆ ಕೃಷ್ಣನು ಕಾಡಿನಲ್ಲಿ ಎಲ್ಲ ಅವರ ಗೋವುಗಳು ಅವ್ರನ್ನೆಲ್ಲ ಇದ್ ಮಾಡ್ಕೊಂಡಿರ್ತಾರೆ. ಒಂದು ದಿವಸ ಕೃಷ್ಣ ಸ್ನೇಹಿತರಿಗೆ ತುಂಬಾ ಇದಾಗುತ್ತೆ, ಏನಾಗುತ್ತೆ, ಹಸಿವಾಗುತ್ತೆ. ತುಂಬಾ ಹಸಿವಾದಾಗ ಅವ್ರೇನ್ ಮಾಡ್ತಾರೆ, ಕೃಷ್ಣ ಸ್ನೇಹಿತರು ಕೃಷ್ಣನ ಕೇಳ್ತಾರೆ, ನಮ್ಗೆ ತುಂಬಾ ಹಸಿವಾಗ್ತಾ ಇದೆ, ಏನಾದರೂ ಆಹಾರ ಎಲ್ಲಾದ್ರೂ ಸಿಗ್ಬೋದಾ? ಸೊ ಕೃಷ್ಣ ಹೇಳ್ತಾರೆ, ಇಲ್ಲಿ ಹತ್ತಿರದಲ್ಲೇ ಸ್ವಲ್ಪ ಬ್ರಾಹ್ಮಣರಿದ್ದಾರೆ, ಇವರು ದೊಡ್ಡ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಸೊ ಆ ದೊಡ್ಡ ಯಜ್ಞವನ್ನು ಮಾಡ್ತಾ ಇದ್ದಾರೆ, ಆ ಯಜ್ಞಕ್ಕೆ ತಯಾರಿ ಮಾಡಿದರೆ ತುಂಬಾ ಆಹಾರವನ್ನು. ಸೊ ನೀವು ಹೋಗಿ ಅವ್ರಿಗೆ ಕೇಳಿ, ನನ್ನ ಹೆಸರು ಹೇಳ್ಬೇಡಿ, ಯಾಕಂದ್ರೆ ನಾನು ನಂದ ಮಹಾರಾಜನ ಮಗ, ನಾನೊಬ್ಬ ವೈಶ್ಯನು ಅಂತ ಅವ್ರು ಅನ್ಕೊಳ್ತಾರೆ. ಅವರು ಈ ಬಲರಾಮನ ಪರವಾಗಿ ಕೇಳಿ. ಬಲರಾಮನ್ ಅಂದ್ರೆ ಅವರು ಅಟ್ಲೀಸ್ಟ್ ವಸುದೇವನ ಮಗ, ಕ್ಷತ್ರಿಯನು ಅಂತ ಭಾವಿಸಿ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಹಾಗೆ ಅವರು ಹೋಗಿ ಕೇಳ್ತಾರೆ ಮೊದಲಿಗೆ ಆ ಬ್ರಾಹ್ಮಣರಿಗೆ. ಅವರು ಲೆಕ್ಕನೂ ಕೇಳೋದು ಇಲ್ಲ, ಅವರು ಏನೋ ಇವ್ರು ಹೇಳ್ತಾ ಇದ್ದಾರೆ, ಅವರಷ್ಟಿಗೆ ಅವರು ಮಗ್ನರಾಗಿದ್ದಾರೆ ಅವ್ರ ಕಾರ್ಯಗಳಲ್ಲಿ. ನಂತರ ಕೃಷ್ಣ ಹತ್ರ ವಾಪಸ್ ಬಂದ್ರೆ ಕೃಷ್ಣ ಹೇಳ್ತಾರೆ, ಈಗ ಅವರ ಹೆಂಡತಿಯರ ಹತ್ರ ಹೋಗಿ, ಅವರ ಯಾಜ್ಞಿಕ ಬ್ರಾಹ್ಮಣರ ಪತ್ನಿಯರು, ಸೊ ಅವರು ನಿಮಗೆ ಕೊಡ್ತಾರೆ. ಸೊ ಕೃಷ್ಣನ ಗೊತ್ತು ಅವರು ಶುದ್ಧ ಭಕ್ತರು ಅಂತ. ಸೊ ಅವರು ಕೂಡ ಕೃಷ್ಣನ ಬಗ್ಗೆ ತುಂಬಾ ಕೇಳಿರ್ತಾರೆ, ಕೃಷ್ಣನ ಎಲ್ಲ ದಿವ್ಯ ಲೀಲೆಗಳು ಕೇಳ್ತಾ ಇರ್ತಾರೆ. ಆದ್ರೆ ಒಂದು ಅವಕಾಶ ಸಿಕ್ಕಿರೋದಿಲ್ಲ. ಕೃಷ್ಣ ಅಂತ ಕೇಳಿದ್ದೆ ಅವ್ರ ಯಾಜ್ಞಿಕ ಬ್ರಾಹ್ಮಣರ ಪತ್ನಿಯರು ಎಲ್ಲ ಏನು ಯಜ್ಞಕ್ಕೆ ಅವರು ತಯಾರಿ ಮಾಡಿದ ಆಹಾರ ಇರುತ್ತೆ ಎಲ್ಲವನ್ನೂ ತುಂಬಿ ಕೃಷ್ಣನ ಹತ್ರ ಬರುತ್ತೆ. ಸೊ ಕೃಷ್ಣನಿಗೆ ಬಂದು ಎಲ್ಲ ಸಮರ್ಪಣೆ ಮಾಡ್ತಾರೆ. ಸೊ ಆಗ ಅವ್ರು ಹೇಳ್ತಾರೆ, ನಾವು ನಿಮ್ಮ ಶರಣಾಗತಿಗೆ ಬಂದಿದ್ದೇವೆ, ನಾವು ಮತ್ತೆ ವಾಪಸ್ ಹೋಗೋದಿಲ್ಲ ಅಂತ. ಆದ್ರೆ ಕೃಷ್ಣ ಹೇಳ್ತಾನೆ, ಇಲ್ಲ, ನಿಮ್ಮ ಸ್ತ್ರೀಯ ಧರ್ಮ ಇದೆ, ನೀವು ಹೋಗಿ ನಿಮ್ಮ ಕುಟುಂಬದ ಇದನ್ನು ನೀವು ಹೊಣೆಗಾರಿಕೆ ಮಾಡಿ ನೀವು ಅಂತ ಕೃಷ್ಣ ಕಳಿಸ್ಕೊಡ್ತಾರೆ. ಸೊ ಅವಾಗ ಆ ಯಾಜ್ಞಿಕ ಬ್ರಾಹ್ಮಣರು ಯಾರಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ, ಸೊ ನಾವು ಇಷ್ಟು ಯಜ್ಞ ಆಚರಣೆ ಮಾಡ್ತಾ ಇದ್ದೀವಿ, ಎಷ್ಟು ವೇದ ಅಧ್ಯಯನ ಮಾಡಿದ್ದೇವೆ, ಇಷ್ಟು ತೀವ್ರ ತಪಸ್ಸೆಗಳು ಮಾಡಿದ್ದೇವೆ, ಆದ್ರೆ ಇದು ಉದ್ದೇಶನೇ ನಾವು ಮರ್ತೋಗ್ಬಿಟ್ವಲ್ಲ. ಸಾಕ್ಷಾತ್ ವಿಷ್ಣು ಭಗವಂತನೇ ಕೃಷ್ಣನಾಗಿ ಬಂದು ಕೇಳ್ತಾ ಇರುವಾಗ ನಾವು ಅವನಿಗೆ ಅರ್ಪಿಸಲಿಲ್ಲ ಅಲ್ಲ. ನಮ್ಮ ಹೆಂಡತಿಯರು ನಮಗಿಂತ ಎಷ್ಟು ಮುಂದೆ ಅವರು ಈ ಯಜ್ಞ ವಿಧಾನಗಳ ಮೂಲ ತಿರುಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇದು ಒಂದು ಯಾಜ್ಞಿಕ ಬ್ರಾಹ್ಮಣರು ಅಂತ ಅವರ ಚರಿತ್ರೆ ಭಾಗವತದಲ್ಲಿ ಕೃಷ್ಣನ ಅವತಾರ ಸಮಯದ ಆದದ್ದು. ಸೊ ಈ ಯಜ್ಞಗಳ ಉದ್ದೇಶ ಅಂದ್ರೆ ಕೃಷ್ಣನಿಗೆ ಸಂತೋಷ ಮಾಡೋದು, ಇನ್ನೇನು ಅಲ್ಲ. ಅದು ಬಿಟ್ಬಿಟ್ಟು ಬೇರೆದೆಲ್ಲ ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಿ ಇದು ಮಾಡೋದು, ಅದ್ರ ಉದ್ದೇಶನೇ ನಮ್ಗೆ ಅರ್ಥ ಆಗಿಲ್ಲ, ಏನ್ ಪ್ರಯೋಜನ? ಸೊ ಯಜ್ಞದ ಉದ್ದೇಶ ಆಗ್ಬೋದು, ವೇದಗಳ ಉದ್ದೇಶ ಆಗ್ಬೋದು, ಪ್ರತಿಯೊಂದು ಭಗವಂತನ ಸಂತೃಪ್ತಿ ಮಾಡೋದೆ, ಶ್ರೀಕೃಷ್ಣನ ಸಂತೃಪ್ತಿ ಮಾಡೋದೆ. ಸೊ ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಈ ಕಲಿಯುಗಕ್ಕೆ ಯಜ್ಞದ ಸ್ಥಾನ ಈ ಸಾಮೂಹಿಕವಾಗಿ ನಾವು ಸೇರಿ ಭಗವಂತನ ನಾಮವನ್ನು ಹೇಳೋದು, ಇಲ್ಲಾಂದ್ರೆ ಏಕಾಂತವಾಗಿ ನಾವು ಜಪ ಮಾಡೋದು, ಇದು ಆ ಸ್ಥಳವನ್ನು ತೆಗೆದುಕೊಳ್ಳುತ್ತೆ. ಇದರಿಂದ ನಮಗೆ ಎಷ್ಟು ಬೇಕು ಮಳೆ ಬರುತ್ತೆ, ಖಂಡಿತವಾಗಿ ಬರುತ್ತೆ. ಎಷ್ಟೋ ಸನ್ನಿವೇಶಗಳಿದೆ, ಎಷ್ಟೋ ಐತಿಹಾಸಿಕವಾಗೂ ಕೂಡ ನಾವು ಕೇಳ್ತೇವೆ. ಆಚಾರ್ಯ ಶಿಲ ಪ್ರಭುಪಾದರು 1972-70 ಆ ಟೈಮಲ್ಲಿ ಒಂದ್ಸಲ ಪ್ರಚಾರ ಮಾಡುವಾಗ ಇದರಲ್ಲಿ ಹೈದರಾಬಾದಲ್ಲಿ ಎಷ್ಟು 2-3 ವರ್ಷ ಮಳೆನೇ ಇಲ್ಲ, ಬರಗಾಲ. ಸೊ ಆದ್ರೆ ಈ ಸಂಕೀರ್ತನೆ ಮಾಡಿದ್ಮೇಲೆ ಮಳೆ ಬರುತ್ತೆ. ಸೊ ಇದು ಕಲಿಯುಗದಲ್ಲಿ ಇದೇ ವಿಧಾನ. ಇದರಿಂದ ನಮಗೆ ಈ ಅಟ್ಲೀಸ್ಟ್ ಕನಿಷ್ಠ ನಮಗೆ ದೇಹಕ್ಕೆ ಅಗತ್ಯವಾದ ಆಹಾರ ಧಾನ್ಯಗಳು ಪ್ರಾಪ್ತಿ ಆಗುತ್ತೆ. ಇದಕ್ಕೋಸ್ಕರ ನಾವು ಮಾಡ್ಬೇಕು ಸಂಕೀರ್ತನೆ. ಆಕ್ಚುಲಿ ಸಂಕೀರ್ತನೆ ಮಾಡೋದು ಉದ್ದೇಶ ಭಗವಂತನ ಸಂತೋಷ ಮಾಡಿ ಭಗವದ್ಧಾಮ ಹೋಗ್ಲಿಕ್ಕೆ ನಾವು. ಆದ್ರೂ ಕೂಡ ಈ ಭೌತಿಕ ಜಗತ್ತಿನಲ್ಲೂ ಕೂಡ ನಮಗೆ ಆಹಾರಗಳು ಧಾನ್ಯಗಳು ಬೇಕು ಅಂದ್ರೆ, ಸರಿಯಾದ ರೀತಿಯಲ್ಲಿ ಬೇಕು ಅಂದ್ರೆ ಈ ಸಂಕೀರ್ತನೆ ಕನಿಷ್ಠ ಮಾಡ್ಲೇಬೇಕು ನಾವು. ಸೊ ಇದು ನಾವು ತಿಳ್ಕೊಳ್ಬೇಕಿದೆ. ಇಲ್ಲಕಂದ್ರೆ ನಾವೆಷ್ಟು ಹಣ ಇದಿದ್ರು ಕೂಡ, ಎಷ್ಟೇ ಇದ್ರು ಕೂಡ ಒಮ್ಮೊಮ್ಮೆ ಮಳೆ ಬರ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ಅಲ್ಲಿ ಆಹಾರನೇ ಇಲ್ಲ ಅಂದ್ರೆ, ಧಾನ್ಯಗಳೇ ಇಲ್ಲ ಅಂದ್ರೆ ಏನ್ ನಾವು ಮಾಡಕ್ಕಾಗುತ್ತೆ? ನಾವೇನು ನಟ್ಟು ಬೋಲ್ಟು ನಾವು ತಯಾರಿ ಮಾಡಿದ ಕಾರ್ಖಾನೆಗಳನ್ನ ತಿನ್ಲಿಕ್ಕಾಗತ್ತ? ಕೊನೆಗೆ ಧಾನ್ಯಗಳು ಬೇಕೇ ಬೇಕು. ಸೊ ಧಾನ್ಯಗಳೇ ಮೂಲ, ಧಾನ್ಯಗಳಿಂದಾನೇ ಗಿಡ ಮರಗಳಿಂದಾನೇ ನಂತರ ಪ್ರಾಣಿಗಳು ಅವರ ಜೀವನ ಕೂಡ ಆಗುತ್ತೆ. ಸಸ್ಯಾಹಾರ ಮಾಂಸಾಹಾರ ತಿನ್ನೋದಾದ್ರೂ ಕೂಡ ಮೂಲವಾಗಿ ಮಳೆ ಬರಲೇಬೇಕು, ಮಳೆ ಇಲ್ಲದೆ ನಮ್ಮ ಜೀವನ ಆಗೋದಿಲ್ಲ. ಸೊ ಆ ರೀತಿಯಲ್ಲಿ ಕೃಷ್ಣ ಇಲ್ಲಿ ಈ ಯಜ್ಞ ಮಾರ್ಗದಿಂದ ಮಳೆ ಬರುತ್ತೆ ಅಂತ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ಆಹಾರ ಶುದ್ಧೋ ಸತ್ವಶುದ್ಧಿ, ಸತ್ವಶುದ್ಧೋ ಸ್ಮೃತಿ ಧ್ರುವ,
ಸ್ಮೃತಿ ಲಂಬೆ ಸರ್ವಗ್ರಂಥಿನ ವಿಪ್ರಮೋಕ್ಷೆ. ಇದು ಹೇಳೋದೇನೆಂದ್ರೆ ಆಹಾರದ ಶುದ್ಧತೆಯಿಂದ ಮನಸ್ಸಿನ ಶುದ್ಧತೆ ಬರುತ್ತದೆ, ಮನಸ್ಸಿನ ಪರಿಶುದ್ಧತೆಯಿಂದ ದೇವರ ನಿರಂತರ ಸ್ಮರಣೆ ಬರುತ್ತದೆ, ಮತ್ತು ದೇವರ ನಿರಂತರ ಸ್ಮರಣೆಯಿಂದ ಒಬ್ಬನು ಎಲ್ಲಾ ಬಂಧನಗಳಿಂದ ಮುಕ್ತನಾಗುತ್ತಾನೆ, ಒಬ್ಬನು ವಿಮೋಚನೆ ಹೊಂದುತ್ತಾನೆ. ಸೊ ಹಾಗೆ ಈ ಯಜ್ಞ ಮಾರ್ಗದಲ್ಲಿ ಭಗವಂತನಿಗೆ ನಾವು ಆಹಾರವನ್ನು ಅರ್ಪಣೆ ಮಾಡಿ ಸ್ವೀಕರಿಸಬೇಕು. ಸೊ ಈಗ ನಾವು ಯಜ್ಞ ಹೋಮಗಳು ಮಾಡೋದಾಗೋದಿಲ್ಲ, ಭಗವಂತನ ಚಿತ್ರಪಟಕ್ಕೆ ಶ್ರೀಕೃಷ್ಣ, ರಾಧಾಕೃಷ್ಣ, ರಾಧಾ ಗೋವಿಂದ ಅವರಿಗೆ ನೀವು ಮುಂದೆ ಆಹಾರವನ್ನು ಇಟ್ಟು ಭಗವಂತನೇ ದಯವಿಟ್ಟು ಇದನ್ನು ಸ್ವೀಕರಿಸಿ ಅಂತ ಭಗವಂತನಿಗೆ ನೀವು ಮನವಿ ಮಾಡಿ ಮತ್ತೆ ನಾವು ಆಹಾರವನ್ನು ಸ್ವೀಕರಿಸಬೇಕು. ಸೊ ಈ ಒಂದು ಪದ್ಧತಿ ವಿಧಾನವನ್ನು ಪ್ರತಿಯೊಬ್ಬರು ಪ್ರಾರಂಭಿಸಬೇಕು. ಸೊ ಈ ಸಂಕೀರ್ತನ ಯಜ್ಞದಲ್ಲಿ ನಾವು ಮೊದಲಿಗೆ ಈ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣನೇ ಭಕ್ತನಾಗಿ ಅವತರಿಸಿದ್ದು. ಸೊ ಇವರಿಗೆ ನಾವು ನಮ್ಮ ವಂದನೆಗಳನ್ನ ಅರ್ಪಿಸಿ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತರಿಂದ ಅದನ್ನ ಒಮ್ಮೆ ಹೇಳಿ ನಂತರ ನಾವು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಈ ರೀತಿಯಲ್ಲಿ ಈ ಸಂಕೀರ್ತನೆಗಳನ್ನು ಮಾಡ್ತೇವೆ. ಆಕ್ಚುಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಅವತರಿಸಿದಾಗ ಅವ್ರ ಮುನ್ಸೂಚನೆ ಹೇಳಿದ್ದು, ಪೃಥ್ವೀತೆ ಆಚೆ ಯತನಗರಾದಿ ಗ್ರಾಮ ಸರ್ವತ್ರ ಪ್ರಚಾರೋಗೆ ಮೋರನಾಮ ಅಂತ ಅವ್ರು ಹೇಳಿದ್ದು. ಪೃಥ್ವಿಯಲ್ಲಿ ಭೂಲೋಕದಲ್ಲಿ ಎಷ್ಟೆಷ್ಟು ಹಳ್ಳಿಗಳು ನಗರಗಳಿದೆ ಅಲ್ಲಿ ಎಲ್ಲ ಈ ಸಂಕೀರ್ತನೆ ಯಜ್ಞ ಹರಡುತ್ತೆ, ಪ್ರಚಾರವಾಗುತ್ತೆ ಅಂತ. ಸೊ ಇವರ ಒಂದು ಮಾತಿನಂತೆ ವ್ಯವಸ್ಥಾಪಕ ಆಚಾರ್ಯ ಶ್ರೀಲ ಪ್ರಭುಪಾದರು ವಿಶ್ವಾದ್ಯಂತ ಇದನ್ನು ಪ್ರಚಾರ ಮಾಡಿ ಇವತ್ತು ಎಲ್ಲ ದೇಶಗಳಲ್ಲೂ ಅಮೆರಿಕ, ಯುರೋಪ್, ರಷ್ಯಾ, ಆಫ್ರಿಕಾ ಎಲ್ಲ ಕಡೆ ಈ ಸಂಕೀರ್ತನ ಯಜ್ಞವನ್ನು ಸ್ವೀಕರಿಸ್ತಾ ಇದ್ದಾರೆ. ಇದು ಕಲಿಯುಗದ ಯುವ ಧರ್ಮ. ಇದು ಭಗವಂತನಿಗೆ ಅರ್ಪಣೆ ಮಾಡೋದು ವಿಧಾನ. ಸೊ ಇದು ನಾವು ಭಗವಂತನಿಗೆ ಅರ್ಪಣೆ ಮಾಡಿ ಆಹಾರವನ್ನು ಸ್ವೀಕರಿಸಬೇಕು. ಓಕೆ, ಮತ್ತೆ ನಾವು ಅದಕ್ಕೆ ಹೋಗೋಣ ಶ್ಲೋಕ ವೈಸ್. ಯಸ್ಮಾತ್ ಆತ್ಮರತಿರ್ಹೇವ ಸ್ಯಾದ್ ಆತ್ಮ ತೃಪ್ತಶ್ಚ ಮಾನವ ಆತ್ಮನ್ಯೇವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಯಾವ ಮನುಷ್ಯನು ಆತ್ಮದಲ್ಲಿಯೇ ಸಂತೋಷವನ್ನು ಕಂಡುಕೊಳ್ಳುವನೋ, ಯಾರ ಮನುಷ್ಯ ಜನ್ಮವು ಆತ್ಮ ಸಾಕ್ಷಾತ್ಕಾರದ ಬದುಕಾಗಿದೆಯೋ, ಯಾರು ಆತ್ಮನಲ್ಲಿಯೇ ಸಂತುಷ್ಟನಾಗಿರುವನೋ ಅವನಿಗೆ ಯಾವ ಕರ್ತವ್ಯವೂ ಇಲ್ಲ. ಸೊ ಯಾರು ಆ ಸ್ಥಿತಿಯಲ್ಲಿದ್ದಾರೋ, ಆತ್ಮ ಸಾಕ್ಷಾತ್ಕಾರ ಸ್ಥಿತಿಯಲ್ಲಿದ್ದಾರೋ ಅವರಿಗೆ ಕರ್ತವ್ಯಗಳಿಲ್ಲ. ನಾವು ಆ ಸ್ಥಿತಿಯಲ್ಲಿಲ್ಲ, ಹಾಗೆ ನಮಗೆ ಕರ್ತವ್ಯಗಳಿದೆ, ವಿದ್ಯುತ್ ಕರ್ತವ್ಯಗಳು ನಾವು ಮಾಡ್ಬೇಕು. ನಾವು ಇಲ್ಲ ನಾನು ಆ ಸ್ಥಿತಿಯಲ್ಲಿದ್ದೇನೆ, ನಾನೇನು ಕರ್ತವ್ಯ ಮಾಡೋ ಆಗಲ್ಲ, ಅದು ಮಿಥ್ಯಾಚಾರವಾಗುತ್ತದೆ. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿತ್ ಅರ್ಥವ್ಯಪಾಶ್ರಯ. ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿದವನಿಗೆ ನಿಯಮಿತ ಕರ್ಮಗಳ ಅನುಷ್ಠಾನದಲ್ಲಿ ಯಾವ ಉದ್ದೇಶವೂ ಇರುವುದಿಲ್ಲ. ಅಂತಹ ಕರ್ಮವನ್ನು ಮಾಡದೇ ಇರಲು ಅವನಿಗೆ ಯಾವ ಕಾರಣವೂ ಇರುವುದಿಲ್ಲ. ಆತನು ಬೇರೊಬ್ಬ ಜೀವಿಯನ್ನು ಅವಲಂಬಿಸಲು ಕಾರಣವೂ ಇರುವುದಿಲ್ಲ. ಸೊ ಹೇಳೋದು ಆಕ್ಚುಲಿ ಮುಕ್ತ ಪುರುಷರು ಕೂಡ ಅವ್ರು ಕೂಡ ಕರ್ತವ್ಯಗಳು ಮಾಡ್ತಾರೆ. ಅದು ಕೃಷ್ಣ ಇಲ್ಲಿ ನಮ್ಗೆ ಹೇಳೋದು. ತಸ್ಮಾತ್ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಯಾಚರನ್ ಕರ್ಮ ಪರಮ ಆಪ್ನೋತಿ ಪುರುಷಃ. ಆದುದರಿಂದ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವೆಂದು ಕರ್ಮವನ್ನು ಮಾಡಬೇಕು. ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮಪ್ರಭುವನ್ನು ಹೊಂದಬಹುದು. ಸೊ ಇದು ನಮ್ಮ ಕರ್ತವ್ಯ, ಪ್ರತಿಯೊಬ್ಬರಿಗೂ ವಿದ್ಯುಕ್ತ ಕರ್ತವ್ಯ ಇದು ಅಂತ ಅನ್ಕೊಂಡು ನಾವು ಈ ಜಗತ್ತಿನಲ್ಲಿ ನಮ್ಮ ಕರ್ಮಗಳನ್ನು ಮಾಡಬೇಕು, ಫಲಾಪೇಕ್ಷೆ ಇಲ್ಲದೆ. ಕರ್ಮಣ್ಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಲೋಕ ಸಂಗ್ರಹಂ ಏವಾಪಿ ಸಂಪಶ್ಯನ್ ಕರ್ತುಂ ಅರ್ಹಸಿ. ಜನಕರಂತಹ ರಾಜರು ನಿಯಮಿತ ಕರ್ಮಗಳನ್ನು ಮಾಡುವುದರಿಂದಲೇ ಪರಿಪೂರ್ಣತೆಯನ್ನು ಪಡೆದರು. ಆದುದರಿಂದ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವುದಕ್ಕಾಗಿ ನೀನು ನಿನ್ನ ಕೆಲಸವನ್ನು ಮಾಡಬೇಕು. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಯಥಾ ರಾಜ ತಥಾ ಪ್ರಜಾ. ಸೊ ರಾಜನಾದವನು ಅವನು ಹೇಗೆ ಇರ್ತಾನೋ ಪ್ರಜೆಗಳು ಹಾಗೆ ಇರ್ತಾರೆ. ಆ ರೀತಿಯಲ್ಲಿ ಅರ್ಜುನನು ಒಬ್ಬ ಒಳ್ಳೆ ಸ್ಥಿತಿಯಲ್ಲಿ, ರಾಜಕುಮಾರನು ಮಹಾರಾಜ ಸ್ಥಿತಿಯಲ್ಲಿರೋದ್ರಿಂದ ಅವರು ಯಾವ ರೀತಿಯಲ್ಲಿ ಇರ್ತಾರೋ ಆ ರೀತಿಯಲ್ಲಿ ಪ್ರಜೆಗಳು ಪಾಲನೆ ಮಾಡ್ತಾರೆ. ಸೊ ಅವರು ಈ ಕರ್ತವ್ಯ, ಯುದ್ಧದ ಕರ್ತವ್ಯ ಮಾಡಬೇಕು. ಸೊ ಈ ಕಷ್ಟ ಬಂದಾಗ ಎಲ್ಲ ಕರ್ಮಗಳು ಬಿಟ್ಬಿಟ್ಟು ನಾನು ವೈರಾಗ್ಯವನ್ನು ಸ್ವೀಕರಿಸಿ ನಾನು ಸನ್ಯಾಸಿ ಆಗ್ಬಿಡ್ತೇನೆ, ಎಲ್ಲರೂ ಹಾಗೆ ಅನ್ಕೊಳ್ತಾರೆ. ಕಷ್ಟ ಬಂದಾಗ ಇದು ಮರ್ತು ಬಿಟ್ಟು ಎಲ್ಲೋ ಒಂದು ಕಾಡಲ್ಲೋ ಒಂದು ಇದಕ್ಕೋ ಹಿಮಾಲಯಕ್ಕೋ ಹೋಗ್ಬೇಡೋಣ ಅಂತ. ಸೊ ಹಾಗೆ ಕೃಷ್ಣ ಹೇಳ್ತಾರೆ ಈಗ ಮಾಡಬಾರ್ದು ನೀನು ಅರ್ಜುನ. ಜನಕದಂತ ಮಹಾರಾಜರು ಹಿಂದೆ ಕೂಡ ಅವರು ರಾಜರ್ಷಿಗಳು, ಋಷಿಗಳೇ ಹೌದೇ, ರಾಜರ ಒಂದು ಸ್ಥಾನದಲ್ಲಿ ಅವರು ಆ ಕರ್ತವ್ಯಗಳನ್ನು ಮಾಡಿದ್ರು. ಆ ರೀತಿಯಲ್ಲಿ ಪ್ರಜೆಗಳಿಗೆ ಮಾರ್ಗದರ್ಶಕವಾಗಿ ಇದ್ದರು ಅಂತ ಕೃಷ್ಣ ಇಲ್ಲಿ ಹೇಳ್ತಾರೆ. ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತತ್ ಅನುವರ್ತತೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ.
ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಸೊ ಈ ರೀತಿಯಲ್ಲಿ ಆಚಾರ್ಯರು ತುಂಬಾ ಚೆನ್ನಾಗಿ ಹೇಳ್ತಾ ಇರೋದು, ಒಬ್ಬ ಅಧ್ಯಾಪಕರು ಹೇಗೆ ಶಿಷ್ಯರಿಗೆ ಬೋಧನೆ ಮಾಡೋದು, ಅವರು ಪಾಲನೆ ಮಾಡಿದ್ರೆ ಅವ್ರು ಶಿಷ್ಯರಿಗೆ ಹೇಳಿದರೆ ಅವ್ರು ಪಾಲನೆ ಮಾಡ್ತಾರೆ. ಇವಾಗ ಅಧ್ಯಾಪಕರು ಒಂದು ಗುರುವಾಗಿ ಸ್ಥಾನದಲ್ಲಿದ್ದಾರೆ, ಇಲ್ಲ ಒಂದು ತಂದೆ ತಾಯಿಯರು ಮನೆಯಲ್ಲಿ ಗುರುವಾಗಿ ಸ್ಥಾನದಲ್ಲಿದ್ದಾರೆ, ಇಲ್ಲ ಒಂದು ರಾಜಕಾರಣಿ, ಒಂದು ಲೀಡರ್, ನೇತ, ಸೊ ಇವರು ಒಂದು ಸ್ಥಾನದಲ್ಲಿದ್ದಾರೆ. ಸೊ ಅವರು ಅವರ ಅನುಯಾಯಿಗಳನ್ನು ಸರಿಯಾದ ಮಾರ್ಗದಲ್ಲಿ ತರಲಿಕ್ಕೆ ಅವರು ಮೊದಲು ಪಾಲನೆ ಮಾಡಬೇಕು. ಅದು ಯಾರಾದರೂ ಆಗ್ಬೋದು, ಅದು ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳಾಗ್ಬೋದು, ಒಂದು ಸಮಾಜದಲ್ಲಿ ಗುರುಗಳಾಗ್ಬೋದು, ಅಧ್ಯಾಪಕರೆಲ್ಲ ಆಗ್ಬೋದು, ಇಲ್ಲ ಒಂದು ರಾಜಕಾರಣಿ ಆಗ್ಬೋದು. ಅವರೆಲ್ಲರಿಗೂ ಮೊದಲು ಅವರು ಆದರ್ಶ ವ್ಯಕ್ತಿಗಳಿರಬೇಕು. ಅವರು ಆದರ್ಶ ವ್ಯಕ್ತಿ ಇಲ್ಲದೆ ಅವರು ಹೇಳಿದ್ರೆ ಯಾರು ಕೇಳೋದಿಲ್ಲ. ಆಚಾರ ನಂತರ ಪ್ರಚಾರ. ಸೊ ಆ ರೀತಿಯಲ್ಲಿ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು, ಅರ್ಜುನ ನೀನು ಮೊದಲು ನೀನು ಆಚರಿಸ್ಬೇಕು, ಮತ್ತೆ ಅದು ಎಲ್ಲರೂ ಕೂಡ ಪಾಲನೆ ಮಾಡ್ತಾರೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾರೆ. ಸೊ ಕೃಷ್ಣ ಹಾಗೆ ಹೇಳ್ತದ್ದು, ನಾನು ಕೂಡ ಮಾಡ್ತಾ ಇದ್ದೇನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ಅವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ಪಾರ್ಥನೆ, 3 ಲೋಕಗಳಲ್ಲಿ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ, ನಾನು ಬಯಸುವ ವಸ್ತು ಯಾವುದೂ ಇಲ್ಲ, ನಾನು ಪಡೆಯಬೇಕಾದದ್ದು ಏನೂ ಇಲ್ಲ, ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ. ಸೊ ಭಗವಂತನು ಅವತರಿಸಿದಾಗ ಕೃಷ್ಣನಾಗಿ, ಇವಾಗ ಕ್ಷತ್ರಿಯನಾಗಿ ಕೃಷ್ಣನು ಇಲ್ಲಿ ಇರೋದು. ಸೊ ಕೃಷ್ಣನು ಕೂಡ ಯುದ್ಧ ಭೂಮಿಗೆ ಬಂದಿದ್ದಾರೆ. ಸೊ ಹಾಗೆಯೇ ಕೃಷ್ಣನು ಗೃಹಸ್ಥ ಆಶ್ರಮ ಜೀವನದಲ್ಲಿ ಗೃಹಸ್ಥರು ಏನೇನು ಮಾಡಬೇಕು ಅಂತ ಕೃಷ್ಣನು ಪ್ರತಿ ದಿವಸ ಬೆಳಗ್ಗೆ 3 ಗಂಟೆಗೆ ಎದ್ದು ಆ ಒಂದು ಆಚರಿಸೋ ಒಂದು ಕ್ರಮಬದ್ಧವಾದ ಧರ್ಮ ಕಾರ್ಯಗಳು ನಾವು ಕೇಳ್ತೇವೆ. ಸೊ ಕೃಷ್ಣನು ಇವೆಲ್ಲ ಆಚರಿಸೋದು ಅಗತ್ಯ ಇಲ್ಲ. ಆದರೆ ಹೇಗೆ ಗೃಹಸ್ಥನಾದವರು ಆಚರಣೆ ಮಾಡಬೇಕು, ಹೇಗೆ ಒಬ್ಬ ಕ್ಷತ್ರಿಯನಾದವರು ಆಚರಣೆ ಮಾಡಬೇಕು ಅಂತ ಕೃಷ್ಣ ತೋರಿಸ್ಕೊಳ್ಳೋದು. ಸೊ ಈ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇರೋದು, ನನಗೆ ಯಾವ ಕರ್ತವ್ಯಗಳು ಮಾಡಬೇಕು ಅಂತಿಲ್ಲ, ಆದರೂ ಕೂಡ ನಾನು ಅದು ಆದರ್ಶ ವ್ಯಕ್ತಿಯಾಗಿ ನಾನು ಮಾಡ್ತಾ ಇದ್ದೇನೆ. ಸೊ ಶ್ರೀರಾಮಚಂದ್ರನಾಗಿ ಭಗವಂತನು ಒಂದು ಮಗನಾಗಿರೋ ಹೇಗಿರಬೇಕು, ಒಂದು ತಂದೆಯಾಗಿರೋದು ಹೇಗಿರಬೇಕು, ಒಬ್ಬ ಪತಿಯಾಗಿರೋದು ಹೇಗಿರಬೇಕು, ಒಬ್ಬ ರಾಜನಾಗಿರೋರು ಹೇಗಿರಬೇಕು, ಪ್ರತಿಯೊಂದರಲ್ಲೂ ಕೂಡ ಆದರ್ಶ ವ್ಯಕ್ತಿಯಾಗಿ ಭಗವಂತನು ವ್ಯವಹರಿಸಿದ್ದು. ಏನು ಅವ್ರು ಆಚರಣೆ ಮಾಡಬೇಕು ಅಗತ್ಯ ಇಲ್ಲ. ದಶರಥ ಹೇಳಿದಾಗ ನೀವು ಕಾಡಿಗೆ ಹೋಗಿ ಅಂತ ರಾಮಚಂದ್ರ ಹೇಳ್ಬೋದಾಗಿತ್ತು. ಶ್ರೀರಾಮಚಂದ್ರ, ನಾನು ಯಾಕೆ ಹೋಗ್ಬೇಕು, ನೀವು ಯಾಕೆ ನಿಮ್ಮ ಹೆಂಡತಿಗೆ ಅಷ್ಟು ಮಾತು ಕೊಟ್ಟಿದ್ದೀರಾ ಅಂತ ನೀವು ಕೇಳಬೇಕು, ಸೊ ನಾನು ಒಪ್ಪೋದಿಲ್ಲ ಅಂತ ಮಾಡ್ಬೋದಾಗಿತ್ತು. ಇಲ್ಲ, ಅವರು ಒಪ್ಪಿಕೊಂಡು ಮಾಡಿದ್ರು. ಸೊ ಈ ರೀತಿಯಲ್ಲಿ ಒಂದೊಂದು ಕೂಡ ಅಲ್ಲಿ ಆದರ್ಶ ವ್ಯಕ್ತಿಯಾಗಿ ಭಗವಂತನು ಕರ್ತವ್ಯಗಳು ಮಾಡಿದ್ದು. ಸೊ ಇದು ತೋರಿಸೋದೇನೆಂದ್ರೆ ಅವರು ಮಾಡೋದ್ರಿಂದ ಎಲ್ಲರೂ ಕೂಡ ಮಾಡ್ತಾರೆ. ಸೊ ಆ ರೀತಿಯಲ್ಲಿ ಕೃಷ್ಣನ್ ಹೇಳ್ತಾ ಇರೋದು, ಇದು ಮಾಡಬೇಕು ಅರ್ಜುನ ನೀನು ಅಂತ. ಇಲ್ಲಿ ಇನ್ನೊಂದಿಲ್ಲ ಆಚಾರ್ಯರು ಹೇಳ್ತಾ ಇರೋದು, ಅನುಸರಣೆ ಅನುಕರಣೆ ಅಂತ. ಸೊ ನಾವು ಇಮಿಟೇಷನ್ ಒಂದು ಫಾಲೋಯಿಂಗ್ ಎಲ್ಲಿದೆ ಇಲ್ಲ ಇಲ್ಲಿ. ಓಕೆ, ಇರಲಿ. ಸೊ ನಾವು ಅನುಸರಣೆ ಮಾಡಬೇಕು. ಅನುಸರಣೆ ಅಂದರೆ ಭಗವಂತನ ಹೇಳಿದ್ದು ನಾವು ಮಾಡ್ಬೇಕು. ನಾವು ಭಗವಂತನ ಹೀಗೆ ಮಾಡಿದ ಅಂತ ನಾವು ಅನುಕರಣೆ ಮಾಡೋದಲ್ಲ. ಸೊ ಹೀಗೆ ಒಮ್ಮೊಮ್ಮೆ ನಾವು ಹೇಳ್ತೇವೆ, ಕೃಷ್ಣನು ರಾಸ ನೃತ್ಯ ಮಾಡ್ದ, ಸೊ ಹಾಗೆ ನಾವು ಕೂಡ ಮಾಡ್ಬೋದು. ಇಲ್ಲ, ಕೃಷ್ಣನ ಸ್ಥಿತಿ ದಿವ್ಯವಾದ ಸ್ಥಿತಿ. ಸೊ ಅವರೆಲ್ಲರೂ ಶುದ್ಧ ಭಕ್ತರು, ಗೋಪಿಕೆಯರು. ಸೊ ಅವರು ಆ ರೀತಿಯಲ್ಲಿ ಭಗವಂತನ ಜೊತೆ ಅವರು ಭಗವಂತನ ಸೇವೆ ಮಾಡಬೇಕು ಅಂತ ಸ್ಥಿತಿಯಲ್ಲಿರುವಾಗ ಕೃಷ್ಣನು ಅದಕ್ಕೆ ಪ್ರತಿಕ್ರಿಯೆಯಾಗಿ ತೋರಿಸ್ಕೊಟ್ಟಿದ್ದ ಅಷ್ಟೇ. ಕೃಷ್ಣನಿಗೇನೋ ಕಾಮಭಾವನೆ ಇಲ್ಲ. ಸೊ ಆ ರೀತಿಯಲ್ಲಿ ಒಮ್ಮೊಮ್ಮೆ ಹೇಳ್ತಾರೆ, ಶಿವ ಅವರು ಆ ಸಮುದ್ರ ಮಂಥನ ಸಮಯದಲ್ಲಿ ಆ ವಿಷದ ಇದನ್ನು ಕುಡಿದದ್ದು. ಸೊ ಸ್ವಲ್ಪ ಜನ ಶಿವ ಭಕ್ತರು ಅವ್ರು ಹೇಳ್ತಾರೆ, ಶಿವನು ಕೂಡ ಆಗ ವಿಷ ಕುಡಿಲಿಲ್ವಾ, ನಾವು ಹಾಗೆ ಸ್ವಲ್ಪ ಗಾಂಜಾ ನಾವು ಸೇದಿದ್ದೇವೆ ನಾವು. ಇಲ್ಲ, ಸೊ ಅದು ಶಿವನಿಗೆ ಆ ಸ್ಥಿತಿ ಸಾಧ್ಯ ಆಗುತ್ತೆ ಆ ವಿಷವನ್ನು ತೆಗೆದುಕೊಳ್ಳಿಕ್ಕೆ. ಸೊ ಹಾಗೆ ತಗೊಂಡು ನಾವು ಕೂಡ ಆ ವಿಷವನ್ನು ತಗೊಂಡು ಆ ಗಾಂಜಾ ಅದನ್ನ ಸೇವನೆ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಸೊ ಈ ರೀತಿಯಲ್ಲಿ ಹೇಳ್ತಾ ಇರೋದು, ಅನುಕರಣೆ ಮಾಡಬಾರದು, ಅನುಸರಣೆ ಮಾಡ್ಬೇಕು, ಅನುಸರಣೆ ಫಾಲೋ ಮಾಡ್ಬೇಕು ನಾವು ಅಂತ ಇಲ್ಲಿ ಹೇಳ್ತಾರೆ. ಅವರ ಆದೇಶಗಳನ್ನ ಪಾಲನೆ ಮಾಡ್ಬೇಕು. ಯಾಕಂದ್ರೆ ಅವರ ದಿವ್ಯ ಸ್ಥಿತಿಯಲ್ಲಿ ಅವ್ರು ಮಾಡೋಕ್ಕಾಗತ್ತೆ ಆ ಚಟುವಟಿಕೆ. ಈಗ ಸೂರ್ಯನು ಒಂದು ಅಪರಿಶುದ್ಧವಾದ ಪ್ರದೇಶವನ್ನು ಕೂಡ, ಕೊಳಕು ಪ್ರದೇಶ ಕೂಡ ಅವರು ಪವಿತ್ರೀಕರಣ ಮಾಡುತ್ತೆ. ಯಾಕಂದ್ರೆ ಸೂರ್ಯನಿಗೆ ಆ ಶಕ್ತಿ ಇದೆ. ಅದು ಒಂದು ನಾವು ಹೋಗೋ ಒಂದು ಬಾತ್ರೂಮು, ಟಾಯ್ಲೆಟ್, ಅದು ಕೂಡ ಶುದ್ಧಿ ಮಾಡುವ ಸ್ಥಿತಿ ಇದೆ. ಆದರೆ ನಮಗೆ ಆ ಶಕ್ತಿ ಇಲ್ಲ. ಸೊ ಹಾಗೆ ಇವರೆಲ್ಲರೂ ಶಿವ, ಬ್ರಹ್ಮ, ಕೃಷ್ಣ ಅವ್ರು ಮಾಡೋ ಚಟುವಟಿಕೆಗಳು ನಾವು ಅನುಸರಣೆ ಮಾಡಬೇಕಾಗಿಲ್ಲ, ಅನುಕರಣೆ ಮಾಡಬಾರ್ದು ಅಂತ ಇಲ್ಲಿ ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ. ಯದೀಯಹಂ ನ ವರ್ತೇಯಂ ಜಾತು ಕರ್ಮಣ್ಯ ತಂದ್ರಿತಃ ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಪಾರ್ಥ, ನಾನು ಯಾವಾಗಲೇ ಆಗಲಿ ನಿಯಮಿತ ಕರ್ಮಗಳಲ್ಲಿ ನಿರತನಾಗದೆ ಹೋದರೆ ಎಲ್ಲ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸುವರು. ಸೊ ಕೃಷ್ಣನು ಹೀಗೆ ಮಾಡ್ತಾ ಇದ್ದಾರೆ, ಸೊ ನಾವು ಕೂಡ ಮಾಡ್ಬೋದು. ಇಲ್ಲ, ಆಗತ್ತಲ್ಲ. ಕೃಷ್ಣನು ಹಾಗೆ ಆದರ್ಶವಾಗಿ ಕೃಷ್ಣನು
ಸಾಧಾರಣವಾಗಿ ಭಗವಂತನು ಮಾಡೋದಿಲ್ಲ, ಕರೆಕ್ಟಾಗಿ ಮಾಡ್ತಾರೆ, ನಮ್ಗೆ ಅರ್ಥ ಆಗೋ ರೀತಿಯಲ್ಲೇ ಮಾಡ್ತಾರೆ. ಆದರೆ ಒಮ್ಮೆ ಭಗವಂತನ ಒಂದು ಈಶ್ವರ ಸ್ಥಿತಿ, ಅವನ ಪರಮೋನ್ನತ ಸ್ಥಿತಿಯನ್ನು ತೋರಿಸೋ ರೀತಿಯಲ್ಲೋ ಇನ್ನೊಂದು ಭಗವಂತನ ಮಾಡೋ ಚಟುವಟಿಕೆಯಲ್ಲಿ ಅವನು ಮಾಡೋದು. ಇಲ್ಲಾಂದ್ರೆ ಸಾಧಾರಣವಾಗಿ ಅವನ ಚಟುವಟಿಕೆಗಳು ಪ್ರತಿಯೊಬ್ಬರಿಗೂ ಆದರ್ಶೀಯವಾಗಿ ಇರುತ್ತೆ. ಅದು ಭಗವಂತನು ಮಾಡೋದು ಯಾವಾಗಲೂ ಸರಿಯೇ, ಅದರಲ್ಲಿ ತಪ್ಪು ಅಂತ ಪ್ರಶ್ನೆ ಇಲ್ಲ. ಭಗವಂತನಿಗೆ ಯಾವುದೊಂದು ಭೌತಿಕ ಕಲ್ಮಶಗಳಿಲ್ಲ. ಉತ್ಸೀದೆ ಇರುಮೇ ಲೋಕ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಮಿ ಪ್ರಜಾಹ. ನಾನು ನಿಯಮಿತ ಕರ್ತವ್ಯವನ್ನು ಮಾಡದಿದ್ದರೆ ಈ ಲೋಕಗಳೆಲ್ಲ ನಾಶವಾಗುವು, ನಾನೇ ವರ್ಣಸಂಕರಕ್ಕೆ ಕಾರಣನಾಗುತ್ತೇನೆ. ಆದುದರಿಂದ ನಾನೇ ಎಲ್ಲ ಜೀವಿಗಳ ಶಾಂತಿಯನ್ನು ನಾಶ ಮಾಡುವಂತಾಗುತ್ತೇನೆ ಅಂತ ಕೃಷ್ಣ ಹೇಳ್ತಾ ಇರೋದು. ಇಲ್ಲಿ ಇದೆ ಇದು. ಮನುಷ್ಯನು ಭಗವಂತ ಮತ್ತು ಅವನಿಂದ ಅಧಿಕಾರ ಪಡೆದ ಸೇವಕರ ಉಪದೇಶಗಳನ್ನು ಅನುಸರಿಸಬೇಕು ಅಷ್ಟೇ. ಅವರ ಉಪದೇಶಗಳು ನಮಗೆ ಕಲ್ಯಾಣಕರ. ಬುದ್ಧಿವಂತನಾದ ಮನುಷ್ಯನು ಅವರು ಉಪದೇಶಿಸಿದಂತೆ ಆಚರಿಸುತ್ತಾನೆ, ಆದರೆ ಅವರ ಕಾರ್ಯಗಳನ್ನು ಅನುಕರಿಸದಂತೆ ಎಚ್ಚರಿಕೆ ವಹಿಸಬೇಕು. ಶಿವನನ್ನು ಅನುಕರಿಸಿ ವಿಷದ ಸಮುದ್ರವನ್ನು ಕುಡಿಯಲು ಪ್ರಯತ್ನಿಸಬಾರದು. ಈಶ್ವರರ ಎಂದರೆ ವಾಸ್ತವವಾಗಿ ಸೂರ್ಯಚಂದ್ರರ ಚಲನೆಗಳನ್ನು ನಿಯಂತ್ರಿಸಬಲ್ಲವರ ಸ್ಥಾನವನ್ನು ಉಚ್ಚ ಎಂದು ನಾವು ಯಾವಾಗಲೂ ಭಾವಿಸಬೇಕು. ಇಂತಹ ಶಕ್ತಿ ಇಲ್ಲದೆ ಅತ್ಯಂತ ಶಕ್ತರಾದ ಈಶ್ವರರನ್ನು ಅನುಕರಿಸಲು ಸಾಧ್ಯವಿಲ್ಲ. ಶಿವನು ವಿಷದ ಸಾಗರವನ್ನು ಕುಡಿದ, ಆದರೆ ಸಾಮಾನ್ಯ ಮನುಷ್ಯನು ಅಂತಹ ವಿಷದ ಹನಿಯನ್ನು ಕುಡಿಯಲು ಪ್ರಯತ್ನಿಸಿದರೂ ಸತ್ತು ಹೋಗುತ್ತಾನೆ. ಗಾಂಜಾ ಮತ್ತು ಅಂತಹ ಮಾದಕ ವಸ್ತುಗಳನ್ನು ಸೇವಿಸಲು ಬಯಸುವ ಹುಸಿ ಶಿವಭಕ್ತರು ಅನೇಕರಿದ್ದಾರೆ. ಶಿವನ ಕಾರ್ಯಗಳನ್ನು ಹೀಗೆ ಅನುಕರಿಸಿ ತಾವು ಸಾವನ್ನು ಹತ್ತಿರಕ್ಕೆ ಕರೆಯುತ್ತಿದ್ದೇವೆ ಎನ್ನುವುದನ್ನು ಅವರು ಮರೆಯುತ್ತಾರೆ. ಇದೇ ರೀತಿ ಭಗವಂತನ ರಾಸಲೀಲೆಯನ್ನು ಅನುಕರಿಸ ಬಯಸುವ ಶ್ರೀಕೃಷ್ಣನ ಹುಸಿ ಭಕ್ತರಿದ್ದಾರೆ. ಅವರು ತಾವು ಗೋವರ್ಧನ ಗಿರಿಯನ್ನು ಎತ್ತಲಾರೆವು ಎನ್ನುವುದನ್ನು ಮರೆಯುತ್ತಾರೆ. ಆದುದರಿಂದ ಉತ್ತಮ ಮಾರ್ಗವೆಂದರೆ ಬಲಶಾಲಿಗಳನ್ನು ಅನುಕರಿಸಲು ಹೋಗದೆ ಅವರ ಉಪದೇಶವನ್ನಷ್ಟೇ ಅನುಸರಿಸುವುದು. ಅವರ ಅರ್ಹತೆ ಇಲ್ಲದೆ ಅವರ ಸ್ಥಾನಗಳನ್ನು ಆಕ್ರಮಿಸಲು ಪ್ರಯತ್ನಿಸಬಾರದು. ಪರಮಪ್ರಭುವಿನ ಶಕ್ತಿ ಇಲ್ಲದ ದೇವರ ಅವತಾರಗಳು ಎಷ್ಟೋ ಇವೆ. ಸೊ ಈ ರೀತಿಯಲ್ಲಿ ಸ್ವಲ್ಪ ಜನ ಅವತಾರಗಳು ಕೂಡ ನಾವು ಕೂಡ ಒಂದು ರಾಸಲೀಲೆ ಮಾಡೋದು, ಆ ರೀತಿಯೆಲ್ಲ ಮಾಡೋದಿದೆ. ಸೊ ಭಗವಂತನ ನಾವು ಎಚ್ಚರಿಕೆಯಿಂದ ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ ತಥಾ ಆಸಕ್ತ ಚಿಕೀರ್ಷಸ್ ಲೋಕ ಸಂಗ್ರಹಂ. ಅಜ್ಞಾನಿಗಳಾದವರು ಹೇಗೆ ಫಲಾಸಕ್ತರಾಗಿ ಕರ್ಮವನ್ನು ಮಾಡುತ್ತಾರೆಯೋ ಹಾಗೆಯೇ ವಿದ್ವಾಂಸರು ಆಸಕ್ತಿ ಇಲ್ಲದೆ ಜನಸಾಮಾನ್ಯರನ್ನು ಯೋಗ್ಯ ಮಾರ್ಗದಲ್ಲಿ ಕರೆದೊಯ್ಯಲು ಕರ್ಮವನ್ನು ಮಾಡಬೇಕು. ನ ಬುದ್ಧಿಭೇದಂ ಜನಯೇದ್ ಅಜ್ಞಾನಂ ಕರ್ಮ ಸಂಗಿನಾಂ ಜೋಷಯೇದ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ನಿಯತ ಕರ್ತವ್ಯಗಳ ಕರ್ಮಫಲಕ್ಕೆ ಅಂಟಿಕೊಂಡಿರುವವರ ಕೆಲಸವನ್ನು ನಿಲ್ಲಿಸಿಬಿಟ್ಟರೆ ಅವರ ಬುದ್ಧಿ ಕಲಕುತ್ತದೆ. ಆದುದರಿಂದ ವಿದ್ವಾಂಸನು ಅವರ ಕೆಲಸವನ್ನು ನಿಲ್ಲಿಸಬಿಡಬಾರದು. ಭಕ್ತಿಭಾವದಿಂದ ಕೆಲಸ ಮಾಡಿ ಆತನು ಅಜ್ಞಾನಿಗಳನ್ನು ಕೃಷ್ಣ ಪ್ರಜ್ಞೆ ಕ್ರಮವಾದ ಬೆಳವಣಿಗೆಗಾಗಿ ಎಲ್ಲ ಬಗೆಯ ಚಟುವಟಿಕೆಗಳಲ್ಲೂ ತೊಡಗಿಸಬೇಕು. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿ ತ್ರಿಗುಣಗಳೇ ಮಾಡುತ್ತವೆ, ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ. ಸೊ ಕೃಷ್ಣ ಇಲ್ಲಿ ಈ ಪ್ರಕೃತಿಯ 3 ಗುಣಗಳ ಬಗ್ಗೆ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇರೋದು. ಸೊ ಇಷ್ಟವರೆಗೂ ಹೇಳಿದ್ದು, ಇವಾಗ ಮುಕ್ತ ಪುರುಷರಾದವರು ಕೂಡ ಈ ಭಕ್ತಿಯನ್ನು ಅವರು ಕ್ರಮಬದ್ಧವಾಗಿ ಮಾಡ್ತಾರೆ. ಅವರು ಕೂಡ ನಮಗೆ ತೋರಿಸ್ಕೊಡ್ತಾರೆ ಅವರ ಜೀವನದಲ್ಲಿ ಹೇಗೆ ನಾವು ಭಗವಂತನನ್ನು ಆಚರಿಸಬೇಕು, ಪೂಜಿಸಬೇಕು, ಭಗವಂತನ ಸೇವೆ ಮಾಡಬೇಕು ಅಂತ. ಅವರು ಸಂಪೂರ್ಣ ಭಗವಂತನ ಧ್ಯಾನದಲ್ಲಿ ಮಗ್ನರಾಗಿರ್ಬೋದು, ಆದ್ರೂ ಕೂಡ ಅವರು ವ್ಯವಸ್ಥಿತವಾಗಿ ಒಂದು ಭಕ್ತಿ ಕಾರ್ಯಗಳು ಮಾಡ್ತಾರೆ. ಯಾಕೆಂದ್ರೆ ನಮಗೆ ತೋರಿಸ್ಕೊಡ್ಲಿಕ್ಕೆ ಮಾಡ್ತಾರೆ. ಸೊ ನಮಗೆ ತುಂಬಾ ನಿಯಮಗಳಿವೆ. ಬೆಳಿಗ್ಗೆ ಬೇಗ ಹೇಳ್ಬೇಕು, 3 ಗಂಟೆ 3:30 4 ಗಂಟೆಗೆ ಬ್ರಹ್ಮ ಮುಹೂರ್ತದಲ್ಲಿ ಭಗವಂತ ನಾವು ಜಪ ಮಾಡಬೇಕು. ಸೊ ಮುಕ್ತ ಪುರುಷರಿಗೆ ಇವೆಲ್ಲ ಅಗತ್ಯ ಇಲ್ಲ, ಆದ್ರೂ ಕೂಡ ಅವರು ನಮಗೂ ಒಂದು ಪ್ರೋತ್ಸಾಹಿಸ್ಲಿಕ್ಕೆ ಅವರು ಕೂಡ ಆಚರಿಸ್ತಾರೆ. ಸೊ ಆ ರೀತಿಯಲ್ಲಿ ಕೃಷ್ಣನ ಹಿಂದೆ ಶ್ಲೋಕಗಳಲ್ಲಿ ಹೇಳ್ತಾ ಇರೋದು ಇದು. ಸೊ ಈಗ ಕೃಷ್ಣ ಹೇಳ್ತಾ ಇರೋದು ಪ್ರಕೃತಿಯ 3 ಗುಣಗಳಿವೆ, ಸತ್ವ ರಜಸ್ಸು ತಮಸ್ಸು. ಸೊ ಇದರ ಪ್ರಭಾವದಿಂದ ಪ್ರತಿಯೊಂದು ಚಟುವಟಿಕೆಯನ್ನು ನಡೀತಾ ಇದೆ. ಇದು ಹೇಗೆ ಅಂದ್ರೆ, ಇದು ಒಂದೊಂದು ರೋಗ ಇದ್ದಾಗೆ, ತುಂಬಾ ಹೆಚ್ಚು ರೋಗ ಇದ್ದಾಗ ನಾವು ಒಂದು ರೀತಿಗೆ ಕೆಲಸ ಮಾಡ್ತೇವೆ, ಸ್ವಲ್ಪ ಕಡಿಮೆ ಇದ್ದಾಗ ಒಂದು ರೀತಿ, ಇನ್ನು ತುಂಬಾ ಸ್ವಲ್ಪನೇ ಇದ್ದಾಗ ಒಂದು ರೀತಿ. ಸೊ ಆ ರೀತಿಯಲ್ಲಿ ಈ 3 ಗುಣಗಳು ಅನ್ನೋದು ನಮ್ಮ ಆತ್ಮ, ನಾವು ಸಹಜ ಸ್ಥಿತಿಯಲ್ಲಿ ಈ ಗುಣ ಅನ್ನೋದೇ ನಮ್ಮ ಒಂದು ರೋಗ ಅಂತ ಹೇಳ್ಬೋದು. ಸತ್ವಗುಣ ಅನ್ನೋದು ಒಂದು ನಮಗೆ ಚಿಕ್ಕ ರೋಗ ಅಂತ ಹೇಳ್ಬೋದು. ರಜೋಗುಣ ಅಂದ್ರೆ ಹೆಚ್ಚು, ತಮಗುಣ ಅಂದ್ರೆ ತುಂಬಾ ಅತಿ ಹೆಚ್ಚಾದಾಗ.
ಅಕ್ಯೂಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ ಒಂದೊಂದು, ತುಂಬಾ ದೊಡ್ಡದಾಗಿದೆ ರೋಗ ಅಂತ. ಇಲ್ಲಾಂದ್ರೆ ಸ್ವಲ್ಪ ಕಡಿಮೆ ಆಗಿದೆ, ಅದು 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 ಸತ್ವಗುಣ ಅಂತ ಹೇಳ್ಬೋದು. ಸತ್ವ ರಜಸ್ ಮೂರು ಕೂಡ ಒಂದು ಪ್ರತಿ ಜೀವಾತ್ಮದ ಅದು ಬದ್ಧ ಸ್ಥಿತಿನೇ, ಅದೊಂದು ರೋಗ ಸ್ಥಿತಿನೇ. ಸೊ ಈ ರೀತಿ ಕೃಷ್ಣ ಹೇಳ್ತಾ ಇರೋದು, ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಈ ಮೂರು ಗುಣಗಳ ಪ್ರಭಾವವಾಗಿ ಕೆಲಸ ಮಾಡ್ತಿದ್ದಾರೆ. ಅದರ ಪ್ರಭಾವವಾಗಿ ನಾವು ಅದೇ ಅನ್ಕೊಳ್ತಾ ಇರೋದು, ನಾನ್ ಮಾಡಿದೆ, ನನ್ನ ಒಂದು ಸಾಮರ್ಥ್ಯದಿಂದ ಇದು ಕೆಲಸ ಆಯ್ತು, ಇದೊಂದು ಪ್ರತಿಫಲ ಸಿಕ್ತು ನನಗೆ, ನನ್ನ ಬುದ್ಧಿಯಿಂದ, ನನ್ನ ಶಕ್ತಿಯಿಂದ. ಇಲ್ಲ, ಇದೆಲ್ಲ ಮಾಡ್ತಾ ಇರೋದು ಪ್ರಕೃತಿಯ ಗುಣ. ಒಮ್ಮೆ ನಾವು ಸತ್ವಗುಣದಲ್ಲಿ ಇರೋದರಿಂದ ಕಾರ್ಯ ಮಾಡ್ತೇವೆ, ಒಮ್ಮೆ ರಜೋಗುಣದಲ್ಲಿ, ಒಮ್ಮೆ ತಮೋ ಗುಣದಲ್ಲಿ. ಆ ರೀತಿಯಲ್ಲಿ ನಮ್ಮ ಕೆಲಸಗಳಾಗಿ ಅದರ ಪ್ರತಿಫಲಗಳು ಸಿಗುತ್ತೆ. ಆದರೆ ಮೂಲ ಕಾರಣ ಇದು ನಮ್ಮ ಇಚ್ಛೆ ಅಷ್ಟೇ. ಈ ದೇಹವೇ ನಮ್ಮ ಕೈಯಲ್ಲಿಲ್ಲ. ಈ ದೇಹದಲ್ಲಿ ನಾನು ಮಾತಾಡ್ತಾ ಇದ್ದೇನೆ, ಇಲ್ಲಿ ಒಂದು ಒಳಗೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ ನನಗೆ ಮಾತು ಹೊರಗೆ ಬರೋದಿಲ್ಲ, ನನ್ನ ಮನಸ್ಸು ಒಳಗೆ ನನ್ನ ಚಿಂತನೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ, ನನ್ನ ದೇಹ ಅನ್ನೋದು ಇದೊಂದು ಯಂತ್ರ. ಈ ಯಂತ್ರವನ್ನು ನಡೆಸೋದು ಪರಮಾತ್ಮ ಭಗವಂತನು ಈ ಪ್ರಕೃತಿ ಮೂಲಕ ಆದೇಶ ಕೊಟ್ಟು, ಈ ದೇಹ, ನನ್ನ ಕೈಗಳಾಗ್ಬೋದು, ನನ್ನ ಕಾಲುಗಳಾಗ್ಬೋದು, ನನ್ನ ಕಣ್ಣು, ಮೂಗು, ಕಿವಿ, ಒಂದೊಂದು ನನ್ನ ಇಂದ್ರಿಯಗಳು ಕೆಲಸ ಮಾಡೋದು ನನ್ನ ನೇರ ನಿರ್ವಹಣೆಯಲ್ಲ. ಒಂದೊಂದ್ಸಲ ಇದು ಬರುತ್ತೆ, ಸ್ಟ್ರೋಕ್ ಆಗುತ್ತೆ, ಪ್ಯಾರಾಲಿಸಿಸ್, ಆಗ ಏನು ಕೂಡ ನನಗೆ ಕೈ ಕಾಲುಗಳು ಆಡೋದಿಲ್ಲ. ಅಂದ್ರೆ ಇದೆಲ್ಲವೂ ಕೂಡ ಭಗವಂತನ ಆದೇಶದಿಂದ ಈ ಪ್ರಕೃತಿ ನಡೆಸ್ತಾ ಇದೆ. ಈ ಪ್ರಕೃತಿ ಹೇಗೆ ನಡೆಯುತ್ತೆ ಅನ್ನೋದು ಕೃಷ್ಣ ಹೇಳ್ತಾ ಇರೋದು, ಮೂರು ಗುಣಗಳಿದೆ: ಸತ್ವ, ರಜಸ್ಸು, ತಮಸ್ಸು. ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿ ತ್ರಿಗುಣಗಳೇ ಮಾಡುತ್ತವೆ. ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ. ಇದರ ವಿವರಣೆ ಇನ್ನ ಹೆಚ್ಚಾಗಿ 13, 14, 15, 16 ಅಧ್ಯಾಯದಲ್ಲಿ ಭಗವಂತನ ಹೇಳೋದು ನಾವು ಕೇಳ್ತೇವೆ ಮುಂದೆ. ತತ್ವವಿತ್ತೋ ಮಹಾಭಾವೋ ಗುಣಕರ್ಮ ವಿಭಾಗಯೋ ಗುಣಾಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಏ ಮಹಾಭಾವವಾದ ಅರ್ಜುನ, ಪರಮಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ತೃಪ್ತಿಯಲ್ಲಿ ತೊಡಗುವುದಿಲ್ಲ. ಅವನಿಗೆ ಭಕ್ತಿ ಸೇವೆ ಮತ್ತು ಫಲದಾಸೆ ಇರುವ ಕರ್ಮ ಇವುಗಳಲ್ಲಿನ ವ್ಯತ್ಯಾಸವು ತಿಳಿದಿರುತ್ತದೆ. ಪ್ರಕೃತೆ ಗುಣ ಸಮ್ಮೂಢ ಸಜ್ಜಂತೆ ಗುಣಕರ್ಮಸು ತಾನ್ ಅಕೃತ್ಸ್ನ ವಿದೋ ಮಂಧಾನ್ ಕೃತ್ಸ್ನ ವಿನ್ನ ವಿಚಾಲಯೇತ್. ಪ್ರಕೃತಿ ಗುಣಗಳಿಂದ ಮೂಢರಾದ ಅಜ್ಞಾನಿಗಳು ಸಂಪೂರ್ಣವಾಗಿ ಐಹಿಕ ಚಟುವಟಿಕೆಗಳಲ್ಲಿ ತನ್ಮಯರಾಗುತ್ತಾರೆ. ಕೆಲಸ ಮಾಡುವವರ ಅಜ್ಞಾನದಿಂದ ಈ ಕರ್ತವ್ಯಗಳು ಕೆಳಮಟ್ಟವನಾದರೂ ವಿವೇಕಿಗಳು ಅವರನ್ನು ವಿಚಲಗೊಳಿಸಲು ಪ್ರಯತ್ನಿಸಬಾರದು. ಮಯಿ ಸರ್ವಾಣಿ ಕರ್ಮಾಣಿ ಸನ್ನದ್ಯ ಆಧ್ಯಾತ್ಮ ಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ. ಆದುದರಿಂದ ಅರ್ಜುನ, ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಂಡು ಫಲಾಪೇಕ್ಷೆ ಇಲ್ಲದೆ, ಒಡೆತನದ ಭಾವವಿಲ್ಲದೆ, ಜಡತ್ವವಿಲ್ಲದೆ ಯುದ್ಧ ಮಾಡು. ಸೊ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇರೋದು, ಪ್ರತಿಯೊಬ್ಬರು ತಮ್ಮ ಗುಣಗಳಿಂದ ಕೆಲಸ ಮಾಡಲೇಬೇಕು. ಸೊ ಹಾಗಾಗಿ ನಿನ್ನ ವಿದ್ಯುಕ್ತ ಕರ್ಮ ಕ್ಷತ್ರಿಯನಾದ್ದರಿಂದ ನೀನು ಯುದ್ಧ ಮಾಡು ನೀನು ಅಂತ ಹೇಳ್ತಾರೆ. ನನಗೆ ಅರ್ಪಿಸಿ ನನಗೋಸ್ಕರ ಮಾಡು ಅಂತ ಕೃಷ್ಣ ಇಲ್ಲಿ ತನ್ನ ಆದೇಶವನ್ನು ಕೊಡ್ತಾ ಇರೋದು. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠತಿ ಮಾನವ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿ. ನನ್ನ ಅಪ್ಪಣೆಗೆ ಅನುಸಾರವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಈ ಬೋಧನೆಯನ್ನು ಅಸೂಯೆ ಇಲ್ಲದೆ ಶ್ರದ್ಧೆಯಿಂದ ಅನುಸರಿಸುವವರು ಕರ್ಮಫಲದ ಬಂಧನದಿಂದ ಮುಕ್ತರಾಗುತ್ತಾರೆ. ಏತದ್ ಅಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ್ ಅಚೇತಸಃ. ಯಾರು ಅಸೂಯೆಯಿಂದ ಈ ಬೋಧನೆಗಳನ್ನು ಅಲಕ್ಷಿಸುವರೋ ಮತ್ತು ಅವನ್ನು ಅನುಸರಿಸುವುದಿಲ್ಲವೋ ಅವರು ಯಾವ ತಿಳುವಳಿಕೆಯೂ ಇಲ್ಲದವರು, ವಿಮೂಢರು ಎಂದು ಭಾವಿಸಬೇಕು. ಪರಿಪೂರ್ಣತೆಗಾಗಿ ಅವರು ಪಡುವ ಶ್ರಮವೆಲ್ಲ ನಾಶವಾಗುವವು. ಸೊ ಆಕ್ಚುಲಿ ಭಗವಂತನ ಈ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಇದು ನಮಗೆ ಮತ್ತೊಂದು ಅವಕಾಶ. ನಾವು ಭಗವಂತನ ನಿತ್ಯ ಸೇವಕರು, ನಿತ್ಯ ಸ್ಥಿತಿಯನ್ನು ನಾವು ಭಗವಂತನ ವಿರೋಧವಾಗಿ ನಾವು ಈ ಭೌತಿಕ ಜಗತ್ತಿಗೆ ವರ್ಗಾವಣೆಗೊಂಡಿದ್ದೇವೆ. ಹೇಗೆ ಒಂದು ನಗರದಲ್ಲಿ ಕೆಲವು ಜನ ಆ ಕಾನೂನನ್ನು ಪಾಲನೆ ಮಾಡದೆ ಅವರಿಗೆ ಕಾರಾಗೃಹದಲ್ಲಿ ಹಾಕ್ತಾರೋ, ಹಾಗೆ ನಮ್ಮ ಮೂಲವಾಗಿ ನಾವು ಭಗವದ್ಧಾಮಕ್ಕೆ ಸೇರಿದವರು ಪ್ರತಿಯೊಂದು ಜೀವಾತ್ಮರು ಭಗವಂತನ ವಿರೋಧಿಸಿ ನಾವು ಈ ಭೌತಿಕ ಜಗತ್ತಿಗೆ ಬಂದಿದ್ದೇವೆ. ಸೊ ಭಗವಂತನ ಇಲ್ಲಿ ಹೇಗೆ ಕೊಟ್ಟಿದ್ದಾನೆ ಅಂದ್ರೆ ವೇದ ನಿಯಮಗಳು, ಇದರ ಮೂಲಕ ನಮಗಿರುವ ಇಂದ್ರಿಯ ಸುಖವನ್ನು ನಾವು ಅನುಭವಿಸ್ಬೋದು ಕ್ರಮೇಣವಾಗಿ. ನಂತರ ನಾವು ಭಗವಂತನ ಸೇರ್ಲಿಕ್ಕೆ ನಾವು ಮೋಕ್ಷದ ಹತ್ರ ಧರ್ಮ ಅರ್ಥ ಕಾಮ ಮೋಕ್ಷ ಈ ರೀತಿಯಲ್ಲಿ ಕ್ರಮೇಣವಾಗಿ ನಮಗೆ ಏನು ಒಂದು ಭಗವಂತನ ಬಿಟ್ಟು ನಮಗೆ ಆನಂದಿಸಬೇಕು ಅಂತ ಒಂದು ಇದಿದೆ, ಇಂದ್ರಿಯ ಸುಖದ ಬಯಕೆ ಇದೆ, ಅದನ್ನು ಪೂರೈಕೆ ಮಾಡ್ಬೋದು ಮೊದಲಿಗೆ. ಕೊನೆಗೆ ಇದನ್ನೆಲ್ಲ ಬಿಟ್ಟು ಭಗವಂತನನ್ನ ಶರಣಾಗತಿ ಭಗವದ್ಧಾಮ ಹೋಗುವ ರೀತಿಯಲ್ಲಿ ಭಗವಂತನ ಮಾಡಿರೋದು. ಸೊ ಹಾಗೆ ಇದರ ತಿಳಿವಳಿಕೆ ಇಲ್ಲದೆ ನಾವು ಭಗವಂತ ಯಾರು, ನಾನು ಯಾರು, ನನಗೇನು ಸಂಬಂಧ ಇಲ್ಲ, ನನ್ನ ಇಚ್ಛೆಯಂತೆ ನನ್ನ ಇಷ್ಟವಂತೆ ನಾನು ಮಾಡ್ತೇನೆ ಅಂತ ಮಾಡಿದ್ರೆ ಕೃಷ್ಣ ಹೇಳೋದು ಇದೆಲ್ಲ ವ್ಯರ್ಥವಾಗುತ್ತೆ, ಎಲ್ಲ ನಾಶವಾಗುತ್ತೆ ನಮ್ಮ ಇದು ಅಂತ ಹೇಳ್ತಾ ಇರೋದು. ಸದೃಶಂ ಚೇಷ್ಟತೆ ಸ್ವಸ್ಯ ಪ್ರಕೃತಿರ್ ಜ್ಞಾನಮಾವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಪ್ರತಿಯೊಬ್ಬನು ತಾನು ತ್ರಿಗುಣಗಳಿಂದ ಪಡೆದ ಸ್ವಭಾವಕ್ಕೆ ಅನುಗುಣವಾಗಿ ನಡೆಯುತ್ತಾನೆ.
ಆದ್ದರಿಂದ ತಿಳಿವಳಿಕೆಯುಳ್ಳವನು ಕೂಡ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯ ನಡೆಸುತ್ತಾನೆ. ನಿಗ್ರಹದಿಂದ ಫಲವೇನು? ಸೊ ನಮಗೆಲ್ಲರೂ ಗೊತ್ತು ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಮಾಡಬಾರ್ದು ಇದು ಅಂತ. ಆದ್ರೂ ಕೂಡ ನಮಗೆ ಒತ್ತಾಯದಿಂದ ನಾವು ಕಾರ್ಯಗಳನ್ನು ಮಾಡ್ತೇವೆ, ಒಂದು ಪಾಪ ಕಾರ್ಯಗಳನ್ನು ಮಾಡ್ಬೋದು. ಸೊ ಆ ರೀತಿಯಲ್ಲಿ ಕೃಷ್ಣ ಇದು ಗುಣದ ಪ್ರಭಾವದಲ್ಲಿ ಆಗತ್ತೆ ಅಂತ ಇದು ಅರ್ಜುನ ಈಗ ಪ್ರಶ್ನೆ ಮಾಡೋದು ಕೇಳೋಣ ಇದ್ರ ಬಗ್ಗೆ. ಪ್ರಾಪಂಚಿಕ ಮಟ್ಟದಲ್ಲಿ ಒಬ್ಬ ಮನುಷ್ಯನು ಅತ್ಯುನ್ನತ ಶಿಕ್ಷಣವನ್ನು ಪಡೆಯಬಹುದು. ಆದರೂ ಸಾತ್ವಿಕ ಜ್ಞಾನದಿಂದ ಮಾತ್ರವೇ ಅಥವಾ ದೇಹವನ್ನು ಆತ್ಮದಿಂದ ಬೇರ್ಪಡಿಸುವುದರಿಂದ ಮಾತ್ರವೇ ಅವನ ಮಾಯೆಯ ಗೋಜಿನಿಂದ ತಪ್ಪಿಸಿಕೊಳ್ಳಲಾರ. ಆಧ್ಯಾತ್ಮಿಕತೆಯ ಶಾಸ್ತ್ರದಲ್ಲಿ ಬಹು ಪರಿಣತರೆಂದು ಹೊರಗೆ ತೋರಿಸಿಕೊಂಡು ಆಧ್ಯಾತ್ಮಿಕ ಜೀವಿಗಳೆಂದು ಕರೆಸಿಕೊಳ್ಳುವವರು ಎಷ್ಟೋ ಮಂದಿ, ಆದರೆ ಅಂತರಂಗದಲ್ಲಿ ಅಥವಾ ಗುಟ್ಟಾಗಿ ಅವರು ಸಂಪೂರ್ಣವಾಗಿ ಪ್ರಕೃತಿ ಗುಣಗಳಿಗೆ ಅಧೀನರಾಗಿರುತ್ತಾರೆ. ಈ ಗುಣಗಳನ್ನು ಅವರು ದಾಟಲಾರರು. ಅಧ್ಯಯನದ ದೃಷ್ಟಿಯಿಂದ ಒಬ್ಬ ಮನುಷ್ಯ ಬಹು ದೊಡ್ಡ ವಿದ್ವಾಂಸನಾಗಿರಬಹುದು, ಆದರೆ ಐಹಿಕ ಪ್ರಕೃತಿಯೊಡನೆ ಬಹುಕಾಲ ಸಹವಾಸ ಮಾಡುವುದರಿಂದ ಆತನು ಬಂಧನದಲ್ಲಿರುತ್ತಾನೆ. ಐಹಿಕ ಅಸ್ತಿತ್ವದ ದೃಷ್ಟಿಯಿಂದ ಮನುಷ್ಯನು ತನಗೆ ವಿಧಿಸಿದ ಕರ್ತವ್ಯಗಳಲ್ಲಿ ತೊಡಗಿರಬಹುದು, ಆದರೂ ಕೃಷ್ಣ ಪ್ರಜ್ಞೆಯು ಆತನು ಐಹಿಕ ತೊಡಕಿನಿಂದ ಬಿಡುಗಡೆ ಹೊಂದಲು ನೆರವಾಗುತ್ತದೆ. ಆದುದರಿಂದ ಸಂಪೂರ್ಣ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸುವವರೆಗೆ ಮನುಷ್ಯನು ತನ್ನ ವೃತ್ತಿಯ ಕರ್ತವ್ಯಗಳನ್ನು ಬಿಡಬಾರದು. ಯಾರೂ ಇದ್ದಕ್ಕಿದ್ದಂತೆ ತನ್ನ ನಿಯತ ಕರ್ತವ್ಯಗಳನ್ನು ತ್ಯಜಿಸಿ ಕೃತಕವಾಗಿ ಯೋಗಿ ಅಥವಾ ಆಧ್ಯಾತ್ಮಿಕವಾದಿ ಎಂದು ಕರೆಸಿಕೊಳ್ಳಬಾರದು. ತನ್ನ ಸ್ಥಾನದಲ್ಲೇ ಉಳಿದು ಹೆಚ್ಚಿನ ಶಿಕ್ಷಣ ಪಡೆದವರ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ಪ್ರಯತ್ನಿಸುವುದು ಉತ್ತಮ. ಹೀಗೆ ಮನುಷ್ಯನು ಕೃಷ್ಣನ ಮಾಯೆಯ ಹಿಡಿತದಿಂದ ಪಾರಾಗಬಹುದು. ಇಂದ್ರಿಯಸ್ಯೇಂದ್ರಿಯಾರ್ಥೇ ರಾಗ ದ್ವೇಷ ವ್ಯವಸ್ಥಿತೋ ತಯೋರ್ನ ವಶಂ ಆಗಚ್ಚೆ ತೌ ಹ್ಯಸೌ ಪರಿಪಂತಿನೋ. ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಗದ್ವೇಷಗಳನ್ನು ನಿಯಂತ್ರಿಸುವ ತತ್ವಗಳಿವೆ. ಮನುಷ್ಯನು ಇಂತಹ ರಾಗದ್ವೇಷಗಳ ವಶನಾಗಬಾರದು, ಏಕೆಂದರೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅವು ಅಡ್ಡಿಗಳು. ಸೊ ಇಲ್ಲಿ ಆಚಾರ್ಯರು ಹೀಗೆ ವೈದಿಕ ಇದರಲ್ಲಿ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸೊ ಹಾಗೆ ವ್ಯವಸ್ಥಿತವಾಗಿದೆ. ಮೊದಲಿಗೆ ಬ್ರಹ್ಮಚಾರಿಯ ಜೀವನ, ನಮಗೆ ಒಂದು ತರಬೇತಿ ಒಂದು ಚಿಕ್ಕ ವಯಸ್ಸಿನಲ್ಲಿ. ಸೊ ನಂತರ ಗೃಹಸ್ಥಾಶ್ರಮ ಪ್ರವೇಶ ಆಗೋದು. ಸೊ ಹಾಗೆ ಬ್ರಹ್ಮಚಾರಿ ಜೀವನದಲ್ಲಿ ಕಲಿತ ಜ್ಞಾನದ ವಿದ್ಯೆಯಿಂದ ಗೃಹಸ್ಥ ಜೀವನದಲ್ಲಿ ಕೂಡ ಅದು ಧಾರ್ಮಿಕವಾಗಿ ನಡೆಸ್ಕೊಂಡು ಹೋಗೋದು. ನಂತರ ವಾನಪ್ರಸ್ಥ, ಹಾಗೇ ಗೃಹಸ್ಥನಾಗೆ ಇರೋದಂತಲ್ಲ, ಮತ್ತೆ ವಾನಪ್ರಸ್ಥ, ಮತ್ತೆ ಅವರು ನಿವೃತ್ತಿ ಅವರು ಇನ್ನೂ ಆಧ್ಯಾತ್ಮಿಕ ಕ್ರಿಯೆಯಲ್ಲಿ ತೊಡಗೋದು. ನಂತರ ಸನ್ಯಾಸ. ಸೊ ಹೀಗೆ ವೈದಿಕ ವಿಧಾನದಲ್ಲಿ ಕ್ರಮೇಣವಾಗಿ ನಾವು ಪರಿಪೂರ್ಣತೆ ಪಡೆಯೋದಕ್ಕೆ ಒಂದು ತರಬೇತಿ ಇದೆ. ಅದು ಆಧ್ಯಾತ್ಮಿಕವಾದ ನಮ್ಮ ಪೂರ್ಣತೆಯನ್ನು ಸಾಧಿಸೋದಕ್ಕೆ ಆ ಒಂದು ವ್ಯವಸ್ಥೆ ಇದೆ. ಬ್ರಹ್ಮಚಾರಿ ಇವತ್ತು ಶಿಕ್ಷಣ ಇಲ್ಲ ನಮಗೆ, ಇಲ್ಲ ಅಂದ್ರೆ ಆಕ್ಚುಲಿ ವೈದಿಕ ಶಿಕ್ಷಣ ಅಂದ್ರೆ ಮೊದಲಿಗೆ ಬ್ರಹ್ಮಚರ್ಯ, ನಂತರ ಗೃಹಸ್ಥ, ನಂತರ ವಾನಪ್ರಸ್ಥ, ಸನ್ಯಾಸ. ಇದು ಕ್ರಮೇಣವಾಗಿ ಇರೋದಿದು. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾಭಯಃ. ತನ್ನ ನಿಯತ ಕರ್ತವ್ಯಗಳನ್ನು ತಪ್ಪಾಗಿಯಾದರೂ ನಿರ್ವಹಿಸುವುದು ಪರಧರ್ಮವನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಉತ್ತಮವಾದದ್ದು. ಸ್ವಧರ್ಮದಲ್ಲಿ ನಾಶವು ಮತ್ತೊಬ್ಬರ ಧರ್ಮವನ್ನು ಆಚರಿಸುವುದಕ್ಕಿಂತ ಉತ್ತಮ, ಏಕೆಂದರೆ ಪರಧರ್ಮವು ಭಯಂಕರವಾದದ್ದು. ಸೊ ಪ್ರತಿಯೊಬ್ಬರು ಒಂದು ಸಮಯದಲ್ಲಿ ನಮಗೆ ನಮ್ಮ ಕರ್ತವ್ಯಗಳು, ಕರ್ಮಗಳು ಗೊತ್ತಾಗುತ್ತೆ, ಅದನ್ನು ನಡೆಸ್ಕೊಂಡು ಹೋಗ್ಬೇಕು. ಅದು ಬಿಟ್ಬಿಟ್ಟು ನಾವು ಅವ್ರು ಮಾಡೋದು ನಾನು ಮಾಡಿದ್ರೆ ನನ್ನ ಚೆನ್ನಾಗಿ ಮಾಡ್ಬೋದಾಗಿತ್ತು, ಇಲ್ಲ. ನಾವು ಪ್ರತಿಯೊಬ್ಬರು ಎಲ್ಲೆಲ್ಲಿದ್ದೇವೆ ಆ ಸ್ಥಿತಿಯಲ್ಲೇ ನಾವು ನಮ್ಮ ಪರಿಪೂರ್ಣತೆ ಪಡೆದು ಪ್ರಯತ್ನ ಪಡಬೇಕು. ಸೊ ಅರ್ಜುನನು ಇಲ್ಲಿ ಕ್ಷತ್ರಿಯನಾಗಿ ಯುದ್ಧ ಮಾಡೋದ್ರಲ್ಲಿ ಕೃಷ್ಣ ಹೇಳ್ತಾ ಇರೋದು, ನೀನು ಬ್ರಾಹ್ಮಣನ ಕರ್ತವ್ಯವಾಗಿ ನೀನು ಅಹಿಂಸೆ, ನೀನು ಸನ್ಯಾಸಿ ಆಗೋದು ಅದು ಮಾಡೋ ಅಗತ್ಯ ಇಲ್ಲ, ನೀನು ಕ್ಷತ್ರಿಯ ಧರ್ಮವನ್ನು ಆಚರಿಸು ಅಂತ ಹೇಳ್ತಾರೆ. ಆಕ್ಚುಲಿ ವೈದಿಕ ಕಾಲದಲ್ಲಿ ಈಗ ಬ್ರಾಹ್ಮಣರಾದವರು 4 ಸ್ವೀಕರಿಸ್ತಾ ಇದ್ರು. ಮೊದಲಿಗೆ ಬ್ರಹ್ಮಚರ್ಯ, ನಂತರ ಗೃಹಸ್ಥ, ನಂತರ ವಾನಪ್ರಸ್ಥ, ಕೊನೆಗೆ ಸನ್ಯಾಸಿ ಆಗ್ತಾ ಇದ್ರು. ಕ್ಷತ್ರಿಯರು ಕೆಲಸ ಮಾಡೋರು ಬ್ರಹ್ಮಚರ್ಯ ತರಬೇತಿ ಆಗ್ತಾ ಇತ್ತು ಗುರುವಿನ ಆದೇಶದಲ್ಲಿ, ನಂತರ ಗೃಹಸ್ಥರಾಗ್ತಾ ಇದ್ರು, ಆಮೇಲೆ ಹೆಚ್ಚಾಗಿ ವನಪ್ರಸ್ಥ ಅಷ್ಟೇ, ಸನ್ಯಾಸಕ್ಕೆ ಹೋಗ್ತಾ ಇರಲಿಲ್ಲ ಅವರು. ನಂತರ ವೈಶ್ಯರಾಗಿ ಇರೋರು ಅವರು ಬ್ರಹ್ಮಚರ್ಯ ಸ್ವಲ್ಪ, ಅದು ಕೂಡ ಹೆಚ್ಚಾಗಿಲ್ಲ ಹೇಳೋದು, ಇಮಿಡಿಯೇಟ್ ಅವರು ಗೃಹಸ್ಥಾಶ್ರಮಕ್ಕೆ ಪ್ರವೇಶಗೊಳ್ತಾ ಇದ್ರು. ಇನ್ನೊಂದು ಇದ್ರು ಅಷ್ಟು ತರಬೇತಿ ಆಗೋದಲ್ಲ ಅಂದ್ರೆ ಅವ್ರಿಗೆ ಒಂದೇ ಆಶ್ರಮ ಗೃಹಸ್ಥಾಶ್ರಮ ಅಂತ ಇರ್ತಾ ಇತ್ತು. ಇದು ವೈದಿಕ ಕಾಲದಲ್ಲಿ ವ್ಯವಸ್ಥಿತವಾಗಿ ಇರೋ ಒಂದು ಇದು ವಿಭಾಗ. ಎನಿವೆ, ಈಗ ನಾವು ಅದೆಲ್ಲ ಮತ್ತೆ ವಾಪಸ್ ತರಬೇಕು ಅಂತಲ್ಲ, ಆದ್ರೆ ಎಲ್ಲಿದ್ದರೂ ಕೂಡ ನಮ್ಮ ವಿದ್ಯುಕ್ತ ಕರ್ಮವನ್ನು ಮುಂದುವರಿಸ್ಕೊಂಡು ಹೋಗೋದು ಬೆಟರ್. ಭಗವಂತನ ಭಕ್ತಿಯನ್ನು ನಾವು ಅದರಲ್ಲಿ ಸೇರಿಸ್ಕೊಳ್ಬೇಕು, ಅದು ಮುಖ್ಯವಾದದ್ದು. ಅರ್ಜುನ ಉವಾಚ ಅತಖೇನ ಪ್ರಯುಕ್ತೋ ಅಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಅರ್ಜುನನು ಹೇಳುತ್ತಾನೆ, ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ?
ಸೊ ಇದು ಪಾಪ ಕಾರ್ಯಗಳು ನಮ್ಮ ಕೈಯಿಂದ ಆಗೋದು ಇದು ಯಾವ ಪ್ರಭಾವದಲ್ಲಿ ಆಗತ್ತೆ ನಮಗೆ ಗೊತ್ತು, ಇದು ಮಾಡಬಾರದು ಅಂತ ಮನಸ್ಸು ಇಂದ್ರಿಯಗಳು ಇದು ತಪ್ಪು, ಇದು ಆಗ್ಬಾರ್ದು ಈ ರೀತಿಯಲ್ಲಿ, ಆದ್ರೂ ಕೂಡ ಅದಾಗುತ್ತೆ. ಅದು ಯಾಕೆ ಅಂದ್ರೆ ಕೃಷ್ಣ ಇಲ್ಲಿ ಹೇಳೋದು ರಜೋಗುಣ ಅನ್ನೋದ್ರಿಂದಲೇ ಇದು ಆಗುತ್ತೆ ಅಂತ ಕೃಷ್ಣ ಹೇಳ್ತಾರೆ. ಸತ್ವ ರಜಸ್ ತಮಸ್ 3 ಗುಣಗಳಲ್ಲಿ ರಜೋಗುಣ ತಮೋಗುಣ ಇದು ತುಂಬಾ ಅಪಾಯಕಾರಿ ಗುಣಗಳು, ಇದು ಕೆಳ ಹಂತಗಳು. ಇದು ನಮ್ಮನ್ನು ಮತ್ತೆ ಮತ್ತೆ ನಮಗೆ ಒಂದು ಭ್ರಾಂತಿಯಲ್ಲಿ ಒಂದು ದೇಹದ ಭಾವನೆ ತೊಡಗಿಸುತ್ತೆ. ಕಾಮಯೇಷ ಕ್ರೋಧಹೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಂ ಇಹ ವೈರಿಣ. ದೇವೋತ್ತಮ ಪರಮಪುರುಷನು ಹೇಳಿದನು, ಅರ್ಜುನ ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣವಾಗುತ್ತದೆ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ಸೊ ಇದು ಕಾಮ ಅನ್ನೋದು ಆಕ್ಚುಲಿ ಇದು ಮೂಲವಾಗಿ ಇದು ನಮಗೂ ಭಗವಂತನಿಗಿರುವ ಸಂಬಂಧದಲ್ಲಿ ಪ್ರೇಮ. ಸೊ ಇದು ನಾವು ಇದು ಈಗ ಕಾಮ ಕಾಮ ಅಂತ ನಾವು ಏನು ಕೇಳ್ತೇವೆ, ಇದು ಲವ್ ಅಂತ ಹೇಳ್ತೇವೆ. ಆಕ್ಚುಲಿ ಇದು ಲವ್ ಅನ್ನೋದು ಭಗವಂತನೊಟ್ಟಿಗೆ ಪ್ರತಿ ಜೀವಿಗೆ ಆತ್ಮಕ್ಕೆ ಇರುವುದು, ಅದು ಪ್ರೇಮ ಅಂತ ಕರೆಯೋದು. ಅದು ಭೌತಿಕವಾಗಿ ಅದು ಚೇಂಜ್ ಆದಾಗ ಅದು ಕಾಮವಾಗುತ್ತೆ, ಅದು ಲಸ್ಟ್ ಅಂತ ಹೇಳ್ತೇವೆ ಆಕ್ಚುಲಿ ಇಂಗ್ಲಿಷ್ನಲ್ಲಿ. ಆಕ್ಚುಲಿ ಶುದ್ಧ ಪ್ರೇಮ ಅನ್ನೋದು ಭೌತಿಕ ಜಗತ್ತಿನಲ್ಲಿ ಇಲ್ಲ. ಪ್ರತಿಯೊಂದು ಜೀವಿ ಇನ್ನೊಂದು ಜೀವಿಗೆ ಅದು ಅವರಿಂದ ಏನೋ ಲಾಭ ಪಡೆಯೋ ಒಂದು ಉದ್ದೇಶದಿಂದ ಅವರು ಅವರ ಒಂದು ಇದನ್ನು ವ್ಯಕ್ತಪಡಿಸೋದು, ಪ್ರೇಮವನ್ನು ಕಾಮವನ್ನು ವ್ಯಕ್ತಪಡಿಸೋದು. ಇಲ್ಲ ಅಂದ್ರೆ ಪ್ರತಿಯೊಬ್ಬರು ಇನ್ನೊಬ್ಬರನ್ನ ಉಪಯೋಗಿಸ್ತಾರೆ ಈ ಜಗತ್ತಿನಲ್ಲಿ. ಆದ್ರೆ ಭಗವಂತನೊಟ್ಟಿಗೆ ಪ್ರತಿ ಜೀವಿಗಿರೋದು ಆ ಸಂಬಂಧ ಅಲ್ಲ. ಆ ಜೀವಿಗೆ ಭಗವಂತನಿಗೆ ಒಂದು ನಿಸ್ವಾರ್ಥದಿಂದ ಸೇವೆ ಮಾಡುವ ಒಂದು ಭಾವನೆ ಇದೆ, ಭಗವಂತನ ಸಂತೋಷ ಮಾಡುವ ಒಂದು ಭಾವನೆ ಇದೆ, ಅದಕ್ಕೆ ಪ್ರೇಮ ಅಂತ ಕರೆಯೋದು. ಅದನ್ನ ಮರ್ತಿರೋದ್ರಿಂದ ಅದು ಈ ಜಗತ್ತಿನಲ್ಲಿ ಕಾಮವಾಗಿ ಅದು ಕಾಣಿಸ್ಕೊಳ್ತಾ ಇದೆ. ನಾವು ಇನ್ನೊಂದು ಜೀವಿಯನ್ನು ನಾವು ಉಪಯೋಗಿಸಿ ಹೇಗೆ ನನ್ನ ಆನಂದವನ್ನು ಪಡಿಬೇಕು ಅಂತ ನಾನು ಪ್ರಯತ್ನ ಪಡ್ತೇನೆ. ಪ್ರತಿಯೊಬ್ಬರು ಅದೇ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅದರಲ್ಲಿ ಏನಾದರೂ ಒಂದು ಅಡಚಣೆ ಬಂದ್ರೆ ನಾವು ಅದನ್ನು ಬಿಟ್ಬಿಡ್ತೇವೆ, ಅವರು ನಮಗೆ ಸಂಬಂಧ ಇಲ್ಲ. ಆದ್ರೆ ನಿತ್ಯವಾಗಿ ಪ್ರತಿ ಜೀವಿಗೆ ಭಗವಂತನೊಟ್ಟಿಗೆ ನಿತ್ಯವಾದ ಸಂಬಂಧ ಇದೆ, ಅದು ಪ್ರೇಮ ಸಂಬಂಧ ಅಂತ ಹೇಳೋದು. ಸೊ ಅದು ಏನ್ ಹೇಳ್ತಾ ಇರೋದು, ಆತ್ಮೇಂದ್ರಿಯ ಪ್ರೀತಿವಾಂಚ ದಾರೇನಾಂ ಪ್ರೇಮ್, ಕೃಷ್ಣೇಂದ್ರಿಯ ಪ್ರೀತಿವಾಂಚ ದಾರೇನಾಂ ಪ್ರೇಮ್, ಆತ್ಮೇಂದ್ರಿಯ ಪ್ರೀತಿವಾಂಚ ದಾರೇನಾಂ ಕಾಮ್. ಸೊ ಇದು ಪದ, ಇದು ಶಾಸ್ತ್ರ ಹೇಳೋದಂದ್ರೆ ಕೃಷ್ಣನ ಇಂದ್ರಿಯ ತೃಪ್ತಿಗೋಸ್ಕರ ಮಾಡೋ ಕೆಲಸ, ಮಾಡೋ ಒಂದು ಚಟುವಟಿಕೆ ಪ್ರೇಮ ಅಂತ ಕರೀತಾರೆ. ಅದು ನಮ್ಮ ಸ್ವಾರ್ಥಕ್ಕೆ ಅಂತ ಮಾಡಿದಾಗ ಅದು ಕಾಮ ಅಂತ ಕರೀತಾರೆ. ಸೊ ಈಗ ಭೌತಿಕವಾಗಿ ಭಗವಂತನ ಮರೆತಿರೋದ್ರಿಂದ ಆ ಪ್ರೇಮ ಭಾವನೆ ಕಾಮವಾಗಿ ಬಂದಿದೆ. ಸೊ ಮತ್ತೆ ನಾವು ಈ ಸಂಪೂರ್ಣ ಈ ಧರ್ಮದ ಆಚರಣೆಯಿಂದ ಉದ್ದೇಶ ಏನಂದ್ರೆ ಈ ಕಾಮ ಭಾವನೆಯಿಂದ ಪ್ರೇಮ ಭಾವನೆಗೆ ಬರಬೇಕು. ಸೊ ಭಗವಂತನ ಕೇಂದ್ರವಾಗಿ ಭಗವಂತನ ಮೂಲಕ ನಾವು ಯಾರನ್ನು ಕೂಡ ಪ್ರೇಮಿಸ್ಬೋದು. ಅದನ್ನ ಭಗವಂತನ ಮೂಲಕ ಇಲ್ಲದೆ ಆಗೋದಿಲ್ಲ, ಯಾಕಂದ್ರೆ ಭಗವಂತನೇ ಕೇಂದ್ರ. ಅವನ ಕೇಂದ್ರ ಹೇಗೆ ಒಂದು ಮರಕ್ಕೆ ಒಂದು ಬುಡ, ಒಂದು ಬೇರುಗಳೇ ಮೂಲ, ಅದರ ಮೂಲಕ ನಾವು ಎಲ್ಲದಕ್ಕೂ ನೀರನ್ನು ಕೊಡ್ತೇವೆ. ಇಲ್ಲಾಂದ್ರೆ ದೇಹದಲ್ಲಿ ಒಂದು ಹೊಟ್ಟೆಯ ಮೂಲಕ ಎಲ್ಲದರ ಒಂದು ಪೋಷಣೆ ಆಗತ್ತೆ, ಅದೇ ಕೇಂದ್ರ. ಸೊ ಆ ರೀತಿಯಲ್ಲಿ ಭಗವಂತನು ನಮ್ಮ ಎಲ್ಲರ ಕೇಂದ್ರ. ಕೃಷ್ಣ ಮೂಲಕ ನಾವು ಇನ್ನೊಬ್ಬರಿಗೆ ನಾವು ಏನಾದ್ರೂ ಸಹಾಯ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಅವನ ಮರೆತೇನೋ ಮಾಡೋದು ಅದು ಕಾಮ ಆಗಿ ಅದು ಬರುತ್ತದು, ಅದು ಸರಿಯಲ್ಲ ಅದು. ಸೊ ಕೃಷ್ಣ ಇಲ್ಲಿ ಮತ್ತೆ ನಾವು ಕಾಮದಿಂದ ಪ್ರೇಮಕ್ಕೆ ಬರ್ಬೇಕು ನಾವು. ಸೊ ಕಾಮ ಪ್ರೇಮ ಅನ್ನೋದು 2 ಪದಗಳಿದೆ. ಕಾಮ ಅಂದ್ರೆ ನಮ್ಮ ಸ್ವಾರ್ಥಕ್ಕೆ ನಾವು ಭೌತಿಕ ಇಂದ್ರಿಯಗಳನ್ನು ಸಂತೋಷಕ್ಕೋಸ್ಕರ ನಾವು ಮಾಡೋದು. ಪ್ರೇಮ ಅಂದ್ರೆ ಇದನ್ನು ಭಗವಂತನಿಗೆ ಸಂತೋಷ ಮಾಡೋದಕ್ಕೆ ಉಪಯೋಗಿಸೋದು. ಸೊ ಮೂಲವಾಗಿ ಪ್ರತಿ ಜೀವಿಗೆ ಇರೋದು ಪ್ರೇಮ. ಆದರೆ ಇವತ್ತು ಈ ಭೌತಿಕ ಗುಣಗಳ ಪ್ರಭಾವದಲ್ಲಿ ನಮಗೆ ಇರೋದು ಕಾಮ. ಸೊ ನಾವು ಕಾಮವನ್ನು ಮತ್ತೆ ಪ್ರೇಮವಾಗಿ ನಾವು ಬದಲು ಮಾಡ್ಬೇಕು ನಾವು. ಸೊ ಹೀಗೆ ಧೂಮೇನಾವ್ರಿಯತೆ ವಹ್ನಿರ್ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಸ್ತಥಾ ತೇನೇದಮಾವೃತಂ. ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನು ಮುಚ್ಚುತ್ತದೆ. ಸೊ ಕೃಷ್ಣ ಈ ರೀತಿಯಲ್ಲಿ ಈ ಕಾಮ ಅನ್ನೋದು ಕಾಮರೋಗ, ನಮ್ಮ ಹೃದ್ರೋಗ ಕಾಮ ಅಂತ ಹೇಳೋದು. ಪ್ರತಿಯೊಬ್ಬರಿಗೂ ಈ ಕಾಮರೋಗ ನಮಗಿದೆ, ಇದು ಹೃದಯ ರೋಗ, ಹಾರ್ಟ್ ಡಿಸೀಸ್ ನಮಗೆ. ಸೊ ಕೃಷ್ಣ ಹೇಳ್ತಾ ಇರೋದು ಇದು ಹೆಚ್ಚು ಪ್ರಮಾಣದಲ್ಲಿ ಇರೋದು ಹೇಗೆ ಅಂದ್ರೆ ಇದು ತಮೋಗುಣದಲ್ಲಿ ಹೆಚ್ಚು ಪ್ರಮಾಣ. ತಮೋಗುಣದಲ್ಲಿ ಇದ್ದಾಗ ಸಂಪೂರ್ಣ ಅಂಧಕಾರ. ಈಗ ಹೇಳ್ತಾರೆ ಹೇಗೆ ಅಂದ್ರೆ ಇಲ್ಲಿ ಉದಾಹರಣೆ ಕೊಡ್ತಾ ಇರೋದು ಕೃಷ್ಣ, ಗರ್ಭಕೋಶದಲ್ಲಿ ಇರುವ ಭ್ರೂಣ, ಒಂದು ತಾಯಿಯ ಗರ್ಭದಲ್ಲಿ ಆ ಶಿಶು ಇರೋದು ತುಂಬಾ ಅಸಹಾಯ ಸ್ಥಿತಿಯಲ್ಲಿದೆ. ಅದಕ್ಕೆ ಏನೋ ಒಂದು ಪರಿಹಾರ ಇಲ್ಲ, ಅದು ಹುಟ್ಟಿದ ಮೇಲೆ ಅದಕ್ಕೆ ಸ್ವತಂತ್ರ. ಸೊ ಆ ರೀತಿಯಲ್ಲಿ ಈ ತಮೋಗುಣದಲ್ಲಿ ಕಾಮ ಅಂದ್ರೆ ನಮ್ಮನ್ನು ಹೇಗೆ ಹಿಡಿತದಲ್ಲಿ ಹಿಡಿಯುತ್ತೆ ಅಂದ್ರೆ ನಾವು ಅಸಹಾಯವಾಗಿ ನಿಸ್ಸಹಾಯಕವಾಗಿ ಒಂದು ಪಾಪ ಕಾರ್ಯವನ್ನು ಮಾಡ್ಬೇಕಾಗತ್ತೆ. ಇವಾಗ ಹೇಳ್ಬೇಕಂದ್ರೆ ಯಾರೊಬ್ಬ ಡ್ರಗ್ ಅಡಿಕ್ಟ್ಸ್ ನೋಡ್ತೇವೆ ನಾವು. ಸೊ ಅವ್ರಿಗೆ ಮನಸ್ಸು ಗೊತ್ತು, ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಆದ್ರೆ ಅವರು ಅಸಹಾಯಕರು. ಎಷ್ಟು ರೀತಿಯಲ್ಲಿ ಈ ಗುಣ ತಮೋಗುಣ ಅನ್ನೋದು ಅವರನ್ನು ಆವರಿಸಿದೆ ಅಂದ್ರೆ ಅವ್ರಿಗೆ ಅಷ್ಟು ನೋವಾಗುತ್ತೆ. ಆ ಸಿರಿಂಜ್ ಇಟ್ಕೊಂಡು ಅವ್ರು ಇಲ್ಲಿ ಚುಚ್ಚಿ ಅಲ್ಲಿ ಚುಚ್ಚಿ ಎಲ್ಲ ಕಡೆ
ಆಮೇಲೆ ಒಂದೊಂದ್ಸಲ ಅದಕ್ಕೆ ಅವ್ರಿಗೆ ಡ್ರಗ್ಸ್ ತಗೊಳ್ಳಿಕ್ಕೆ ಹಣ ಇರೋದಿಲ್ಲ. ಅವರು ಇಲ್ಲ ಅಲ್ಲಿಂದ ಕಳ್ಳತನ ಮಾಡಿ, ಅಲ್ಲಿಂದ ಪಿಕ್ ಪಾಕೆಟ್ ಮಾಡಿ, ಇನ್ನೊಂದು ಮಾಡಿ, ಯಾಕಂದ್ರೆ ಅವ್ರು ಅಷ್ಟು ನಿಸ್ಸಹಾಯಕವಾಗಿದ್ದಾರೆ. ಆ ಇಂದ್ರಿಯ ಸುಖ ಅನ್ನೋದು ಅವ್ರಿಗೆ ಎಷ್ಟೊಂದು ಇದು ಮಾಡಿಬಿಟ್ಟಿದೆ. ಅಂದ್ರೆ ಅವ್ರ ತಮೋಗುಣದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ, ಅದು ಇಲ್ಲಿ ಹೇಳ್ತಾ ಇರೋದು. ತಮೋಗುಣದಲ್ಲಿ ಆ ಕಾಮ ಅನ್ನೋದು ಅಷ್ಟು ಹೆಚ್ಚಾದಾಗ ಆ ರೀತಿಯ ಒಂದು ವ್ಯವಹಾರ. ರಜೋಗುಣದಲ್ಲಿ ಹೇಗೆ ಅಂದ್ರೆ ಇಲ್ಲಿ ಹೇಳೋದು, ಧೂಳು ಕನ್ನಡಿಯನ್ನು ಮುಚ್ಚಿದ ಹಾಗೆ. ಧೂಳು ಕನ್ನಡಿಯನ್ನು ಮುಚ್ಚಿದೆ ಅಂದ್ರೆ ಕನ್ನಡಿಯ ಒಂದು ಲಾಭ ಪಡೀಲಿಕ್ಕೆ ಆಗಲ್ಲ, ನಮ್ಮ ಒಂದು ಪ್ರತಿಬಿಂಬ ನೋಡ್ಲಿಕ್ಕೆ ಆಗಲ್ಲ. ಆದ್ರೆ ಸ್ವಲ್ಪ ಒಂದು ಬಟ್ಟೆ ತಂದು ಧೂಳನ್ನು ನಾವು ಒರೆಸಿದ್ರೆ ಕನ್ನಡಿಯಲ್ಲಿ ನಮ್ಮ ಇದು ಕಾಣುತ್ತೆ, ಪ್ರತಿಬಿಂಬ ಕಾಣುತ್ತೆ. ಸೊ ಆ ರೀತಿಯಲ್ಲಿ ಸ್ವಲ್ಪ ಕಡಿಮೆಯ ಕಾಮ ರಜೋಗುಣದಲ್ಲಿ ಅಂತ ಕೃಷ್ಣ ಹೇಳ್ತಾರೆ. ತುಂಬಾ ಕಡಿಮೆ ಆದ ಕಾಮ ಹೇಗೆ ಅಂದ್ರೆ ಬೆಂಕಿಯ ಮೇಲೆ ಇರೋ ಹೊಗೆ. ಇವಾಗ ಬೆಂಕಿ ಮೇಲೆ ಹೊಗೆ ಇದ್ದಾಗ ಅದರ ಲಾಭ ಪಡಿಲಿಕ್ಕೆ ಆಗಲ್ಲ, ನಮ್ಗೆ ಕಣ್ಣಿಗೆಲ್ಲ ಒಂದು ಇದು ಬರುತ್ತೆ. ಮತ್ತೆ ನಾವು ಅದನ್ನ ಸ್ವಲ್ಪ ಹೊಗೆಯನ್ನು ಹಾರಿಸಿ ಆ ಬೆಂಕಿ ಬರೋದ್ಮೇಲೆ ಅದರ ಮೇಲೆ ನಾವು ನಿಜವಾದ ಲಾಭವನ್ನು, ಆ ಬಿಸಿಯನ್ನು, ಆ ಒಂದು ಆಹಾರ ಪದಾರ್ಥವನ್ನು ತಯಾರಿ ಮಾಡೋದಾಗ್ಬೋದು, ಲಾಭವನ್ನು ಪಡಿಬಹುದು. ಸೊ ಆ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇರೋದು ಇದು ಸತ್ವಗುಣದಲ್ಲಿರೋ ಕಾಮ. ಎಲ್ಲದರಲ್ಲೂ ಕಾಮ ಇದೆ, ಸತ್ವಗುಣದಲ್ಲೂ ಇದೆ, ರಜೋಗುಣದಲ್ಲೂ ಇದೆ, ತಮೋಗುಣದಲ್ಲೂ ಇದೆ. ಆದರೆ ಸತ್ವಗುಣದಲ್ಲಿ ಈ ಬೆಂಕಿಯನ್ನು ಹೊಗೆ ಮುಚ್ಚಿದ ಹಾಗೆ, ರಜೋಗುಣದಲ್ಲಿ ಒಂದು ಕನ್ನಡಿಯನ್ನು ಒಂದು ಧೂಳು ಮುಚ್ಚಿದ ಹಾಗೆ, ತಮೋಗುಣದಲ್ಲಿ ಒಂದು ತಾಯಿಯ ಗರ್ಭದಲ್ಲಿ ಶಿಶು ಇರೋ ಸ್ಥಿತಿ ಹಾಗೆ. ಸೊ ಆ ರೀತಿಯಲ್ಲಿ ಕೃಷ್ಣ ಈ ಕಾಮ 3 ರೀತಿಯಲ್ಲಿ ಪ್ರತಿ ಜೀವಿಗೆ ಇದು ಆವರಿಸಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಮನುಷ್ಯ ಜನ್ಮದಲ್ಲಿ ನಮಗೆ ಈ ಸತ್ವಗುಣದ ಕಾಮ ಇರೋ ರೀತಿಯಲ್ಲಿ, ರಜೋಗುಣದಲ್ಲಿ ಹೆಚ್ಚಾಗಿ ಈ ಪ್ರಾಣಿಗಳು ಅಂತ ಹೇಳ್ತಾರೆ, ತಮೋಗುಣ ಹೆಚ್ಚಾಗಿ ಈ ಗಿಡಮರಗಳು ಅಂತ ಹೇಳ್ತಾರೆ. ಗಿಡಮರಗಳು ಅವರು ಜೀವಿಗಳೇ, ಆದರೆ ಅವರಿಗೆ ಎಷ್ಟು ಅಸಹಾಯ ಸ್ಥಿತಿಯಲ್ಲಿದ್ದಾರೆ ಅಂದ್ರೆ ಅವರ ಒಂದು ಇದೇ ಇಲ್ಲ ಅವರಿಗೆ. ಅವ್ರು ನಮಗೆ ಇವಾಗ ನೀವು ನಿಲ್ಸಿದ್ರೆ 1 ಗಂಟೆ ನಿಂತ್ಕೊಳ್ಳಿ, ಎಲ್ಲಾದ್ರೂ ನಿಂತ್ಕೊಳ್ಳೋಕೆ ಆಗೋದಿಲ್ಲ. ಸ್ಕೂಲಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ಪನಿಷ್ಮೆಂಟ್ ಕೊಡ್ತಾ ಇದ್ರು, ಬೆಂಚ್ ಮೇಲೆ ನಿಂತ್ಕೊಳ್ಳಿ ಅಂತ. ಎಷ್ಟೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ಆದರೆ ಈ ಜೀವಿಗಳು, ಈ ಗಿಡಮರಗಳು, ಅದು ಎಷ್ಟೋ ವರ್ಷಗಳ ಕಾಲ, 100,000 ವರ್ಷಗಳ ಕಾಲ ನಿಂತ್ಕೊಂಡಿದ್ದಾವೆ. ಎಲ್ಲ ಮಳೆಗೆ ಗಾಳಿಗೆ ಎಲ್ಲ ಯಾವ ಇದು ಇಲ್ಲದೆ ಅದು ನಗ್ನವಾಗಿ ನಿಂತಿದೆ. ಸೊ ಹೇಳ್ತಾರೆ, ತುಂಬಾ ಅತಿ ಹೆಚ್ಚು ಕಾಮಭಾವನೆ ಇರುವಾಗ ಆ ಒಂದು ಗಿಡಮರಗಳ ಜನ್ಮ ಸಿಗುತ್ತೆ ಅಂತ ಹೇಳೋದು. ಸೊ ಈ ರೀತಿಯಲ್ಲಿ ಕೃಷ್ಣನು ಇಲ್ಲಿ ನಮಗೆ ತಿಳಿಕೊಡ್ತಾ ಇರೋದು ಎಷ್ಟು ರೀತಿ ಜೀವರಾಶಿಗಳಿದೆ. ಇದು ಅದರ ಒಂದು ವಿವರಣೆ ಕೂಡ. ಕಾಮದ ಬೆಳವಣಿಗೆ ಆದಷ್ಟು ಬೇರೆ ಬೇರೆ ದೇಹಗಳು ಸಿಗುತ್ತವೆ. ತುಂಬಾ ಹೆಚ್ಚಾದಾಗ ಗಿಡಮರಗಳ ದೇಹ, ಸ್ವಲ್ಪ ಕಡಿಮೆ ಇದ್ದಾಗ ಪ್ರಾಣಿ ಪಕ್ಷಿಗಳ ದೇಹ, ಇನ್ನ ಅದು ಕಡಿಮೆ ಆದಾಗ ಮನುಷ್ಯರ ದೇಹ. ಮನುಷ್ಯ ಜನ್ಮದಲ್ಲಿ ನಮಗೆ ಹೆಚ್ಚು ಕಡಿಮೆ ಏನಾದರೂ ಇರ್ಬೋದು, ಆದರೆ ನಾವು ಅಭ್ಯಾಸ ಮಾಡಿದ್ರೆ ಇದನ್ನು, ಈ ಕಾಮದ ವೈರಿಯನ್ನು ನಾವು ಜಯಿಸಿ ನಾವು ಭಗವಂತನ ನಮಗೆ ಇರುವ ಪ್ರೇಮ ಸಂಬಂಧವನ್ನು ಪಡೆದು ಭಗವದ್ಧಾಮಕ್ಕೆ ಸೇರ್ಕೊಳ್ಬಹುದು. ಇದು ಇಲ್ಲಿ ನಮಗೆ ಸಾಧ್ಯ ಆಗುತ್ತೆ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿನ ಕಾಮರೂಪೇಣ ಕೌಂತೆಯ ದುಷ್ಪೂರೇಣಾನಲೇನ ಚ. ಹೀಗೆ ಪ್ರಾಜ್ಞನಾದ ಜೀವಿಯ ಶುದ್ಧ ಪ್ರಜ್ಞೆಯನ್ನು ಅವನ ನಿತ್ಯ ವೈರಿಯು ಕಾಮರೂಪದಿಂದ ಆವರಿಸುತ್ತದೆ. ಅದಕ್ಕೆ ತೃಪ್ತಿ ಎನ್ನುವುದೇ ಇಲ್ಲ, ಅದು ಅಗ್ನಿಯಂತೆ ಉರಿಯುತ್ತಿರುತ್ತದೆ. ಇಂದ್ರಿಯಾಣಿ ಮನೋಬುದ್ಧಿರ್ ಅಸ್ಯ ಅಧಿಷ್ಠಾನ ಮುಚ್ಯತೆ ಏತೈರ್ಮೋಹಯತ್ಯೇಷ ಜ್ಞಾನಂ ಆಪೃತ್ಯ ದೇಹಿನಂ. ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಆವಾಸ ಸ್ಥಾನಗಳು. ಅವುಗಳ ಮೂಲಕ ಕಾಮವು ಜೀವಿ ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕುಗೆಡಿಸುತ್ತದೆ. ತಸ್ಮಾತ್ ತ್ವಂ ಇಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಆದುದರಿಂದ ಭರತವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು. ಇಂದ್ರಿಯಾಣಿ ಪ್ರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿರ್ ಯೋ ಬುದ್ಧೇ ಪರತಸ್ತು ಸಹ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹುಶ್ರೇಷ್ಠ, ಮತ್ತು ಆತ್ಮನು ಬುದ್ಧಿಗಿಂತ ಬಹುಶ್ರೇಷ್ಠನು. ಸೊ ಮತ್ತೆ ಭಗವಂತನು ನಮ್ಮ ಸ್ಥಿತಿ ಈ ಮನಸ್ಸು, ಬುದ್ಧಿ, ಇಂದ್ರಿಯ ಇದಕ್ಕೂ ಕೂಡ ನಾವು ಮಿಗಿಲಾದದ್ದು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇರೋದು. ಸೊ ಈ ಕಾಮ ಅನ್ನೋದು ಈಗ ನಮಗೆ ಈ ಒಂದು ಮನಸ್ಸು, ಬುದ್ಧಿ, ಇಂದ್ರಿಯ ಇಲ್ಲಿ ಅದು ಅಡಗಿದೆ. ಸೊ ಆತ್ಮಕ್ಕೆ ಈ ಕಾಮ ಅನ್ನೋದಿಲ್ಲ ಆಕ್ಚುಲಿ. ಇದು ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಂ ಆತ್ಮನಃ ಜೈ ಶತ್ರು ಮಹಾಭಾವೋ ಕಾಮರೂಪಂ ದುರಾಸದಂ. ಮಹಾಭಾವವಾದ ಅರ್ಜುನನೇ, ಭೌತಿಕ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವೆಲ್ಲವನ್ನು ಮನುಷ್ಯನು ಮೀರಿದವನು. ಇದನ್ನು ಅರಿತು ಮನಸ್ಸನ್ನು ಉದ್ದೇಶಪೂರ್ವಕವಾಗಿ ಅಲೌಕಿಕ ಬುದ್ಧಿಯಿಂದ ಕೃಷ್ಣ ಪ್ರಜ್ಞೆಯನ್ನು ದೃಢಗೊಳಿಸಬೇಕು. ಹೀಗೆ ಆಧ್ಯಾತ್ಮಿಕ ಶಕ್ತಿಯಿಂದ ಎಂದೂ ತೃಪ್ತಪಡಿಸಲು ಸಾಧ್ಯವಿಲ್ಲದ ಈ ಕಾಮ ಎಂಬ ವೈರಿಯನ್ನು ಗೆಲ್ಲಬೇಕು. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆ ಕರ್ಮಯೋಗ ಎಂಬ 3ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಮುಗಿಯಿತು. ಸೊ ಇಲ್ಲಿ
ಕೃಷ್ಣನು 3ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಸ್ಪಷ್ಟವಾಗಿ ನೀನು ಕರ್ಮವನ್ನು ಮಾಡಬೇಕು, ನೀನು ವಿದ್ಯುತ್ ಕರ್ಮಯೋಗವನ್ನು. ಸೊ ಕರ್ಮಯೋಗವನ್ನು ಮಾಡುವ ಇದರಲ್ಲಿ ಭಗವಂತನ ಭಕ್ತಿ ಯಜ್ಞಾರ್ಥಾತ್ ಭಗವಂತನ ಸಂತೃಪ್ತಿಗೋಸ್ಕರ ಕೆಲಸ ಮಾಡಬೇಕು, ಮತ್ತೆ ಕಾಮ ಮೇಲೆ ಜಯವನ್ನು ಸಾಧಿಸಬೇಕು ಅಂತ ಭಗವಂತನು ಹೇಳ್ತಾ ಇರೋದು. ಸೊ ಇಲ್ಲಿ ತೋರಿಸ್ತಾ ಇರೋದು ಈ ಆತ್ಮ ಇಲ್ಲೊಂದು ಪ್ರಯಾಣಿಕನಾಗಿ ಇಲ್ಲಿ ತೋರಿಸ್ತಾ ಇರೋದು. ಇದು ಈ ರಥದ ಸಾರಥಿ ನಮ್ಮ ಬುದ್ಧಿ, ಈ ಹಗ್ಗಗಳು ಮನಸ್ಸು, ಈ ಕುದುರೆಗಳು ಇಂದ್ರಿಯಗಳನ್ನು ಸೂಚನೆ ಮಾಡುತ್ತೆ. ಸೊ ಈ ರೀತಿಯಲ್ಲಿ ನಾವು ಈ ದೇಹದಲ್ಲಿ ಶರೀರಸ್ಥರಾಗಿ ನಾವಿರೋದು ನಾವು. ಸೊ ಆ್ಯಕ್ಚುಲಿ ಇದು ನಾವು ಆತ್ಮ ಇದೆಲ್ಲರಿಗೂ ಭಿನ್ನವಾದವರು, ಮತ್ತೆ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ಹೇಗೆ ನಾವು ಎಲ್ಲಾದರೂ ಹೊರಗೆ ಹೋದಾಗ ಒಂದು ಡ್ರೈವರ್ ಕರಿತೇವೆ, ಆಟೋ ಡ್ರೈವರ್, ನೀವು ಹೋಗಿ ಇಲ್ಲೋಗಿ ಅಲ್ಲೋಗಿ ನಾವು ನಿರ್ದೇಶನ ಕೊಡ್ತೇವೆ. ಅದನ್ನು ಕೊಡದೆ ನಾವು ನೀವು ಎಲ್ಲಿ ಬೇಕಾದ್ರೂ ಹೋಗಿ ಅಂತ ಹೇಳ್ಬಿಟ್ರೆ. ಸೊ ಆ ರೀತಿಯಲ್ಲಿ ಇವತ್ತು ನಮ್ಮ ಇಂದ್ರಿಯಗಳಾಗ್ಬೋದು, ಈ ಕುದುರೆಗಳು, ಮತ್ತೆ ಈ ತೋರಿಸ್ತಾ ಇರೋದು ಇಲ್ಲಿ ಚಿತ್ರದಲ್ಲಿ, ಮತ್ತೆ ಮನಸ್ಸು ಬುದ್ಧಿ ನಮ್ಮನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದೆ. ಸೊ ಆ ರಥದಲ್ಲಿ ಒಂದೊಂದು ಕಡೆ ಹೋದ್ರೆ ಏನಾಗುತ್ತೆ, ಆ ರಥನೇ ಕೆಳಗೆ ಬೀಳುತ್ತೆ. ಹಾಗೆ ನಮ್ಮ ಸ್ಥಿತಿ ಇವತ್ತು ಹಾಗೆ. ನಮ್ಮ ಇಂದ್ರಿಯಗಳು, ನಮ್ಮ ಕಣ್ಣುಗಳು, ನಮ್ಮ ಕಿವಿಗಳು, ನಮ್ಮ ಎಲ್ಲ ಒಂದೊಂದು ಪಂಚ ಇಂದ್ರಿಯಗಳು ಹೇಳೋದು ನಾವು. ಸೊ ಇದೆಲ್ಲವೂ ಕೂಡ ನಮ್ಮನ್ನು ಈ ಕಾಮದ ಭಾವನೆಯಲ್ಲಿ ನಮ್ಮನ್ನು ಇದು ಮಾಡಿ ನಮ್ಮನ್ನು ಒಂದೊಂದು ಕಡೆ ಎಳಿತಾ ಇದ್ದಾರೆ. ಸೊ ಇಲ್ಲಿ ಕೃಷ್ಣ ಹೇಳ್ತಾರೆ ಇದನ್ನು ಜಯಿಸಬೇಕು ನಾವು ಅಂತ ಹೇಳ್ತಾರೆ. ಇದು ಸಾಧ್ಯ ಆಗುತ್ತೆ ಹೇಗೆ? ನೇರವಾಗಿ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನು ಇಡೋದು. ಈ ಭಗವಂತ ನಾಮ ಜಪದ ಮೂಲ ವಿಧಾನ ಏನು ಅಂದ್ರೆ ನೇರವಾಗಿ ಭಗವಂತನಲ್ಲಿ ಮನಸ್ಸನ್ನು ಇಡೋದು. ಭಗವಂತನ ಭಕ್ತಿಯಿಂದ ಅವನಿಂದ ಶಕ್ತಿ ಪಡೆದು ಇಂದ್ರಿಯ ಮನಸ್ಸು ಬುದ್ಧಿಯನ್ನು ನಿಗ್ರಹಿಸಲಿಕ್ಕೆ ಸಾಧ್ಯ ಆಗೋ ವಿಧಾನ ಇದು, ನೇರ ವಿಧಾನ. ಇಲ್ಲಾಂದ್ರೆ ಬೇರೆ ವಿಧಾನ ಅಂದ್ರೆ ನಮ್ಮ ಪ್ರಯತ್ನದಿಂದ ನಾವು ಜ್ಞಾನವನ್ನು ಪಡೆದು ಅದು ತುಂಬಾ ಸಮಯದ ವಿಧಾನ, ಶಾಶ್ವತ ವಿಧಾನ ಕೂಡ ಅಲ್ಲ. ಶಾಶ್ವತ ವಿಧಾನ ಅಂದ್ರೆ ಭಗವಂತನ ಅನುಗ್ರಹದಿಂದ ಇದನ್ನ ನಿಗ್ರಹಿಸಬಹುದು ಇದನ್ನೆಲ್ಲ. ಸೊ ಮೊದಲು 2 ಶ್ಲೋಕಗಳಲ್ಲಿ ಅರ್ಜುನನ ಪ್ರಶ್ನೆ ಏನ್ ಮಾಡ್ಬೇಕು, ತ್ಯಾಗ ಮಾಡ್ಬೇಕಾ ಇಲ್ಲ ಅಂದ್ರೆ ಕರ್ಮಯೋಗ ಮಾಡ್ಬೇಕಾ? ಕೃಷ್ಣನು ಮತ್ತೆ ನಿಷ್ಕಾಮ ಕರ್ಮಯೋಗ, ಹೀಗೆ ಕರ್ಮಫಲವನ್ನು ಯಾಚಿಸದೆ ತನಗೋಸ್ಕರ ಮಾಡಬೇಕು ಅಂತ ಕೃಷ್ಣ ಅದ್ರ ಬಗ್ಗೆ ಅದು ಉತ್ತಮ ಅಂತ ಹೇಳಿದ್ದು. ಮತ್ತೆ ಕರ್ಮಕಾಂಡ, ಈ ಭೌತಿಕ ಕಾರ್ಯಗಳು ವೇದಗಳಲ್ಲಿ ಕೊಟ್ಟಿದ್ದು ಧರ್ಮ ಕಾರ್ಯಗಳು, ಈ ದೇವತೆಗಳ ಆರಾಧನೆ ಮಾಡ್ತಾ ಕ್ರಮೇಣವಾಗಿ ಕರ್ಮಯೋಗಕ್ಕೆ ಬರೋದಕ್ಕೆ ಕೃಷ್ಣ ಹೇಳಿದ ವಿಚಾರಗಳು. ಮತ್ತೆ ಭಗವಂತನ ಉದಾಹರಣೆಯಿಂದ ನೀನು ಒಬ್ಬ ಆದರ್ಶ ವ್ಯಕ್ತಿ ಆಗಿ ನೀನು ತೋರಿಸ್ಕೊಡ್ಬೇಕು ಚಟುವಟಿಕೆಗಳು ಅಂತ. ಮತ್ತೆ ಭಗವಂತನು ಈ ಪ್ರಕೃತಿಯ 3 ಗುಣಗಳ ಬಗ್ಗೆ ಹೇಳ್ತಾ ನಮ್ಮ ಪರಮಶತ್ರು ಈ ಭೌತಿಕ ಜೀವನದಲ್ಲಿ ಕಾಮ ಅಂತ ಕೃಷ್ಣ ಇಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಅಧ್ಯಾಯದಲ್ಲಿ. ಹರೇ ಕೃಷ್ಣ ಎಲ್ಲ ಭಕ್ತರಿಗೂ. ಇವತ್ತಿನ ಅಧ್ಯಾಯ ಆಯಿತು. ಯಾರಾದರೂ ಪ್ರಶ್ನೆಗಳಿದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ. ರೂಪಾ ಅವರೇ ನೀವು ಹ್ಯಾಂಡ್ ರೈಸ್ ಮಾಡಿ.